ತೊಕ್ಕೋಟು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ವತಿರ್ದು ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಬೊಕ ಅಭಿನಂದನಾ ಮಾನಾದಿಗೆ ಲೇಸನ್ ಐತಾರ ಕಾಂಡೆ ಕಾಪಿಕಾಡು ನಿರ್ವಿಕಲ್ಪ ಸಭಾಂಗಣಡು ಅಟಣೆ ಮಲ್ತಿತ್ತೇರು. ಕಿನ್ಯ ಶ್ರೀ ಮಲರಾಯ ಬಂಟ ಧೂಮಾವತಿ ಭಂಡಾರ ಇಲ್ಲು ಚಾರಿಟೇಬಲ್ ಟ್ರಸ್ಟ್ದ ಅಧ್ಯಕ್ಷರು ಶ್ರೀ ಬಾಬು ಶ್ರೀಶಾಸ್ತ ಕಿನ್ಯ ತುಡರು ಬೆಳಗಾದ ಕಾರ್ಯಕ್ರಮವನ್ನು ಉದಿಪನ ಮಲ್ತೇರು. ಸಮಾಜದ ಅಭಿವೃದ್ಧಿ ಆವಡು ಜನಕ್ಲೆಗ್ ಶೈಕ್ಷಣಿಕ ಕ್ರೀಡೆ ಬೊಕ ಬೇತೆ ಬೇತೆ ಚಟುವಟಿಕೆಗಳ ಮುಂಚೂಣಿಗೆ ಬರಡು ಪಂಪಿನ ಉದ್ದೇಶಡು ಶುರುವಾಯಿನ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಧಾರ್ಮಿಕ ಕ್ಷೇತ್ರಗಳ ಎಡ್ಡ ಬೇಲಿನ ಮಲ್ತೊಂದುಂಡು ಪಂಡದು ವೇದಿಕೆದ ಕಾರ್ಯಕ್ರಮಕ್ಕೆ ಶ್ರೀ ಬಾಬು ಶ್ರೀಶಾಸ್ತ ಕಿನ್ಯ ಎಡೆಪು ಬಯಕಿಯರು. ಗೌಜಿಡು ನಮ್ಮ ಕಾರ್ಯಕ್ರಮ ಮೊತ್ತ ಇತ್ತ ನನ್ನ ದಾದನ ಈ ವರ್ಷದ ಇಡೀ ದೇಶ ಇಡೀ ಲೋಕಕ್ಕೆ ಬೈದನ ಚಿತ್ತನ ಮಹಾಮಾರಿ ಕೊರೋನಾ ಪಂಪಿನ ಚಿತ್ತನ ಒಂಜಿ ಆ ಮಹಾಮಾರಿ ಬತ್ತಿನ ಹಿಡ್ದಾದ ನಮ್ಮನ್ನು ಮಾತೆರನ್ನ ಏನೇ ಕಟ್ಟುಪಾಡ್ಲಿಕ್ಕೆ ಮಾಡ್ತಿದ್ದೆ ನಮ್ಮ ಏನೇ ದೇವರ ಪ್ರಾರ್ಥನೆ ಮಾಡ್ತೀನಿ ಇದ್ದೆ ಬತ್ತಿನ ಆ ಮಹಾಮಾರಿ ರೋಗ ಆಯ್ನಾದ ರೋಗವನ್ನು ನಿವಾರಣೆ ಮಾಡ್ತಿದ್ದೆ ಜನಗಳಿಗೆ ಸುಭಿಕ್ಷೆಯನ್ನು ಕೊರಡು ಪಂಡದೆ ನಮ್ಮ ಮುಖ್ಯವಾದ ದೇವರ ಪ್ರಾರ್ಥನೆ ಮಾಡ್ತಂದಿಲ್ಲ ಅಂಚನೆ ನಮ್ಮ ದಿನನಿತ್ಯ ದೇವರ ಪ್ರಾರ್ಥನೆ ಅವೇ ಅಂಚನೆ ಇನ್ನಿತ ದಿನಗೂ ಇನಿ ನಮ್ಮ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಕಾರ್ಯಕ್ರಮವನ್ನು ಬಾರಿ ಸರ್ಕಾರದ ಒಂಜಿ ಹೆಂಚಿನ ಒಂಜಿ ನಿಬಂಧನೆ ಉಂಡ ಅವೇ ಲೆಕ್ಕನೆ ನಮ್ಮ ಇನಿ ಹೆಚ್ಚು ಜನ ಸೇರಂದೆ ಒಂದೇ ಜನ ಸೇರಿಸಾದ ಕಾರ್ಯಕ್ರಮ ಮಲ್ಪಡು ಮಲ್ಪನ ಸರ್ಕಾರದ ಆದೇಶ ಅವೇ ರೀತಿ ನಮ್ಮ ಏನೇ ಆ ಕಾರ್ಯಕ್ರಮವನ್ನು ಬಾರಿ ಎಲ್ಲೆ ಮಟ್ಟದ ಬಾರಿ ಪೊರ್ಲುಡು ನಮ್ಮ ಹಿರಿಯರ ಅಂಚಿತನ ಶ್ರೀಯುತ KT ಸ್ವರ್ಣೇರ್ ನಂಗೆ ಬಾರಿ ಹಿರಿಯರಾದ ಮಾರ್ಗದರ್ಶನ ಮತ್ತೊಂದು ಗೊತ್ತಿನ ಅಂಚಿತನ ವ್ಯಕ್ತಿ ಸುಮಾರು 18 ವರ್ಷದಿಂದ ಈ ಸಂಸ್ಥೆ ಬೆಳೆದು ಬೇತೆ ಬೇತೆ ಕಾರ್ಯಕ್ರಮ ಮತ್ತೊಂದು ಜೋಕ್ಳಿಗೆ ದತ್ತು ಸ್ವೀಕಾರ ಕ್ರೀಡೆ ಅಂಚನೆ ಬೇತೆ ಬೇತೆ ಸಮಾಜದ ಧಾರ್ಮಿಕವಾದ ಕೆಲಸವನ್ನು ಮತ್ತೊಂದು ಬದುಕಿನ ಈ ಸಂಸ್ಥೆ ದಯಪಂಡ ಇನಿ ನಮ್ಮ ಸಮಾಜದ ಜನಗಳು ದುಂಬು ಬರೋದನ್ನ ಇಂಚಿತ್ತಿನ ಸಂಘಟನೆ ಗುಲೆ ನಡೆದಾದ ನಮ್ಮ ಸಮಾಜದ ಜನಗಳು ದುಂಬು ಬರೆಯಲು ಸಾಧ್ಯ ಆದ ಇಟ್ಲ ಯಾನ ದುಂಬತ್ತಾದ ಪಂಪನಿದ್ದಾನೆ ಪಂಡ ಕೇವಲ ಬಿಲ್ಲವ ಸಮಾಜ ಹಿತ ಮಾತ್ರ ಕಾರ್ಯಕ್ರಮ ಮಲ್ತಿನತ್ತಿ ಬೇತೆ ಬೇತೆ ಧಾರ್ಮಿಕ ಕ್ಷೇತ್ರಗಳು ತನ್ನನ್ನು ತಾನು ತೊಡಗಿಸಾದೆ ಉದಾಹರಣೆಗೆ ಎಂಕಲ್ನ ಕಿನ್ಯ ಬೆಳೆರಿಂಗಿ ಬಂದ್ಪುನ ಒಂಜಿ ಊರುಡು ಬಾರಿ ವರ್ಷೋದ ಇಂಚಿತ್ತಿನ ಒಂಜಿ ಪಡರಿಗೂರು ನಂಚಿತ್ತಿನ ಒಂಜಿ ಭಂಡಾರದ ಇಲ್ಲನ ಎಂಕಲ್ನ ಹಿರಿಯರ ನಂಚಿತ್ತಿನ ಶ್ರೀಯುತ KT ಸ್ವರ್ಣೇರ್ನ ಒಂಜಿ ಮುತಾಲಿಕೇಡು ಅವ್ರನ್ನ ಒಟ್ಟಿಗೆ ಇಡೀ ಟೀಮ್ ಎಂಕಲ್ನ ಒಂಜಿ AJ ಶೇಖರಪ್ಪು ಸತೀಶ್ ಕರ್ಕೇರು ಸುರೇಶನ್ನೇ ಬಿಲ್ಲವ ವೇದಿಕೆದ ಮಾತೆರನ್ನು ಒಟ್ಟು ಸೇರಿಸಾದ ಆರ್ನ ಒಂಜಿ ಮುತಾಲಿಕೆಡೆ ಈ ಬಿಲ್ಲವ ವೇದಿಕೆದ ಒಂಜಿ ಆ ಸಂಘಟನೆ ಮೂಲಕ ದಯಪಂಡ ಇಂಚಿನ ಸಂಘಟನೆ ಇತ್ತಿನ ಹಿಡ್ದಾದ
ಆರು ಎಂಕ್ಲೆಗೆ ಪ್ರೋತ್ಸಾಹ ಕೊರೆ ಸಾಧ್ಯ ಆಂಡ್ ಅಂಚಿತ್ತಿನ ಒಂಜಿ ಆ ಭಂಡಾರದ ಇಲ್ಲದ ಒಂಜಿ ಕೆಲಸ ಬಾರಿ ಪುರ್ಲುಡು ಆರನ ಒಂಜಿ ನೇತೃತ್ವಡು ಎಂಕ್ಲೆಗೆ ಒಂಜಿ ಮಾರ್ಗದರ್ಶನ ಕೊರದು ಎಂಕ್ಲೆಗೆ ಧೈರ್ಯ ಕೊರದು ಆರ ದುಂಬು ಮಲ್ತದ ಆ ಕೆಲಸ ಬಾರಿ ಪುರ್ಲು ಮಲ್ತು ಕೊಡ್ತಾರೆ. ಅಂಚನೆ ಅವತ್ತಂದೆ ಸಮಾಜಡು ನಮ್ಮ ಸಮಾಜದ ಅನೇಕ ಇಲ್ಲಲು ಇಂಚನೆ ಬಡರಿ ಊರಿನ ಎತ್ತೋ ಉಂಟು ಅಜೀರ್ಣ ಅವಸಡಿತ್ತಿನ ಚಿತ್ತನ ತಲಪಾಡಿಡು ಅಂಚಿನ ಒಂಜಿ ತಲಪಾಡಿ ಬರ್ತ ಪನ್ಪುನ ನಟ್ಟಿಲ್ಲು ಪನ್ಪುನ ಅಂಚಿತ್ತಿನ ಒಂಜಿ ಇಲ್ಲು ಅವಳ ಒಂಜಿ ನಮ್ಮ ಮನೆತನದ ಇಲ್ಲು ಒಂಜಿ ದೈವದ ಇಲ್ಲು ಐನ ಅಂಚನೆ ನಮ್ಮ ಹಿರಿಯರನ ಅಂಚಿತ್ತಿನ ಕೇಟಿ ಸುವರ್ಣೇರು ಎರಡು ಪುಂಡೇರು ಬಾಬಣ್ಣ ನಮ್ಮ ಐನ ದಾಯಿಗೆ ಜೀರ್ಣೋದ್ಧರ ಮಲ್ಪರು ಬರಲಿಂದ ಅಂಚನೆ ದೇಪಂಡ ನಮ್ಮ ಸಮಾಜಗಳು ಅಂತೆ ತೀರಾ ಅಂತೆ ಹಿಂದುಳಿದ ಜನಗಳು ಇತ್ತು ಹಿಡ್ದಾದ ಆರ್ಥಿಕ ಮಟ್ಟಡು ಅಂತೆ ಇತ್ತು ಹಿಡ್ದಾದ ಪಂಡ ದುಂಬು ಪೋಯರೆ ಪೋಡಿವರು ಈಗ ಶ್ರೀಯುತ ಕೇಟೀಶ್ವರನೇರು ಪಂಡರು ನಮ್ಮ ಮಾತೆಲ್ಲ ಸೇರಿದ ಆ ಕಾರ್ಯಕ್ರಮ ಐನು ಮಲ್ಪೋಡೆ ಪಂಡದ್ದು ಆ ಕೆಲಸನ್ನ ನಮ್ಮ ಬಿಲ್ಲವ ವೇದಿಕೆದ ಮಾತಾ ಎ ಜೆ ಶೇಖರ್ ಉಪ್ಪು ಸತೀಶ್ ಕರ್ಕೇರು ಸುರೇಶನ್ನೇ ಇಂಚ ಮಾತಾ రెండు ಒಟ್ಟು ಸೇರಿಸಾದ ಅವಳ ಜೀರ್ಣೋದ್ಧಾರದ ಕರೆನ ಈ ಕೊರೋನಾದ ದುಂಗುರ್ದು ಬ್ರಹ್ಮಕಲಶ ದಿನ ಆದಿತ್ತದು ಈ ಕೊರೋನಾದಾದ ಅವಳ ಬ್ರಹ್ಮಕಲಶ ಒಂದೇ ಪೂರ್ತಿ ಕೆಲಸ ಆದಿತ್ತು ಮುಂತದ್ರು ಇತ್ತು ಏನಾಯ್ತು ಬೇಗ ಈ ವರ್ಷವೇ ಜೀರ್ಣೋದ್ಧಾರ ಬ್ರಹ್ಮಕಲಶ ಮಲ್ಪಡು ಪನ್ಪುನ ಉದ್ದೇಶಡು ಅವಳ ಅಂಚನೆ ಐಕ್ಲ ನಮ್ಮ ಕೇಟೀಶ್ವರನೇದೇ ಮುಖ್ಯ ಕಾರಣ ಯಾಕಂದ್ರೆ ಮಸ್ತ್ ಎಂಕ್ಲೆಗೆ ಭಾರಿ ಬೆರಿಸಾಯ ಉಂಟದು ಗೋಲು ಅಜೀರ್ಣ ವ್ಯವಸ್ಥೆ ನಮ್ಮ ಮನೆತನದ ಇಲ್ಲ ಪುನರ್ಜೀವನ ಆವಡು ಪುನರ್ ಉತ್ವನ ಆವಡು ಪನ್ಪುನ ಉದ್ದೇಶಡು ಇವತ್ತು ಕೆಲಸವನ್ನು ಮಲ್ತೊಂದು ಅಂಚನೆ ಪಾಪದಕ್ಲೆ ಇಲ್ಲು ಕಟ್ಟರೆ ಸಮಾಜದ ನಮ್ಮ ಸಮಾಜದ ಜನಗಳಿಗೆ ಸಹಾಯ ಹಸ್ತ ಇದು ಮಸ್ತ್ ಕಡೆ ಮುತ್ತೊಂದು ಹೆಂಗೆ ಪಂಡ್ಯನ ಕೊಂಡ ಒಂದು ಪನ್ಪುನಾಗ್ತದೆ ಪಂಡ ಸಮಾಜ ನಮ್ಮ ಜನಗಳಿಗೆ ಅಂಚಿತ್ತಿನ ಒಂಜಿ ಸಹಕಾರ ತಿಕ್ಕುಂದಾಂಡ ಇಂಚಿತ್ತಿನ ಒಂಜಿ ಬಿಲ್ಲವ ವೇದಿಕೆ ಎಡ್ಡೆ ಒಂಜಿ ಟೀಮ್ ದೇಪಂಡ ಜಿ ಶೇಖರ್ ಅಂಚನೆ ಸತೀಶ್ ಕರ್ಕೆರೆ ಸುರೇಶನ್ನೇ ಹಿಂಗೆ ಮಾತಾ ಒಟ್ಟಿಗೆ ಇರ್ತದೆ ಮಾತಾ ಈ ಬಿಲ್ಲವ ವೇದಿಕೆದ ಜವಣಿಯರು ಮಾತೆಲ್ಲ ಇರ್ತದೆ ಇಂಚಿತ್ತಿನ ಒಂಜಿ ಕೆಲಸನು ಮಲ್ತೊಂದುಂಡು ನನಾತು ದುಂಬುಬೋದು ಅಂಚಿತ್ತಿನ ಕೆಲಸ ಮಲ್ಪಡು ನಮ್ಮ ಸಮಾಜದ ಓಲು ಅಂಚಿತ್ತಿನ ಒಂಜಿ ತೀರಾ ಒಂಜಿ ಬಡವೇರು ಅಂಚಿತ್ತಿನ ಈ ಅಗ್ಲಿಗೆ ಸಹಾಯ ಕೊಡ್ದು ನಮಾಜದಾಪನ ಅಂಚಿತ್ತಿನ ಸಹಕಾರ ಕೊಡ್ದು ನಮ್ಮ ಇಂಚಿತ್ತಿನ ಒಂಜಿ ಎಡ್ಡೆ ಕೆಲಸ ಮಲ್ಪಡು ಕೊಂಡದು ಮಲ್ಪಡು ಬಂದು ಎನ್ನ ಒಂಜಿ ಆಶಯ ಆಯ್ತು ಒಟ್ಟಿಗೆ ನಮ್ಮ ಮಾತೆಲ್ಲ ಒಟ್ಟು ಸೇರೊಂದು ಈ ಕಾರ್ಯಕ್ರಮವನ್ನು ಬಾರಿ ಪೊರ್ಲು ಮಲ್ತೊಂದು ನನಾತ್ ದುಂಬುಗೆ ಈ ಕೆಲಸನ ಪೊರ್ಲು ಮಲ್ಪುಗ ಈ ಕಾರ್ಯಕ್ರಮವನ್ನು ನನಾತ್ ಪೊರ್ಲು ಮಲ್ತದ್ದು ಈ ಸಂಘಟನೆ ನನಾತ್ ಬೊಲೆಪಾದು ನಮ್ಮ ಮಾತೆಲ್ಲ ಒಟ್ಟಿಗೆ ಸೇರಿದು ಈ ಕಾರ್ಯಕ್ರಮವನ್ನು ಪೊರ್ಲು ಮಲ್ಪುಗ ಪಂಡದು ಇಂಥ ಎರಡು ಪಾತ್ರೆ ಅವಕಾಶ ಮತ್ತು ಕೊರ್ನಕ್ಕೆ ಎನ್ನ ಪಾತ್ರೆ ಉಂಟವೆ ಜೈ ಹಿಂದ್ ಜೈ ಆಟಿಡು ಮೂಜಿ ಪ್ರಶ್ನೆಲು ಪನ್ಪಿನ ವಿಶೇಷ ಪಂತಡ ಗೆಂದಿನಕ್ಲೆಗೆ ಇನಾಮು ವಿತರಣೆ ಅಂಚನೆ SSLC PUCD ಎಡ್ಡೆ ಅಂಕ ಪಡೆಯಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಒಪ್ಪಿಯಾದ ಮಾನಾದಿಗೆ ಮಲ್ತೇರು. ಕಳೆದ ಹಲವು ಸಮಯಗಳಿಂದ ನಾವು ಆಟಿಡೊಂಜಿ ದಿನ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಈ ವರ್ಷ ಯಾವುದೇ ಕಾರ್ಯಕ್ರಮ ಕೂಡ ನಡೆಯಲಿಕ್ಕೆ ಅನಾನುಕೂಲವಾಗಿರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಕೊರೋನಾದ ಆ ಒಂದು ಕಾರಣದಿಂದಾಗಿ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಸ್ಥಗಿತಗೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಆ ಕಾರ್ಯಕ್ರಮದ ಒಂದು ಮನೆಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ಆಚರಣೆ ಮಾಡುವ ಅಥವಾ ಮನೆಯಲ್ಲಿ ಅಂತ ಒಂದು ನಮ್ಮ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಕಾರ್ಯಕ್ರಮದ ಒಂದು ಅನುಭವ ಆ ರೀತಿಯ ಒಂದು ಅನುಭವ ಬರಲಿ ಎನ್ನುವಂಥ ನೆಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಎನ್ನುವಂಥ ರೀತಿಯಲ್ಲಿ ಆಲೋಚನೆ ಮಾಡಿರುವಾಗ ಈ ರೀತಿಯ ಒಂದು ಪ್ರತಿದಿನ ಒಂದು ಪ್ರಶ್ನೆ ಕೇಳುವಂತ ಆಟಿಡ್ ಮೂಜಿ ಪ್ರಶ್ನೆ ಪಂಥ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡುವ ಎನ್ನುವಂಥ ನೆಲೆಯಲ್ಲಿ ನಮ್ಮ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ KT ಕೇಳಿದಾಗ ಅವರು ಬಹಳ ಉತ್ಸಾಹದಿಂದ ಒಪ್ಪಿದ್ದಾರೆ. ಅದರ ಜೊತೆಗೆ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕರ್ಕೇರ ಕೂಡ, ಹಾಗೆ ನಮ್ಮೆಲ್ಲ ಪದಾಧಿಕಾರಿಗಳು ಇಂಥ ಒಂದು ಕಾರ್ಯಕ್ರಮ ಮಾಡಿದರೆ ಉತ್ತಮ ಎನ್ನುವಂಥ ನೆಲೆಯಲ್ಲಿ ಅವರು ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿಂದ 12 ದಿನಗಳ ಕಾಲ ಈ ಒಂದು ಮೊಬೈಲ್ ಮೂಲಕ, ಸೋಷಿಯಲ್ ಮೀಡಿಯಾ ಮೊಬೈಲ್ ಮೂಲಕ, ವಾಟ್ಸಪ್ ಮೂಲಕ ಪ್ರಶ್ನೆಗಳನ್ನು ಕಳಿಸುವಂಥ ಕೆಲಸವನ್ನ ಮಾಡಿದ್ದೇವೆ. 12 ದಿವಸಗಳ ಕಾಲ ಮಾಡಬೇಕಂತ ಆಲೋಚನೆ ಮಾಡಿದ್ವಿ. ನಮ್ಮ ತುಳುನಾಡು ಅಂದರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಗಳು, ನಾಗಾರಾಧನೆ ಆಗಿರ್ಬೋದು, ದೈವಾರಾಧನೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಬಿಸು, ಹುಲಿವೇಷ,
ಆಟಿಗಳಿಂದ ಯಕ್ಷಗಾನ, ಕೋಳಿ ಅಂಕ ಇತರ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಗಳನ್ನ, ಬೇರೆ ರೀತಿಯಾಗಿರ್ತಕ್ಕಂಥ ಪದ್ಧತಿಗಳನ್ನ ಒಳಗಿರ್ತಕ್ಕಂಥ ಒಂದು ಪ್ರದೇಶ. ಆದ್ದರಿಂದ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ಕೇಳುವುದರ ಜೊತೆಗೆ ರಂಗಭೂಮಿಯ ಅದೇ ರೀತಿ ಚಲನಚಿತ್ರದ ಬಗ್ಗೆ, ವಿಶೇಷವಾಗಿ ನಮ್ಮ ತುಳುನಾಡಿಗೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ಒಂದು ಪ್ರಶ್ನೆಗಳನ್ನು ಕೇಳುವ ಎನ್ನುವ ನೆಲೆಯಲ್ಲಿ ಈ ಒಂದು ಆಟಿಡ್ ಮೂತಿ ಪ್ರಶ್ನೆ ಎನ್ನುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಮೊದಲಿಗೆ ನನಗೆ ಕೂಡ ಬಹಳ ಒಂದು ಸುಲಭ ಅಂತ ಅನಿಸ್ತಿತ್ತು, ಪ್ರಶ್ನೆಗಳನ್ನು ಕಳಿಸ್ತಿದ್ದೆ. ಬರಬರುತ್ತಾ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ದಿನಾಲು 100ಕ್ಕಿಂತಲೂ ಹೆಚ್ಚು ಮಂದಿ ಅದಕ್ಕೆ ಉತ್ತರವನ್ನು ಕೊಡ್ತಿದ್ರು. ಬಹಳ ಹೆಚ್ಚು ಮಂದಿ ಸರಿ ಉತ್ತರವನ್ನು ಕೂಡ ಕೊಡ್ತಿದ್ರು. ಒಂದು 3-4 ದಿವಸ ಕಳೆದ ಬಳಿಕ ಇದರ ಒಂದು ಸೀರಿಯಸ್ನೆಸ್ ನನಗೆ ಗೊತ್ತಿದೆ. ಯಾಕಂದ್ರೆ ಉತ್ತರ ಕಳಿಸುವಾಗ ಕೂಡ ಬಹಳ ಒಂದು ಜನ ಅದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಒಂದು ಹೇಳಬೇಕಾದ್ರೆ ನಾನೊಂದು ಪ್ರಶ್ನೆ ಕೇಳಿದ್ದೆ ಅದರಲ್ಲಿ. ವಿಷ್ಣುವರ್ಧನ್ ಅವರ ಒಂದು ಚಲನಚಿತ್ರದ ಒಂದು ಗೀತೆ, ನೀರ ಬಿಟ್ಟು ನೆಲದ ಮೇಲೆ ಒಂದು ಗೀತೆ, ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶೂಟಿಂಗ್ ಆಗಿತ್ತು. ಅದು ಯಾವ ಪ್ರದೇಶದಲ್ಲಿ ಶೂಟಿಂಗ್ ಆಗಿತ್ತು ಎನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದೆ. ಹೆಚ್ಚಿನವರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ರು, ನೇತ್ರಾವತಿ ಬ್ರಿಡ್ಜ್ ಅಂತ. ಮರುದಿವಸ ನಾನು ಕೂಡ ಸ್ವಲ್ಪ ಬಿಸಿ ಇದ್ದರಿಂದ ನಾನು ಕೂಡ ಉತ್ತರ ಕೂಡ ನೇತ್ರಾವತಿ ಬ್ರಿಡ್ಜ್ ಅಂತ ಕಳಿಸಿದ್ದೆ. ಆದರೆ ಒಬ್ಬರು ನನಗೆ ಮೆಸೇಜ್ ಮಾಡಿದರು, ಅದು ನೇತ್ರಾವತಿ ಬ್ರಿಡ್ಜ್ ಅಲ್ಲ, ಅದು ಉಳ್ಳಾಲ ಬ್ರಿಡ್ಜ್, ನಮ್ಮ ಇಲ್ಲಿ ಉಳ್ಳಾಲ ಬ್ರಿಡ್ಜ್ ಆಗ್ಬೇಕಂತ. ನೇತ್ರಾವತಿ ಬ್ರಿಡ್ಜ್ ಅಂದ್ರೆ ಅದು ನೇತ್ರಾವತಿ ಧರ್ಮಸ್ಥಳದಿಂದ ನೇತ್ರಾವತಿ ಬರ್ತದೆ, ಅದರ ನಡುವೆ ಕೆಲವೊಂದು ನೇತ್ರಾವತಿ ಬ್ರಿಡ್ಜ್ಗಳು ಬರ್ತದೆ. ನಮ್ಮ ಉಳ್ಳಾಲದ ಬ್ರಿಡ್ಜ್, ನೇತ್ರಾವತಿ ಬ್ರಿಡ್ಜ್, ಅಲ್ಲಿ ಅದು ಶೂಟಿಂಗ್ ಆಗಿದೆ ಅಂತ ಹೇಳಿದ್ರು. ನನಗೆ ಕೂಡ ಅದು ತಪ್ಪು, ನನ್ನ ತಪ್ಪು ಅಂತ ಅನಿಸ್ತು. ಅನಂತರ ಯಾವುದೇ ಒಂದು ಪ್ರಶ್ನೆಯನ್ನ ಕೇಳುವಾಗ ಬಹಳ ಒಂದು ಆಲೋಚನೆ ಮಾಡಿ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಅವರು ಇದ್ದಾರೆ ಕೇಳಿದ ಅಂತ ಮೆಸೇಜ್ ಮಾಡಿದವರಿಗೆ ಇದ್ದಾರೆ, ಅವರಿಗೆ ಕೂಡ ದಿನದ ಒಂದು ಬಹುಮಾನ ಕೂಡ ಬಂದಿದೆ. ಆನಂತರ ಯಾವುದೇ ಪ್ರಶ್ನೆ ಕೇಳಬೇಕಿದ್ರು ಕೂಡ, ದೈವದ ಬಗ್ಗೆ ಕೇಳಬೇಕಿದ್ರು ಕೂಡ ಅದರ ಯಾರು ದೈವದ ಪ್ರಮುಖರಿದ್ದಾರೆ ಅಥವಾ ಅದರ ಒಂದು ವಿಶೇಷ ಜ್ಞಾನವನ್ನು ಒಳ್ಳೆಂತ ಯಾರಿದ್ದಾರೆ ಅವರ ಹತ್ರ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಕೋಳಿಯ ಅಂಕದ ಬಗ್ಗೆ, ಕೋಳಿಯ ಚಿತ್ರವನ್ನು ಕೂಡ ನಾನು ಕೊಟ್ಟಿದ್ದೆ. ಅದರಲ್ಲಿ ಕೂಡ ನನಗೆ ಬಹಳ ಕನ್ಫ್ಯೂಸ್ ಇತ್ತು. ಒಂದು 3 ಜನ ಕೋಳಿಯ ಅಂಕಕ್ಕೆ ಹೋಗುವ ಹತ್ರ ಕೇಳಿದೆ ನಾನು. 3 ಜನ ಹತ್ರ ಕೇಳಿ ಅದು ಯಾವ ಕೋಳಿ ಅದಕ್ಕೆ ಬೇರೆ ಬೇರೆ ನನಗೆ ಕೂಡ ಗೊತ್ತಿರಲಿಲ್ಲ. ಅದಕ್ಕೆ ಕೂಡ ಆನ್ಸರ್ ಕೊಡುವಾಗ ಸ್ವಲ್ಪ ಗೊಂದಲ ಆಗಿತ್ತು. ಅನಂತರ ಬಹಳ ಒಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. 12 ದಿವಸಗಳ ಬಳಿಕ ಅದನ್ನ ಮುಂದುವರಿಸಿಕೊಂಡು ಹೋಗ್ಬೇಕಂತ ನಮ್ಮ ಅಧ್ಯಕ್ಷರು ಒಂದು ಪೂರ್ತಿ ಈ ಆಟಿಯ ಪೂರ್ತಿ ತಿಂಗಳು ಅದನ್ನು ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಎಷ್ಟು ಕಷ್ಟ ಅಂತಂದ್ರೆ ಅದಕ್ಕೆ ಪ್ರಶ್ನೆಯನ್ನ ನಾವು ಹುಡುಕ್ಬೇಕಾದ್ರೆ ಅಷ್ಟೇ ಕಷ್ಟ ಇತ್ತು. ಆದರೂ ಕೂಡ 21 ದಿವಸಗಳ ಕಾಲ ಈ ಒಂದು ಪ್ರಶ್ನಾವಳಿಯ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಿದ್ದೇನೆ. ವಿಶೇಷವಾಗಿ ಮೀನಿನ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ವಿ. ಕ್ಯಾಬೇಜ್ ಮೀನು ಅಂತ ನಮ್ಮ ಮನೆ ಹತ್ರ ಮೀನಿದೆಲ್ಲ ತುಂಬಾ ಅಂಗಡಿ ಇರೋದ್ರಿಂದ ಮೀನು ತಿನ್ನಲಿಕ್ಕೆ ಹೋಗುವಾಗ ಅಲ್ಲಿ ಒಂದು ದೊಡ್ಡ ಮೀನು ಕ್ಯಾಬೇಜ್ ಮೀನು ಇತ್ತು. ಅದರ ಒಂದು ಫೋಟೋ ತೆಗೆದು ಕಳಿಸಿದೆ. ತುಂಬಾ ಜನ ಬೇರೆ ಬೇರೆ ಉತ್ತರ ಕೊಟ್ಟಿದ್ರು. ಕೆಲವರು ಕರೆಕ್ಟ್ ಉತ್ತರ ಕೂಡ ಕೊಟ್ಟಿದ್ದಾರೆ, ಕರೆಕ್ಟ್ ಸರಿಯಾದ ಉತ್ತರ ಕೊಟ್ಟಿದ್ರು. ಮರು ದಿವಸ ಮೀನಿನ ಅಂಗಡಿಯವರಿಗೆ ಹೋಗುವಾಗ ಮೀನಿನ ಅಂಗಡಿಯವರು ಹೇಳ್ತಾರೆ, ನೀವು ನನ್ನ ಫೋಟೋವನ್ನು ಏನಾದರೂ ಮೊಬೈಲಲ್ಲಿ ಹಾಕಿದ್ದೀರಾ ಅಂತ. ತುಂಬಾ ಜನ ಅವರಿಗೆ ಫೋನ್ ಮಾಡಿ ಕೇಳಿದ್ರು, ಇದು ಯಾವ್ದು ಮೀನು ಅಂತ. ಯಾರಾದ್ರ ಮೀನಿನ ವ್ಯಾಪಾರ ಹತ್ರ ಫೋನ್ ಮಾಡಿ ಕೇಳಿದ್ರು, ಇದು ಯಾವ್ದು ಮೀನು ಅಂತ. ಹಾಗೆ ಅವರು ಕೂಡ ನನ್ನ ಕೇಳಿದ್ರು, ನನ್ನ ಫೋಟೋ ಏನಾದ್ರು ನೀವು ವಾಟ್ಸಪ್ ಅಲ್ಲಿ ಏನಾದ್ರು ಹಾಕಿದ್ದೀರಾ ಅಂತ. ಅಂದ್ರೆ ಅಷ್ಟೊಂದು ಬಹಳ ಒಂದು ಉತ್ಸಾಹಭರಿತವಾಗಿ ಬಹಳ ಒಂದು ಮುತುವರ್ಜಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಪ್ರಶ್ನಾವಳಿಯಲ್ಲಿ ಭಾಗವಹಿಸಿದ್ರು. ಇದರಲ್ಲಿ ಯಾವುದೇ ಒಂದು ಅಂದ್ರೆ ಒಂದು ಮಡಿವಂತಿಕೆ ಪ್ರಶ್ನೆ ಅಂತ ಇರಲಿಲ್ಲ. ಎಲ್ಲ ಪ್ರಶ್ನೆ ಕೇಳಿದ್ದೇನೆ. ಫಿಲ್ಮಿನ ಬಗ್ಗೆ ಕೂಡ ಕೇಳಿದ್ದೇನೆ, ಮೀನಿನ ಬಗ್ಗೆ ಕೇಳಿದ್ದೇನೆ, ಹೂವಿನ ಬಗ್ಗೆ ಕೇಳಿದ್ದೇನೆ. ಕೆಲವೊಂದು ವಿಚಾರಗಳ ಬಗ್ಗೆ ವಿಶೇಷವಾದಂತಹ ಒಂದು ಮಾಹಿತಿಯನ್ನು ಕೊಡುವಂತಹ ಒಂದು ಪ್ರಶ್ನೆಗಳನ್ನ ಈ ಸಂದರ್ಭದಲ್ಲಿ ಕೇಳಿದ್ದೇನೆ. ಭಾಗವಹಿಸಿದಂತ ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಿದ್ದೇನೆ. ಅದೇ ರೀತಿ 21 ದಿವಸಗಳ ಕಾಲದ ಈ ಪ್ರಶ್ನೆಗೆ 19 ದಿವಸ ಸರಿಯಾದ ಉತ್ತರವನ್ನು ಎಲ್ಲರೂ ಕಳಿಸಿದ್ರು. ಕೊನೆಯ ಒಂದು 2 ಪ್ರಶ್ನೆಗೆ ಯಾರು ಕೂಡ ಕೊನೆಯ ದಿನದ ಪ್ರಶ್ನೆಗೆ ಯಾರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿಲ್ಲ. ಯಾಕಂದ್ರೆ ಅದರ ಪ್ರಶ್ನೆ ಏನಿತ್ತಂದ್ರೆ
ಆರತಿ ನಡೆಸಿದಂತ ತುಳುಚಿತ್ರ ಯಾವುದಂತ ಕೇಳಿದ್ದೀವಿ. ಆರತಿ ನಡೆಸಿದ ತುಳುಚಿತ್ರ, ಆರತಿ ತುಳುಚಿತ್ರದಲ್ಲಿ ನಡೆಸೇ ಇಲ್ಲ. ಆದ್ರೂ ಕೂಡ ಕೆಲವರು ಒಂದೊಂದು ಬೇರೆ ಬೇರೆ ಚಿತ್ರದ ಹೆಸರನ್ನು ಹಾಕಿದ್ರು. ಆದ್ರೂ ಕೂಡ ಅದಕ್ಕೆ ಉತ್ತರ ಏನಂದ್ರೆ ಯಾವುದೇ ಚಿತ್ರದಲ್ಲಿ ನಟಿಸಿಲ್ಲ ಅಂದ್ರೆ ಉತ್ತರ. ಯಾರು ಕೂಡ ಅವರನ್ನು ಕೊಡಲಿಲ್ಲ. ಹಾಗೆ ಕೊನೆಯ ದಿನದ ಒಂದು ಆ ದಿನಕ್ಕೆ ಯಾರು ಕೂಡ ಒಂದು ಉತ್ತರವನ್ನು ಸರಿ ಕೊಡಲಿಲ್ಲ. 19 ದಿವಸಗಳ ಕಾಲ ಸರಿಯಾದ ಉತ್ತರವನ್ನು ಕೊಟ್ಟಂತ ತುಂಬಾ ಜನ ಇದ್ರು. ಅದರಲ್ಲಿ ಅದೃಷ್ಟ ವೇದಿಕರನ್ನು ಆಯ್ಕೆ ಮಾಡಿದ್ದೇನೆ. ಅವರ ಹೆಸರನ್ನ ಈಗ ನಾನು ಹೇಳ್ತೇನೆ. ದಯವಿಟ್ಟು ಅವರು ವೇದಿಕೆ ಬಂದು ತಮ್ಮ ಬಹುಮಾನ ಸ್ಮರಣಿಕೆ ಸ್ವೀಕಾರ ಮಾಡಬೇಕಂತ ವಿನಂತಿ ಮಾಡ್ತಿದ್ದೇನೆ. ಮೊದಲ ದಿನದ ಪ್ರಶ್ನೆಯ ವಿಜೇತರು ಪ್ರಸಾದ್ ಪೂಜಾರಿ ಕೊಂಡಾಣ. ಪ್ರಶ್ನಾವಳಿಯ ಒಂದು ಮೆಸೇಜ್ ಅನ್ನ ಬೇರೆ ಬೇರೆ ಗ್ರೂಪ್ಗಳಿಗೆ ಕೂಡ ಕಳಿಸಿದ್ರು. ಅದರ ಜೊತೆಗೆ 2ನೇ ದಿನದ ವಿಜೇತರು ಸುಮನ್ ಪೂಜಾರಿ ಉಳ್ಳಲ್ಬೈ, 4ನೇ ದಿನದ ವಿಜೇತರು ಮನು ಪೂಜಾರಿ ಬೆಲ್ಮ. ಹಂಗೆ ನೇತ್ರಾವತಿ ನದಿ ದಂಡೆಯ ಬಗ್ಗೆ ಮೆಸೇಜ್ ಹಾಕಿದ್ರೆ 6ನೇ ದಿನದ ವಿಜೇತರು ಪೂಜಾ, ವಿಜೇತರು ಶೋಭಿತಾ ರವಿ ಕುಂದರಗಟ್ಟೆ. ಇವತ್ತು ಕಾರಣಾಂತರದಿಂದ ಅವರಿಗೆ ಬರಲಿಕ್ಕಾಗಿಲ್ಲ. 9ನೇ ದಿನದ ವಿಜೇತರು ಸಂದೇಶ್ ಪೂಜಾರಿಸಿದರು. ಸುಷ್ಮಿತಾ ಕೋಟೆ. 12ನೇ ದಿನದ ವಿಜೇತರು ಲಕ್ಷ್ಮಿ ಹೊಸಂಗಡಿ. ವಿಜೇತರು ನಿಹಾಲಿ ಮೋರ್ಲಾ ಮಂಜನಾಡಿ. ದಿನದ ವಿಜೇತರು ತೃಪ್ತಿ ಜಿ ಕುಪ್ಪಲ. 15ನೇ ದಿನದ ವಿಜೇತರು ಲತೀಶ್ ಎಂ ಸಂಕೋಲಿಗೆ. ದಯವಿಟ್ಟು ಅವರಿಗೆ ಒಂದು ಚಪ್ಪಳಿಯನ್ನು ಕೊಡಬೇಕು. ಪ್ರದೀಪ್ ಕುಮಾರ್ ಮಂಗಳದೇವಿ ಅವರು ನಿವೃತ್ತ. 17ನೇ ದಿನದ ವಿಜೇತರು ಗಣೇಶ್ ಪೂಜಾರಿ ಕಿನ್ಯಾ. ಇವರಿಗೆ ರಶ್ಮಿತಾ. ಅದೇ ರೀತಿ ಈ ಒಂದು 21 ದಿವಸ ಆಟಿಡ್ ಮೂಜಿ ಪ್ರಶ್ನೆ ಪತ್ರ ಎಂಬ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಸರಿ ಉತ್ತರವನ್ನು ನೀಡಿದಂತವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಬಹುಮಾನ ನೀಡಲಿಕ್ಕಿದ್ದೇವೆ. ಅತಿ ಹೆಚ್ಚು 59 ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ನೀಡಿದಂತ ಲತೀಶ್ ಪಾಪದಡಿ. ದಯವಿಟ್ಟು ಅವರು ವೇದಿಕೆ ಬರಬೇಕು. ಲತೀಶ್ ಪಾಪದಡಿ ಇವರು ಅತಿ ಹೆಚ್ಚು ಸಂಖ್ಯೆಯ ಇಬ್ಬರು ತಮ್ಮ ಅನಿಸಿಕೆಯನ್ನು ಹೇಳಬೇಕು ಈ ಒಂದು ಕಾರ್ಯಕ್ರಮದ ಬಗ್ಗೆ. ಮೊದಲಾಗಿ ಲತೀಶ್ ಪಾಪದಡಿ ಇವರು ತನ್ನ ಅನಿಸಿಕೆ ನೀಡಬೇಕು. ಶ್ರೀ ಗುರುದೇವನ ಬ್ರಹ್ಮಶ್ರೀ ಜಿಲ್ಲಾ ವೇದಿಕೆ ರಿಜಿಸ್ಟರ್ಡ್ ತಕ್ಕೋಟು ನೆತ್ತ ಮುತ್ತಾಲಿಕೆ ನಡಪಂಚಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಜನ್ಮ ಜಯಂತ ಈ ಸಮಾರಂಭಗಳು ಆಟಿಡಿ ಮೋದಿ ಪ್ರಶ್ನೆ ಪಂಥದ ಇನಾಮ ಪಟ್ಟಣ ಲೇಸಿದೆ ಮಿತ್ತದ ಮೇಲೆ ಚಾವಡಿ ಓಲಗಾಲು ನಂಚಿನ ಮಾತಾ ಪಿನ್ನೇರ್ನಕ್ಲೆ ಅಂಚನೆ ಮೂಲ ಕೈಸೇರಿಸಿ ಮಾತಾ ಇಷ್ಟವಿದ್ದಾರೆ ಕರಿನ ಲಾಕ್ಡೌನ್ ಸಮಯಡು ಆಟಿಡಿ ಮೋದಿ ಪ್ರಶ್ನೆ ಬಂದು ಒಂಜಿ ಪಂತನ ನಮ್ಮ ಬಿಲ್ಲಾ ವೇದಿಕೆದ ಕಾರ್ಯಾಂತರ ನಂಚಿನ ಜೀವನ್ ಕುಮಾರ್ ತಕ್ಕೋಟು ಮಾರು ನಡಪಾವನಿದ್ದೇವೆ. ಒಂಜಿ ಪಂತ ಮಾಪನಾಡ ಏತ ಬಂಧವನ್ನು ಬಂದು ಹೊರಗೆ ಗೊತ್ತುಂಡು 6 ಮಂದಿನ ಈ ಪಂತಗಳು ಪಂತ ಏತ ಯಶಸ್ವಿ ಆದ ಮಂಡ ಈ ತುಳುನಾಡದ ಆಚಾರ ವಿಚಾರದ ಬಗ್ಗೆ ನಮಕ್ ಅವೇತ ಗೊತ್ತಿದೆ ನಂಚಿನ ಜ್ಞಾನಗಳು ನಮಕ್ ತೆಗೆದಲ್ಲಿ ಐಕಾದ ಜಿಲ್ಲಾ ವೇದಿಕೆಯ ಕಾರ್ಯಾಂತರ ನಂಚಿನ ಜೀವನ್ ಕುಮಾರ್ ತಕ್ಕೋಟು ಮೇರೆಗೆ 16 ಸೋಮಿನ ಸಂದಾಯ ಅರ್ನೊಟ್ಟಿಗೆ ಅರ್ನ ಧರ್ಮಪತ್ನಿಗಳ ಅರೆಗೆ ಮಸ್ತ್ ಸಹಕಾರ ಬಂದಿದೆ. ಅರೆಗಳ ಈ ಸಂದರ್ಭಗಳು 16 ಸೋಮಿನ ಸಂದಾಯ ಅಂಚನೆ ಅರೆಗೆ ವ್ಯವಸಾಯ ಬಿಲ್ಲ ವೇದಿಕೆಯ ದುಃಖಾವಹಿಸಿನ ಕೇಟಿಸುವನ್ನೆಲ್ಲ ಮಸ್ತ್ ಸಹಕಾರ ಕೊಡ್ತೇವೆ. ಅರೆಗಳ ಈ ಸಂದರ್ಭಗಳು ಸೋಮಿನ ಸಂದಾಯ ಬಂದಿದೆ. ಅದಕ್ಕೆ
ಪಾತ್ರೆಗೆ ಅವಕಾಶ ಕೊಡಬೇಕು ಸುಮ್ಮನೆ ಸಂದಾಯ ಮಂದೊಂದು ಎನ್ನ ಪಾತ್ರೆ ಮುಗಿತಲ್ಲ ಕಿರಿಯೋದು ನಮಃ ಜೀವನ್ ಪಂಡಿಲ ಕದಲ ಕವಿ ಅರ್ಥ ಇಂಚುಗು ಬರ ಇನ್ನೊಂದು ಹಾಬಿನ್ ಪನಲಿ ಜಸ್ಟ್ ಬರಲ ಶುರು ಮಾಡ್ತಾರೆ ಆಂಡಲ ಅರೆ ಸೊಲ್ಮೆನು ಎನ್ನ ಮುದರ ರಶ್ಮಿತಾ ಅರ್ ಪಂಡಿಲ ಕನೆ ಅಂಚ ವೈಟಿಂಚಿ ಮಾತಾ ಬಿಂದಿರಿಲ್ಲ ಅಂಚನಿ ಮಿದ್ದರ್ ಬೇದ ಚಾವಡಿ ಚಿಂತ ಅಂಚನೆ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ದಕ್ಕಲಿಲ್ಲ ಎನ್ನ ಸೋಲೈತ ಸೊಲ್ಮೆನ್ ಸಂದಾಯ್ತ ಮಂತೊಂದುಲ್ಲೆ ಅಂಚನೆ ಮಾತಾಡಿಗಳ ಎಡ್ಡೆಪ್ಪುಲಿನ ಪನೊಂದು ಮುರಡಿದ ಆಟಡೊಂಚಿ ಮೂಜಿ ಪ್ರಶ್ನೆ ನೆತ್ತ ಪಂಥದ ಅನಿಸಿಕೆಯನ್ನು ಹುಡುಕಿಲದು ಬೂದಿಗೊಂದುಲ್ಲೆ ಮುರಡಿದ ಪಂಥದ ಅನಿಸಿಕೆ ಪನಡು ಪಂಡ ಪನಿಯರ ಬದುಕುಲೆ ಯಾವುಜಿ ನಮ್ಮ ಒಂಜಿ ಪಂಡ ಲಾಕ್ಡೌನ್ ಟೈಮ್ ಇಡು ನಮ್ಮ ಮಾತ ಇಲ್ಲಡ ಒಂಜಿ ಬೇಲೆ ಎಕ್ಸಾಮ್ ಉಪ್ಪುನಂಚಿನ ಒಂಜಿ ಟೈಮ್ ಇಡು ಪಂಡ ಕೆಲವರಿಗೆ ಆತ ಬೇಲೆ ಇತ್ತಿಜ್ಜಿ ನಮ್ಮನ ಒಂಜಿ ಚುರುಕು ಮಲ್ಪುನಂಚಿನ ಬೇಳೆನ ಮಂದಿನ ಒಂಜಿ ಈ ಬಿಲ್ಲವ ವೇದಿಕೆಗೆ ಏತು ಸೊಲುವೆನು ಪಂಡಲ ಯಾವಂದು ಐಕಾತು ನಮ್ಮ ಅವೇನು ಮೆಚ್ಚುಡಾಯಿನ ಬೇಳೆ ಬೊಕ್ಕದಾದ ಪನ್ನಡು ಪಂಡ ಆರಂಜಿ ಮಂದಿನ ಒಂದು ಇಂಕ ಒಂಜಿ ಗ್ರೂಪ್ ನಮ್ಮ ಗ್ರೂಪೇಡ್ ಬರ್ತಿಡು ಯುವಾಯಿಂದ ನಮ್ಮ ಅಧ್ಯಕ್ಷರು ಪಾಡಿರ ಗ್ರೂಪುಡು ಅಂಚಾದ ಅವೇದು ಬೊಕ್ಕ ಆಟಿನೊಂಜಿ ಮೂಜಿ ಪ್ರಶ್ನೆ ಕುಪ್ಪೆಗ್ ಅವೇಗ್ ಸೇರು ನಮ್ಮ ಮಾತ ಪಂತಾಂತಿವೇನು ಮೇರು ನಮ್ಮ ಜೀವನ್ ಸೇರ್ಪಾಯಿಡು ಅವೇದು ಬೊಕ್ಕ ಒಂಜಿ ಏನ್ ಅಚ್ಚುಕಟ್ಟಾದ ಫೋನ್ ಪಂಡ ಆ ಒಂಜಿ ಕಾರ್ಯಕ್ರಮ ನಮ್ಮ ಮೆಚ್ಚುಡಾಯಿನೇ ಅವೇಗಾದ ಮಾತ ಮೇಲ್ ಪಂಡೆ ಅತಿಶಿ ಪಂತ್ರದಾಲ ಇಜ್ಜಿ ನೆಕ್ಕಾದ ಬರ್ಪಿನ ಬಂಗ ಆತಿ ತತ್ತು ದಯ ಪಂಡ ಒಂಜಿ ಇಂಚಿನ ಒಂಜಿ ಕಾರ್ಯಕ್ರಮ ಮನ್ಕೋಡು ಪಂಡ ಮಾತೆರ ಏಟೋ ಜನ ಆರು ಮನೋನಿತ್ತೇರು 150 ಜನ ಪೂರ ನೆಟ್ ಸೇರೋನಿತ್ತೇರು ಪಾಲು ಪಡೆಯೋನಿತ್ತೇರು ನಮಕ್ ಯಾನ್ ಪ್ರೈಸ್ ಬೇಕಂದಿರಕ್ಕೆ ಪಂಪಿನಿ ಇದೇ ಪಂಡ ನಮಕ್ ಪಂತಡು ಪಾಲು ಪಡೆಯಲೇ ಮಲ್ಲ ಅಂತ ಪನೋಲಿ ದಯ ಪಂಡ ಇಂಚಿನ ಒಂಜಿ ಪಂತಡೆ ನಮ್ಮ ಮಿತ್ತು ಬರ್ಪುನು ಪಂಡ ಮಾತೆರಿಗ್ಲ ಒಂಜಿ ಕ್ವಿಜ್ ಅವಾರ್ಡ್ ಇಂಚಿನ ಒಂಜಿ ರಸಪ್ರಶ್ನೆ ಮಾತಕರೆಕ್ಟ್ ಒಪ್ಪುನು ಆಂಡ ಸೇರ್ರೆಗ ಆಪುಜಿ ಅಂಚಾದ ಪುನಗ ನಮಕ್ ಪಂಡ ಡೈರೆಕ್ಟ್ ಪೋಯರ್ ಒಂಚೂರು ಕೋಡಿಗೆ ಆಪುಜಿ ಎದುರು ಪೋದು ಪಾತೆರ್ರೆ ಅಂಚಾದ ಪುನಗ ಇಂಚಿನ ಒಂಜಿ ಇಂದು ಆನ್ಲೈನ್ ಲ ಕಾಂಡಲ ನಮಕ್ ಒಂಜಿ ಸೇರೆ ಅವಕಾಶ ಇಂದೊಂಜಿ ನಮ್ಮ ಗೇಣದ ಬುಲಪಾವು ನಂಚಿನ ಒಂಜಿ ಎಡ್ಡ ಒಂಜಿ ಕಾರ್ಯಕ್ರಮ ಅಂತ ಪನೋಲಿ ನೆಟ್ಟು ನಮ್ಮ ಪಂಡ ನಮ್ಮದೇ ಮಂತದ ಕೆಲವರಿಗೆ ನಮಕ್ ಮಸ್ತ್ ಗೊತ್ತುಪ್ಪು ಆಂಡ ಗೊತ್ತಿಚ್ಚನ್ನೆ ನಮ್ಮ ಪೆರಿಯಂತೆ ತೆರೆಯೊಂದು ಅಂಚನೆ ನಮ್ಮ ಗೇಣದ ಬುಲಪಾವು ನಂಚಿನ ಒಂಜಿ ಬಾರಿ ಎಡ್ಡ ಕಾರ್ಯಕ್ರಮ ಅಂತ ಪನೋಲಿ ಐಕಾದ ನಮ್ಮ ಬಿಲ್ಲವ ವೇದಿಕೆಗೆ ಏತ ಸೊಲುಮೆನು ಸಂದಾಯತ ಬಂತಂಡಲ ಅವು ಮಸ್ತ್ ಕಡಿಮೆ ಅಂತ ಪನೋಲಿ ಅಂಚನೆ ಇಂಕ್ ನೆಕ್ ಪಾಲು ಪಡೆಯರ ಅವಕಾಶ ಕೊಡು ನಂಚಿಂದ ಬಿಲ್ಲವ ವೇದಿಕೆಗೆ ಬೊಕ್ಕ ನಮ್ಮ ಅಂದೇನು ಅಚ್ಚುಕಟ್ಟಾದ ಆಟನೆ ಮಂದಿ ನಂಚಿನ ನಮ್ಮ ಆಯೋಜಕರಾಯಿನ ಜೀವನಿಗೆ ಸೊಲೈತ ಸೊಲುಮೆನು ಸಂದಾಯತ ಮರ್ತೊಂದು ಅಂಚನೆ ಬಿಲ್ಲವ ವೇದಿಕೆಗ್ಲ ಎನ್ನ ಉಡಲ್ದಿಂದಿ ಸೊಲುಮೆನು ಸಂದಾಯತ ಮರ್ತೊಂದು ಅನಿಸಿಕೆ ಪಂಡ್ರ ಅವಕಾಶ ಕೊರುನ ಈ ವೇದಿಕೆಗೆ ಎನ್ನ ಉಡಲ್ದಿಂದಿ ಸೊಲುಮೆನು ಈ ಒಂದು ಕಾರ್ಯಕ್ರಮದ ಆಟಿಡು ಮೂಜಿ ಪ್ರಶ್ನೆ ಕಾರ್ಯಕ್ರಮದ ಒಂದು ವಿಶೇಷದ ತಂಡ ನಮ್ಮ ವೇದಿಕೆಯ ಅಧ್ಯಕ್ಷರ ಕೇಟಿಸುವವರೆಲ್ಲ ಒಂದು ದಿನ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಶ್ರೀ ರಾಮ ಮಂದಿರದ ಶಿಲಾನ್ಯಾಸದ ಸಂದರ್ಭದಲ್ಲಿ ವಿಶೇಷವಾದ 5 ಪ್ರಶ್ನೆ ಕೇಳಿದ್ದೆ. ರಾಮ ಮಂದಿರದ ಬಗ್ಗೆ 5 ಸರಿಯಾದ ಉತ್ತರ ನಮ್ಮ ಅಧ್ಯಕ್ಷರು ಕಂಡುಬಿಟ್ಟಿದ್ದಾರೆ. ಅಂಚದೆ ಅರೆಗಳ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುವ ಅರೆಗೆ ನಮ್ಮ ಪ್ರಕಾಶ್ ತುಮಿನಾಡು ಜಗತ್ತದ ಅರೆಗಳಲ್ಲಿ ಸ್ಮರಣಿಕೆ ಬಗ್ಗೆ ಶಾಲಾ ವಿನಂತಿ ಬಂದದಿಲ್ಲ. ಅಧ್ಯಕ್ಷರು ಅದು ಪ್ರೋತ್ಸಾಹ ಮಾಡಿಕೊಳ್ಳುವಂತೆ ಆಗಲ ಕೆಲವೊಂದು ಅಂತರ್ಗತ ಪ್ರಯತ್ನ ಬಂದಿದೆ. ಅದರೊಟ್ಟಿಗೆ ನಮ್ಮ ಕಾರ್ಯಾಧ್ಯಕ್ಷರಾದ ಸತೀಶ್ ಆಗಲ ಕಡಮೂಜಿ ಸಂದರ್ಭದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಈಗ ಮಾತನಾಡಿದ ಈ ಸಂದರ್ಭದ ಅತ್ಯಧಿಕ ಅಂಕ ಪಡೆಯಲಿಂಜಿ ಅಭಿನಂದನೆ ಮಲ್ಪುನ ಕಾರ್ಯಕ್ರಮ ನಡೆದಿರುಂಡು. ಪುದಲ ಇದನ್ನ ವಿದ್ಯಾರ್ಥಿಗಳು ದಯಮಂತದ ವೇದಿಕೆ ಬಂದ ಕಣ ಗೌರವವನ್ನು ಸ್ವೀಕಾರ ಮಲ್ಪಡನ್ನು ಕೇರುವುದಿಲ್ಲ. ಸುರುಕಾದ 2019-20 ಸಾಲಿನ SLC ಪರೀಕ್ಷೆಗೆ 586% ಅಂಕ ಪಡೆದಂಚಿನ ಕುಮಾರಿ ದೀಕ್ಷಿತ ಸರ್ಕಾರಿ ಪ್ರೌಢಶಾಲೆ ಕುನ್ನಾಡು ಮೇರೆ ಪಡೆದರೆ ದಯಮಂತದೆ ಭೂಮಿಕಾ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ವತಿಯಿಂದ ಕುಮಾರಿ ದೀಕ್ಷಾ ಇವರಿಗೆ ಬಿಲ್ಲವ ವೇದಿಕೆ ವತಿಯಿಂದ ಅಭಿನಂದನೆಗಳನ್ನು ನಮ್ಮ ಗಣ್ಯರ ಸಮ್ಮುಖದಲ್ಲಿ ಮಾಡ್ತಾ ಇದ್ದೇವೆ.
ಕರಿಣ SLCಡ್ಲ ಡಿಸ್ಟಿಂಕ್ಷನ್ ಉತ್ತೀರ್ಣರಾದ ನಮ್ಮ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಮುಖಾಂತರ ಅಭಿನಂದನಾ ಕಾರ್ಯಕ್ರಮ ಅಭಿನಂದನೆ ತೆಗೆದಿದ್ದಾರೆ. ಅವರ PUCಡ್ಲ ಸೆಕೆಂಡ್ PUCಡ್ಲ 96% ಅಂಕ ಹಿಡಿದಂದು ಬಹಳ ಒಂದು ಉತ್ತಮವಾದ ಉತ್ತೀರ್ಣರಾದ ಅವರಿಗೆ ನೀವು ಮಾತೆಲ್ಲ ಜೋರಾದ ಚಪ್ಪಳೆ ಅಭಿನಂದನೆ ಸಲ್ಲಿಸೋದಿಲ್ಲ. ಮಾತೆಲ್ಲ ಬರವಾದ ಹೃತ್ಪೂರ್ವಕವಾದ ವೇದಿಕೆಡು ಬೊಕ್ಕ ಸಾಮಾಜಿಕ ಕ್ಷೇತ್ರಡು ಎಡ್ಡೆ ಸಾಧನೆ ಮಲ್ತಿನ ಸರ್ವಶ್ರೀ ಜೀವಂತ ಕೋಟು, ಪ್ರವೀಣೇಶ್ ಕುಂಪಾಲ, ರಾಜೇಶ್ ಪಿಲಾರ್, ಹರೀಶ್ ಮುಂಡೋಳಿ ಬೊಕ್ಕ ಕುಮಾರಿ ಶ್ರೀರಕ್ಷಾ ಮೊಕ್ಲೆಗಳ ವೇದಿಕೆ ವತಿರ್ದು ಈ ಪೊರ್ತು ಅಭಿನಂದನೆ ಸಂದಾಯರು. ಯುವ ಮೋರ್ಚಾದ ಪ್ರಧಾನ ಕಾರ್ಯಾಧ್ಯಕ್ಷರು ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳು ಮತ್ತು ರಾಜಕೀಯ ಕ್ಷೇತ್ರಗಳು ಹಲವಾರು ವರ್ಷದಿಂದ ಭೇಟಿಗಳನ್ನು ಸಮಾಜದ ಯುವಕರಿಗೆ ಸ್ಫೂರ್ತಿಯಾಗಿ ಹಾಗಾದರೆ ಆಟದಲ್ಲಿ ಕಾರ್ಯಕ್ರಮ ಈ ಮೂಜಿ ಪ್ರಶ್ನೆದ ರೂವಾರಿಯಾಗಿ ಹಲವಾರು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಪ್ರಸಿದ್ಧ ಜೀವನ್ ಕುಮಾರ್ ತೋಕೋಟ್ ಬೇರೆಗೆ ಈ ಸಂದರ್ಭದಲ್ಲಿ ಬ್ರಹ್ಮಶ್ರೀ ಅಭಿನಂದನೆ ಸಲ್ಲಿಸೋಣ. ಪ್ರವೀಣ್ ಕುಂಪಾಲ ಬಂಡ ಏರು ಬಂಡ ಕುಂಪಾಲದ ಬಾಲಕೃಷ್ಣ ಮಂದಿರದ ಒಂದು ಸ್ಥಾಪಕ ಸದಸ್ಯರೆಲ್ಲ ಪರವಾಗಿ ಒಮ್ಮೆ ಒಂದು ಕ್ರೀಡಾಕೂಟ ಇದ್ದಿಲ್ಲ. ಆ ಕ್ರೀಡಾಕೂಟನು ಎತ್ತಿನ ಕೈ ಆಯೋಜನೆ ಮಲ್ಪೇರು MC ಮಲ್ಪೇರಿ ಐದೊಟ್ಟಿಗೆ ಬೇತೆ ಬೇತೆ ಕಾರ್ಯ ಚಟುವಟಿಕೆಗಳಿಲ್ಲ ಅದು ಭಾಗವಹಿಸಿವೆ. ನಾರಾಯಣ ಗುರು ಬಿಲ್ಲವ ಸಂಘದ ನಮ್ಮ ಸಂಘದ ಪ್ರಮುಖ ಒಟ್ಟಿಗೆ ಆಗಲ ಒಂದು ಯಾವ್ದು ಐದೊಟ್ಟಿಗೆ ಪ್ರತಿ ಒಟ್ಟಿಗೆ ಬೇರೆ ಇಲ್ಲ ಎದುರು ಸುವರ್ಣ ಕಾಲಿಗೆ ಹೋದ ಹುಲಿಯ ಕಾಣೆ 6 ಗಂಟೆ ಬಂದು ಸುವರ್ಣ ಎಲ್ಲ ಉಪಯೋಗ ಅವರು ಏನಾಗ್ತದೆ ಪನ್ಪುಣಂಚಿನ ಈ ಪ್ರವೀಣ್ ಕುಂಪಾಲ ಶಿವಮೊಗ್ಗ ಕೃಷಿ ಬೊಕ್ಕ ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದ ಬೋಧಕೇತರ ಸಹಕಾರ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಗುರಗಂಗಡಿ ಶಿವಮೊಗ್ಗರು ನಡೆಸಿದ ಕಾರ್ಯಕಾರಿಣಿ ಸಭೆಗೆ ಆಯ್ಕೆಯಾದ ಮೇರೆಗೆ ನಮ್ಮ ಈ ಬ್ರಹ್ಮಶ್ರೀ ಬಿಲ್ಲವ ಸಂಘದ ವತಿಯಲ್ಲಿ ನಿಖಲ ಮಾತೆಲ್ಲ ಕೈ ಚಪ್ಪಾಳೆ ಒಟ್ಟಿಗೆ ಅರಳಿ ಮಾತಾ ಬೇಡಿಕೆಯ ಕೈಯಲ್ಲಿ ಮಂದಿರ ಕುಂಪಲದ ಪ್ರಮುಖ ಎಲ್ಲ ಸಾಮಾಜಿಕ ಧಾರ್ಮಿಕ ಕ್ಷೇತ್ರ ತನ್ನ ತೊಡಗಿಸಿದಂಚಿನ ಪ್ರವೀಣ್ ಕುಂಪಾಲ ಅವರಿಗೆ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಅಧ್ಯಕ್ಷರ ಅಂಚನೆ ವೇದಿಕೆ ಪಂಚಿನ ಗಣ್ಯದ ಸಮ್ಮ ಶಾಲೆ ಸ್ಮರಣಿಕೆ ಅಂಚನೆ ಪುಷ್ಪಗುಚ್ಛ ಕೊಟ್ಟು ಅವರಿಗೆ ಸನ್ಮಾನ ಕೊಡೋದು ವಿನಂತಿ ಮಾಡಿದ್ರೆ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಪ್ರಮುಖವಾಗಿ ಕಾರ್ಯಕರ್ತೆ ಪ್ರತಿಯೊಂದು ನಮ್ಮ ಕಾರ್ಯಕ್ರಮ ನಡೆಸಿದಾಗ ಆ ಕಾರ್ಯಕ್ರಮದ ಸ್ಟೇಜ್ ವ್ಯವಸ್ಥೆ ಅವತ್ತಕ್ಕೆ ಬೇರೆ ಬೇರೆ ನಮ್ಮ ವೇದಿಕೆಗೆ ಹೆಚ್ಚಿನ ಕೂಡ ಅವಶ್ಯಕತೆ ಉಂಟು. ಅವೇನು ಮಾತ್ರ ಬೇಗ ಬಂದರೆ ಅವರಿಗೆ ಸುಧಾರಣೆಗೆ ಮಲಗುವುದು ಕೊಟ್ಟಂತಿನ ವ್ಯಕ್ತಿ ರಾಜೇಶ್ ಪಿಲಾರ್ ಬೇರೆ RSS ಅವರಿಗೆ ಪ್ರಮುಖ ವ್ಯಕ್ತಿಯಾದ ಐದೊಟ್ಟಿಗೆ ಬಜರಂಗ ದಳ ಬೊಕ್ಕ ಬಜರಂಗ ದಳದ ಸಂಚಾಲಕರಾಗಿ ಬೇರೆ ಮಲ್ಪದ ಬೇರೆ ಸೇವೆ ಈ ಹೊರಗಜ್ಜ ಸೇವಾ ಸಮಿತಿ ಪ್ರಕಾಶ್ ನಗರ ನೆತ್ತ ಅಧ್ಯಕ್ಷರಾದ 2 ಸರ್ತಿ ಅವೇ ಬೊಕ್ಕ
ನಮ್ಮ ಬೂತ್ ಮಟ್ಟದ ಕಾರ್ಯದರ್ಶಿಯಾದ ಅಧ್ಯಕ್ಷರಾದ ಸೋಮೇಶ್ವರ ಗ್ರಾಮದ ಬಿಜೆಪಿ ಕಾರ್ಯದರ್ಶಿಯಾದ ಬೇರೆ ಹಿಂದುಳಿದ ವರ್ಗದ ಸದಸ್ಯರಾಗಿ ಕಾರ್ಯದರ್ಶಿಯಾಗಿ ಕಾರ್ಯ ನಿರ್ವಹಿಸುತ್ತಿದ್ದೇವೆ. ಬೆಳೆಗಳ ನಿಖನ ಈ ಮಾತ್ರ ಸೇವೆಯನ್ನು ಗುರುತಿಸದೆ ನಮ್ಮ ಸಂಘಗಳು ಇಲ್ಲಿ ನಿಖನ ಮಾತೆಯನ್ನ ಎದುರು ಅಲ್ಲಿಗೆ ವೇದಿಕೆ ಮಾತಾಡ ನಮ್ಮ ಭೋಜರಾಜ್ ರಾಮಂಜರು ಅವಲಕ್ಕನ ಕೆಪಿ ಸುವರ್ಣ ಇದನ್ನ ವೇದಿಕೆ ನಮ್ಮ ಕನ್ಯಾಮಕ್ಕಳ ಶಾಲೆ ಸ್ಮರಣಿಕೆ ಅಂತಲೇ ಹೂಗುಚ್ಚ ದೊಡ್ಡ ಮಾನದಿಗೆ ಪಡೆದು ವಿನಂತಿ ಬಂದಿಲ್ಲ. ಹರೀಶ್ ಮುಂಡವಳ್ಳಿ ಪಂಡ ಎಕ್ಕಲ ವೇದಿಕೆಗೆ 2 ಜನ ಕೋಟಿ ಚೆನ್ನಾಗಿರಲಿಲ್ಲ. ಅವು ಕೆಪಿ ಸುವರ್ಣ ಪಕ್ಕ ಸತೀಶ್ ಸಾಧ್ಯ ಬೆಂಗಳೂರಿಗೆ ಹೋಗಿ ಬೆಂಗಳೂರು ಬಾದು ಪುಣಂಚಿನ ವ್ಯಕ್ತಿ ಪಂಡ ಅವು ಹರೀಶ್ ಮುಂಡವಳ್ಳಿ ತೆಲಿಕೆದ ಬೊನ್ನಿ ಮಲ್ಲ ರಂಗ ಕಲಾವಿದೆ ಪಂಡ ಆದ್ರೆ ಒಮ್ಮೆ ಒಂದು ಜಾಗ ಇರ್ತಲ್ಲ ಒಮ್ಮೆ ಒಂದು ಸತ್ತು ಗದ್ದಲ ಐತಿ ಅನ್ನೋ ಬಗ್ಗೆ ಇದು ಯಾರೇ ಗೋಕರ್ನಾಥ ಬ್ಯಾಂಕ್ದ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಮಾಜಿ ಸೋಮೇಶ್ವರ ಒಂದು ಕಾರ್ಯದರ್ಶಿಯಾದ ಅಖಿಲ ಭಾರತ ಬಿಲ್ಲವ ಯೂನಿಯನ್ದ ಕೋಶಾಧಿಕಾರಿಯಾದ ಅವೇಳೆ ಕೊನೆ ಬಿಲ್ಲವ ಸೇವಾ ಸಂಘ ವಲಯದ ಕೋಶಾಧಿಕಾರಿಯಾದ ರಂಗಭೂಮಿ ಕಲಾವಿದೆಯಾದ ಚಂಡಿಕಾ ಪರಮೇಶ್ವರಿ ಧೂಮಾವತಿ ಬೈದರಗುಟ್ಟು ಕೋಟೆಕಾರ್ ನೆತ್ತ ಸಂಚಾಲಕರಾದ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಉಪಾಧ್ಯಕ್ಷರಾದ ನಿರಂತರ ಈ ಒಂದು ವೇದಿಕೆ ಕೆಲಸ ಮತ್ತೊಂದು ಪ್ರತಿನಾಚಿನ ಹರೀಶ್ ಮುಂಡವಳ್ಳಿ ನಿಖಲ್ನ ಮಾತೆಯನ್ನ ಒಟ್ಟು ಕೈ ಚಪ್ಪಾಳದ ಜೋರು ಅಲ್ಲಿಗೆ ಈ ಒಂದು ವೇದಿಕೆ ಬೆಳಗ್ಗೆ ಸ್ಮರಣಿಕೆ ಫಲಪುಷ್ಪಗಳು ಭಗವ ಅರ್ಪಣೆ ಮಾಡಿಕೊಳ್ಳುವ ವಿನಂತಿ ಬಂದಿಲ್ಲ. ಶ್ರೀ ರಕ್ಷಾ ಎಸ್ ಪೂಜಾರಿ ಬೇರೆ ನಮ್ಮ ಸದಸ್ಯರ ನೆಚ್ಚಿನ ಹರೀಶ್ ಪೂಜಾರಿ ಕೋಣಾಜಿ ಪಕ್ಕ ಶ್ರೀಮತಿ ಸುರೇಖಾ ಬಗಲ್ನ ಸುಪುತ್ರಿಯಾದಿ ವಿಶ್ವಮಂಗಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿಕೊಂಡು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗುರುಕುಲ ನೆಚ್ಚಿನ ವಿದ್ವಾನ್ ಶ್ರೀ ವೆಂಕಟ ಕೃಷ್ಣ ಭಟ್ ಬೇರೆ ಅಭ್ಯಾಸ ಮಾಡಿಕೊಂಡು ಭರತನಾಟ್ಯ ಅಭ್ಯಾಸವು ನೃತ್ಯ ಲಹರಿ ಬಗೆಯವರು ನೃತ್ಯ ಗುರುಕುಲ ನೆಚ್ಚಿನ ರೇಷ್ಮಾ ನಿರ್ಮಲ್ ಭಟ್ ಬೇರೆ ಅಭ್ಯಾಸ ಮಾಡಿಕೊಂಡು ನೃತ್ಯ ಗುರುಕುಲನ ತಂಡಗಳು ಜೊತೆಗೆ 50ರ ಗಡ್ಡೆಗಳ ಯಜ್ಞ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಪ್ರಶಸ್ತಿ ವೇದಿಕೆಯ ಪ್ರಸಿದ್ಧ ವೇದಿಕೆಗೆ ನೃತ್ಯ ಪ್ರದರ್ಶನವನ್ನು ಕೊರೊಂದು ಕ್ರೀಡೆಗಳ ಸಾರ್ವಜನಿಕ ಶಿಕ್ಷಣ ಇಲಾಖೆಗಳ ಯಜ್ಞ ಪಡೆಯಲಿನ ಕುಮಾರಿ ಶ್ರೀರಕ್ಷಾ ಬೇರೆ 2019 ಮನೆ ಪಕ್ಕ ನಿರ್ವಹಣೆ ಸಾಲದ ದಕ್ಷಿಣ ಕನ್ನಡ ಜಿಲ್ಲೆಯ ತಂಡವನ್ನು ಪ್ರತಿನಿಧಿಸಿದ್ದು ಮೈಸೂರು ವಿಭಾಗಗಳ ಪಂದ್ಯವನ್ನು ಚಾಮರಾಜನಗರದ ಗುಡ್ಲುಪೇಟೆಗೆ ಭಾಗವಹಿಸಿದ್ದೇವೆ. ಭಾರತ ಸ್ಕೌಟ್ ಗೈಡ್ಸ್ ಪಕ್ಕ ರಾಜ್ಯ ಸಂಸ್ಥೆ ನಡಪಾಯಿನಂಚಿನ ಗೈಡ್ಸ್ಗಳ ರಾಜ್ಯ ಪುರಸ್ಕಾರ ಪಡೆಯಿನಂಚಿನ ಶ್ರೀರಕ್ಷಾ ಬೆರಗೆ ನಿಖಲ ಮಾತೆಲ್ಲ ಪರವಾದ ಅಂಜನೆ ವೇದಿಕೆಗೆ ಕುಳಿತಿನ ಗಣ್ಯರು ಮಾತೆಲ್ಲ ಒಟ್ಟಿಗೆ ಸೇರಲು ಬೆಳಗ್ಗೆ ಗೌರವ ಸುರೇಖಾ ಶ್ರೀಮತಿ ಸುರೇಖಾ ಹರೀಶ್ ಪೂಜಾರಿ ಮಗನ ದಂಪತಿಗಳ ಸುಪುತ್ರಿಯ ಹೆಚ್ಚಿನ ಕುಮಾರಿ ಶ್ರೀರಕ್ಷಾ ಎಚ್ ಪೂಜಾರಿ ಬೆಳಗ್ಗೆ ಶ್ರೀಮತಿ ದಿವ್ಯ ನವೀನ್ ಶಾಲಾ ಅಂಚನೆ ಸ್ಮರಣಿಕೆ ಹೂಗುಚ್ಚ ಕೊಟ್ಟು ಮಾನವಿ ಮಾತಾಡೋದು ವಿನಂತಿ ಬಂದಿಲ್ಲ.
ಕುಡ್ಲ ವಿಶ್ವವಿದ್ಯಾಲಯದ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠದ ಸಲಹಾ ಸಮಿತಿ ಸದಸ್ಯರಾದ ಆಯ್ಕೆಯಾಯಿನ ಉದ್ಯಮಿ ವೇದಿಕೆದ ಕಾರ್ಯಾಧ್ಯಕ್ಷರು ಶ್ರೀ ಸತೀಶ್ ಕರ್ಕೇರೆಗ್ಲ ಅಭಿಮಾನದ ಮಾನಾದಿಗೆ ಮಲ್ತೇರು. ಆಯೋಜಿಸಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ 166ನೇ ಜನ್ಮ ದಿನಾಚರಣೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರ ಅಭಿನಂದನಾ ಕಾರ್ಯಕ್ರಮದ ವೇದಿಕೆಯಲ್ಲಿರತಕ್ಕಂಥ ನಮ್ಮ ವೇದಿಕೆಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ಇರತಕ್ಕಂಥ ಗಣ್ಯ ವ್ಯಕ್ತಿಗಳೇ, ಕಲಾಮಾತೆಯ ಇಬ್ಬರು ಕಣ್ಮಣಿಗಳಾದಂಥ ಯೋಜರಾಜ್ ವಾಮಂಜರು ಮತ್ತು ಪ್ರಕಾಶ್ ತುಮಿಲಾರವರೇ, ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ನನ್ನ ಎಲ್ಲ ಪ್ರೀತಿಯ ಸಮಾಜ ಬಾಂಧವರು, ಒಬ್ಬ ಆಂಗ್ಲಿರತಕ್ಕಂತಹ ವಿಲಿಯಂ ಶೇಕ್ಸ್ಪಿಯರ್ ಒಂದು ಮಾತನ್ನು ಹೇಳ್ತಾರೆ, ಜಗತ್ತಿನಲ್ಲಿ 3 ವರ್ಗದ ಜನ ಇರ್ತಾರೆ. ಆ 3 ವರ್ಗದ ಜನರ ಭಾವನೆಗಳು ಬೇರೆ ಬೇರೆ ಆಗಿರ್ತದೆ. ಅದರಲ್ಲಿ 1ನೇ ವರ್ಗದ ಜನ ಹುಟ್ಟುವಾಗಲೇ ಬಂಗಾರದ ಸ್ಪೂನನ್ನು ಬಾಯಲ್ಲಿ ಇಟ್ಟುಕೊಂಡೇ ಹುಟ್ಟುವಂಥ ಒಂದು ವರ್ಗ, ಅಂದರೆ ಅಗರ್ಭ ಶ್ರೀಮಂತಿಕೆಯಿಂದ ಹುಟ್ಟುವಂಥ ಒಂದು ವರ್ಗ. ಅಂದರೆ 2ನೇ ವರ್ಗ ಜನರನ್ನೇ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡ್ತಕ್ಕಂಥದ್ದು. ಒಬ್ಬ ವ್ಯಕ್ತಿಯ ಹಿಂದೆ ಮುಂದೆ ಒಂದು 10 ಜನ ಸೇರಿಕೊಂಡು ನೀನು ಬಹಳ ದೊಡ್ಡ ಜನ ಅಂತ ಹೇಳಿಕೊಂಡು ಅವರನ್ನ ಮೇಲಕ್ಕೆ ಏರಿಸಿಕೊಂಡು ಉತ್ತಮಕ್ಕೆ ಏರಿಸಿಕೊಂಡು ಅವರ ಹಿಂದೆ ಮುಂದೆ ಓಡಾಡುವಂಥ ಒಂದು ಜನ. 3ನೇ ವರ್ಗದ ಜನ ಬದುಕಿನಲ್ಲಿ ಕಷ್ಟಪಟ್ಟು ದುಡಿದು ಶ್ರಮವಹಿಸಿ ಬದುಕಿಗೆ ಒಂದು ಸುಂದರವಾದ ಅರ್ಥವನ್ನು ಕಲ್ಪಿಸಿಕೊಟ್ಟು ಸಮಾಜಕ್ಕೆ ಸೇವೆಯನ್ನು ಮಾಡುತ್ತಾ ಸಾಧನೆಗೈವಂಥ ಒಂದು ವರ್ಗ, ಅದು 3ನೇ ವರ್ಗದ ಜನ. ಬಹುಶಃ ಇವತ್ತು ನಾವು ವೇದಿಕೆಯಲ್ಲಿ ಆ 3ರಲ್ಲಿ ಯಾವ ವರ್ಗದ ಜನರನ್ನು ನಾವು ಕಾಣುತ್ತೇವೆ ಅಂತ ಅದು ನಿಮಗೆ ಬಿಟ್ಟಿದೆ. KT ಸುವರ್ಣನನ್ನ ಕಂಡಾಗ ಬಹುಶಃ ನಮಗೆ ಅನಿಸ್ತದೆ ಬಂಗಾರದ ಸ್ಪೂನನ್ನು ಬಾಯಲ್ಲಿಟ್ಟುಕೊಂಡು ಬಂದಿದ್ದಾರೆ ಅಂತ. ಖಂಡಿತ ಅಲ್ಲ. ಅವರು ಕೂಡ ಕಷ್ಟಪಟ್ಟು ಸಾಧನೆ ಮಾಡಿಕೊಂಡು ಇವತ್ತೊಂದು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ. 3ನೇ ವರ್ಗಕ್ಕೆ ಸೇರಿದವರು. AJ ಶಂಕರ್ ನಮಗೆ ಬಹಳಷ್ಟು ಅಗರ್ಭ ಶ್ರೀಮಂತರಾಗಿ ಕಾಣ್ತಾ ಇದ್ದಾರೆ, ಅದು ಇವತ್ತು. ಆದರೆ ಆವತ್ತು ಅವರ ತಂದೆಯ ಕಾಲದಲ್ಲಿ ಬಹಳ ಕಷ್ಟಪಟ್ಟು ದುಡಿದಂಥವರು. ಅಥವಾ ಬಾಬುಗೇನೆ ಇರ್ಬೋದು, ಅಥವಾ ಬೇರೆ ಚಂದ್ರಶೇಖರ್ ರುಚಿ ಇರ್ಬೋದು, ಸಭೆಯಲ್ಲಿ ಬಂದಂಥ ಇರ್ಬೋದು, ಎಲ್ಲ ಕಷ್ಟಪಟ್ಟು ಮೇಲೆ ಬಂದಂಥವರು. ಆ ಸಾಲಿನಲ್ಲಿ ನಮ್ಮ ವೇದಿಕೆಯ ಕಾರ್ಯಾಧ್ಯಕ್ಷರಾದಂತಹ ಸತೀಶ್ ಕರ್ಕೇರ್ ಅವರು ಸೇರಿದ್ದಾರೆ. ಬಹುಶಃ ಅವರ ಬಗ್ಗೆ ನಾನು ಹೇಳಬೇಕು, ಯಾಕಂದರೆ ನನ್ನ ಒಬ್ಬ ಆತ್ಮೀಯ ಶಿಷ್ಯ. ಆದ್ದರಿಂದ ಆ ಆತ್ಮೀಯ ಶಿಷ್ಯನ ಬಗ್ಗೆ ನನಗೆ ಬಹಳಷ್ಟು ಗೊತ್ತಿದೆ. ಸ್ಟೂಡೆಂಟ್ ನಮ್ಮ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ನಾವು ಹೇಳಬೇಕಾದ್ರೆ ಅವರು ಹೇಳಬಾರ್ದು ಅಂತ ಹೇಳಬೇಕಾಗ್ತದೆ. ಬಹಳ ಕಷ್ಟದ ಬದುಕು. ಒಂದು ಸರಿಯಾದ ಸಮವಸ್ತ್ರ ಇರಲಿಲ್ಲ, ನಾನು ನೇರವಾಗಿ ಹೇಳ್ತಾ ಇದ್ದೇನೆ. ಕಾಲಿಗೆ ಒಂದು ಸರಿಯಾದ ಚಪ್ಪಲಿ ಇರಲಿಲ್ಲ, ಒಂದು ಕೊಡೆ ಇರಲಿಲ್ಲ. ಆದರೂ ಬಹಳ ಕಷ್ಟಪಟ್ಟು ಬಂದು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ. ನಂತರ ಪದವಿ ಪೂರ್ವ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ. ಅಂದರೆ ಆ ಕಾಲದ ಸ್ಥಿತಿ ಆಗಿತ್ತು. ಒಂದು 60 ವರ್ಷಗಳ ಹಿಂದಕ್ಕೆ ಹೋದಾಗ ನಾವು ಕಲಿತಿರುವಂಥ ಸಂದರ್ಭದಲ್ಲಿ ಆಗ ಬಹಳಷ್ಟು ಕಷ್ಟ, ಅಂದರೆ ಬಹಳಷ್ಟು ಕಷ್ಟ. ಶಾಲೆಗೆ ಹೋಗುವಾಗ ಗೊರಬೆ ಹಿಡಿದುಕೊಂಡು ನಮ್ಮ ಮನೆಗಳಲ್ಲಿ ಶಾಲೆಗೆ ಹೋದವರು. ಇವತ್ತಿನ ಮಕ್ಕಳಿಗೆ ಗೊರಬೆ ಅಂದರೆ ಏನು ಅಂದರೆ ಗೊತ್ತಿರಲಿಲ್ಲ. ಅಂದರೆ ನಾವು ಅದನ್ನು ಇಟ್ಕೊಂಡು ಬಹುಶಃ ಗೊತ್ತಿದೆ. ತಿನ್ನಲಿಕ್ಕೆ ಅನ್ನ ಇಲ್ಲ, ಬಟ್ಟೆ ಇಲ್ಲ, ಕಷ್ಟಪಟ್ಟು ನಾವು ಕಲಿತವರು. ಆ ರೀತಿಯಲ್ಲಿ ನಾವು ಮೇಲೆ ಬಂದವರು. ಹಂತ ಹಂತವಾಗಿ ನಾವು ಒಮ್ಮೆಲೆ ಮೇಲೆ ಬರಲಿಲ್ಲ, ಹಂತ ಹಂತವಾಗಿ ನಮ್ಮ ಬದುಕನ್ನು ನಾವು ಕಟ್ಟಿಕೊಂಡಿದ್ದೇವೆ. ಇನ್ನು ಕೇವಲ ಇದು 30 ವರ್ಷಗಳ ಹಿಂದೆ ಸತೀಶ್ ಕರ್ಕೇರ್ ಬದುಕಿನ ಸಂದರ್ಭ ಅಂದರೆ 30 ವರ್ಷಗಳ ಹಿಂದೆ ಅವರು ಕಷ್ಟಪಟ್ಟರು. ಅಂದರೆ ಆಗ ಅಷ್ಟೊಂದು ಕಷ್ಟ ಇರಲಿಲ್ಲ, ಆದರೆ ಈ ಹುಡುಗನಿಗೆ ಕಷ್ಟ ಇದೆ. ಆ ರೀತಿ ಕಷ್ಟಪಟ್ಟು ಶಿಕ್ಷಣವನ್ನು ಕಲಿತು ಒಂದು ಸ್ವಯಂ ಉದ್ಯೋಗವನ್ನು ಮಾಡುವುದರ ಮೂಲಕ ಆ ಕಾಲದಲ್ಲಿ ಕಾರ್ಪೆಂಟ್ರಿ ಕೆಲಸ, ಜನ ಸಿಗುವುದು ಕಾರ್ಪೆಂಟ್ರಿ ಏನಿಲ್ಲ ಅಂದರೆ ಕಾರ್ಪೆಂಟ್ರಿ ಕೆಲಸ ಅಂತ ಹೇಳೋದು. ಅಂತ ಕಾರ್ಪೆಂಟ್ರಿ ಕೆಲಸವನ್ನು ಮಾಡಿಕೊಳ್ಳುವುದರ ಮೂಲಕ ಒಂದು ಕುಟುಂಬವನ್ನು ಸಾಕುವುದರ ಮೂಲಕ ಅವರ ಮೇಲಕ್ಕೆ ಬಂದವರು. ನಾವು ಯೋಚನೆ ಮಾಡಿ ಬದುಕಿಗೆ ಕೆಲಸ ಯಾವುದಾದ್ರೂ ಒಂದೇ, ನಮ್ಮ ಬದುಕು ಸುಂದರವಾಗಿರಬೇಕಷ್ಟೇ. ಆ ಕಷ್ಟಪಟ್ಟು ಕೆಲಸ ಮಾಡಿದ ಕಾರಣ, ಒಂದು 3-4 ವರ್ಷದಲ್ಲಿ ಶ್ರಮವಹಿಸಿ ದುಡಿದ ಕಾರಣ ಅವರು ಒಂದು ಹಂತಕ್ಕೆ ಬಂದರು. ಬದುಕಿನ ಒಂದು ಹಂತಕ್ಕೆ ಬಂದಾಗ ಮನೆಯವರು ಅವರಿಗೆ ಮದುವೆ ಮಾಡುವಂಥ ಪ್ರಯತ್ನ ಮಾಡಿದರು. 2004ರಲ್ಲಿ ಒಂದು ಸೌಮ್ಯ ಸ್ವಭಾವದ ಹುಡುಗಿಯನ್ನು ಹುಡುಕಿಕೊಂಡು ಸುಮಾ ಅನ್ನತಕ್ಕಂಥ ಹೆಸರಿನ ಹುಡುಗಿಯನ್ನು ಅವರು ಮದುವೆ ಆದರು. ಬಹುಶಃ ಏನು ಗೊತ್ತಿಲ್ಲ, ಹೇಮಲತ, ಸರಿ, ಹೇಮಲತ ಅನ್ನತಕ್ಕಂಥ ಹುಡುಗಿಯನ್ನು ಮದುವೆ ಆದರು. ಬಹುಶಃ ದೇವರು ವರವನ್ನು ಕೊಡುವುದಿಲ್ಲ, ಶಾಪವನ್ನು ಕೊಡುವುದಿಲ್ಲ.
ದೇವರು ಅವಕಾಶವನ್ನು ಮಾತ್ರ ಕೊಟ್ಟಿರ್ತಾನೆ. ನಾವು ದೇವರು ಕೊಟ್ಟಂತ ಅವಕಾಶವನ್ನ ನಾವು ಹೊರವಾಗಿ ಸ್ವೀಕರಿಸಿದಾಗ ಬದುಕಿನಲ್ಲಿ ಮುಂದೆ ಬರಲಿಕ್ಕಾಗುತ್ತೆ. ಅದನ್ನು ಶಾಪ ಅಂತ ಗ್ರಹಿಸಿಕೊಂಡಾಗ ಸಮಾಜದಲ್ಲಿ ದುಷ್ಟರಾಗಿ ನಾವು ಬೆಳೆಯಬೇಕಾಗುತ್ತೆ. ಆದರೆ ಕರ್ಕೇರವರು ಅದನ್ನು ಹೊರವಾಗಿ ಸ್ವೀಕರಿಸಿದರು. ಅವಕಾಶ ಬಂದಾಗ ಅದನ್ನು ಉಪಯೋಗ ಮಾಡಿದರು. ಬದುಕಿಗೆ ಒಂದು ಅರ್ಥವನ್ನು ಕೊಟ್ಟು ಮೇಲೆ ಬಂದರು. 2006ರಲ್ಲಿ ಇದೇ ಸ್ಥಳೀಯ ಮಾನವಿಕಟ್ಟೆಯಲ್ಲಿ ಶಿಲ್ಪಿ ಹಾರ್ಡ್ವೇರ್ ಅನ್ನತಕ್ಕ ಒಂದು ಉದ್ಯಮವನ್ನು ನಡೆಸುವುದರ ಮೂಲಕ ಒಂದು ಸುಮಾರು ಯುವಕರಿಗೆ, ಸಮಾಜದ ಯುವಕರಿಗೆ ಕೆಲಸವನ್ನು, ಉದ್ಯೋಗವನ್ನು ಕೊಟ್ಟು ತಾನು ಬೆಳೆಯುವುದರ ಜೊತೆಗೆ ಅವರನ್ನು ಬೆಳೆಸುತ್ತಾ ಮುಂದಕ್ಕೆ ಬಂದವರು. ಒಂದು 3-4 ವರ್ಷಗಳ ನಂತರ, ಅಂದರೆ ಸುಮಾರು 2011ರಲ್ಲಿ ಮಂಗಳೂರಿನಲ್ಲಿ ಋಷಿ ಹಾರ್ಡ್ವೇರ್ ಮತ್ತು ಇಂಟೀರಿಯರ್ ಡೆಕೋ ಅನ್ನತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ಇಡೀ ಮಂಗಳೂರಿನಲ್ಲಿ ಇವತ್ತು ಅತ್ಯಂತ ಪ್ರಸಿದ್ಧವಾದಂತಹ ಒಂದು ಸಂಸ್ಥೆ ಇದ್ದರೆ ಅದು ಋಷಿ ಹಾರ್ಡ್ವೇರ್ ಆಗಿದೆ. ಆ ಸಂಸ್ಥೆಯನ್ನು ಕಟ್ಟಿಕೊಂಡು ಅಲ್ಲಿ ಕೂಡ ಒಂದಷ್ಟು ಜನರಿಗೆ ಉದ್ಯೋಗವನ್ನು, ಸುಮಾರು 50ಕ್ಕಿಂತ ಹೆಚ್ಚು ಅಲ್ಲಿ ಉದ್ಯೋಗಿಗಳವರ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ಜನರ ಬದುಕನ್ನು ಅವರಿಗೆ ಒಂದು ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ. ಅದರ ಜೊತೆಗೆ ಸಾಮಾಜಿಕವಾಗಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಇವತ್ತು ಸುಮಾರು 500ರಷ್ಟು ಜನ ಇವತ್ತು ಅವರ ಕೈಗಳಿಗೆ ದುಡಿಯುತ್ತಾ ಇದ್ದಾರೆ. ನಾವು ನೆನಪಿಟ್ಕೊಳ್ಬೇಕು, ಸುಮಾರು 500ರಷ್ಟು ಜನ ಅದು ಹೆಚ್ಚಾಗಿ ನಮ್ಮ ಸಮಾಜದ ಜನರೇ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಕಾರಣ ನಾವು ಅವರನ್ನು ಅರ್ಥ ಮಾಡಬೇಕು. ಇವತ್ತು ಯಾರು ಕೂಡ ಕೆಲಸವನ್ನು ಹೋಗುವವರು ಇಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು 10 ಜನರಿಗೆ ಒಂದು ಉಣ್ಣುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರ ಯಶಸ್ಸು, ಅದರ ಕೀರ್ತಿ, ಅದರ ವರ ಏನಿದ್ರು ದೇವರು ಅವರಿಗೆ ಕೊಟ್ಟಿದ್ದಾರೆ. ಮುಂದೆಯೂ ಕೂಡ ಅವರಿಗೆ ಆ ಶಕ್ತಿಯನ್ನು ಕೊಡಬೇಕಾದ್ರೆ ನಾವು ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ನಾವು ಕೇಳ್ಕೊಳ್ತಾ ಇದ್ದೇವೆ. ಬಹುಶಃ ಯಾಕೋ ಏನು ಗೊತ್ತಿಲ್ಲ, ಇಡೀ ಮಂಗಳೂರಿನಲ್ಲಿರತಕ್ಕಂಥ ಎಲ್ಲ ಉದ್ಯಮ ಕ್ಷೇತ್ರಗಳಲ್ಲಿ ಅತ್ಯಂತ ಮೀನುವಂತ ಉದ್ಯಮ ಕ್ಷೇತ್ರ ಅದು ಋಷಿ ಹಾರ್ಡ್ವೇರ್. 2015ರಲ್ಲಿ ಅವರಿಗೆ ಒಂದು ಫಾರಿನಿಗೆ ಹೋಗುವಂತ ಅವಕಾಶ ಬಂತು. ಇಟಲಿಯ ವಿಯೆನ್ನಾ ನಗರದಲ್ಲಿ ಉದ್ಯಮಿಗಳ ಒಂದು ಸಮಾವೇಶದಲ್ಲಿ ಮಂಗಳೂರಿನ ಪ್ರತಿನಿಧಿಯಾಗಿ ಸತೀಶ್ ಕರ್ಕೇರ್ ಅವರನ್ನು ಆಯ್ಕೆ ಮಾಡಿದರು. ಆ ವಿಯೆನ್ನಾ ನಗರದಲ್ಲಿ ನಡೆದಂತ ಉದ್ಯಮಿಗಳ ಸಮಾವೇಶದಲ್ಲಿ ಭಾಗವಹಿಸಿಕೊಂಡು ಅಲ್ಲಿ ನೆನಪಿಟ್ಕೊಳ್ಬೇಕು, ನಮ್ಮ ರಾಷ್ಟ್ರದ ಮಾತ್ರ ಅಲ್ಲ, ಬೇರೆ ಬೇರೆ ರಾಷ್ಟ್ರದ ಉದ್ಯಮಿಗಳು ಆ ಒಂದು ಸಮಾವೇಶಕ್ಕೆ ಆಗಮಿಸಿದ್ರು. ಅದರಲ್ಲಿ ನಮ್ಮ ಸತೀಶ್ ಕರ್ಕೇರ್ ಅವರು ಭಾರತದ ಪ್ರತಿನಿಧಿಯಾಗಿ, ನಮ್ಮ ಮಂಗಳೂರಿನ ಪ್ರತಿನಿಧಿಯಾಗಿ, ನಮ್ಮ ಉಳ್ಳಾಲದ ಪ್ರತಿನಿಧಿಯಾಗಿ, ನಮ್ಮ ವೇದಿಕೆಯ ಪ್ರತಿನಿಧಿಯಾಗಿ ಅವರು ಭಾಗವಹಿಸಿದ್ದು ನಮಗೆ ಬಹಳಷ್ಟು ಸಂತೋಷವನ್ನು ಕೊಟ್ಟಿದೆ. ನೆನಪಿಟ್ಟುಕೊಳ್ಳಿ, ಆ ಅಷ್ಟು ಜನರ ಸಮ್ಮುಖದಲ್ಲಿ ಅವರಿಗೆ ಉದ್ಯಮಶೀಲ ಪ್ರಶಸ್ತಿ ಕೂಡ ಅವರಿಗೆ ದೊರಕಿತು. ಉದ್ಯಮಶೀಲ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡು ಬಹುಶಃ ಅವರು ನಮ್ಮ ಊರಿಗೆ ಬಂದಾಗ ಅವರನ್ನ ಪ್ರಥಮವಾಗಿ ಸ್ವಾಗತ ಮಾಡಿದ್ದು ನಮ್ಮ ಉಳ್ಳಾಲದ ಅತ್ಯಂತ ಪ್ರತಿಷ್ಠಿತ ಸೇವಾ ಸಂಸ್ಥೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ. ನಾನು ಅದರಲ್ಲಿ ಬಹಳಷ್ಟು ಇಷ್ಟಪಡ್ತಾ ಇದ್ದೇನೆ. ಆ ಒಂದು ಬಂದ ದಿವಸನೇ ಸಂಜೆ ಅವರ ಮನೆಗೆ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಎಲ್ಲ ಸದಸ್ಯರು, ಬಹುಶಃ ಪ್ರವೀಣ್ ಗೋಪಾಲ್ ಅದರ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಮಾಜಿ ಶಾಸಕರ ನೇತೃತ್ವದಲ್ಲಿ ನಾವು ಅವರ ಮನೆಗೆ ಹೋಗಿ ಅವರನ್ನು ಅಭಿನಂದಿಸಿದ ಕ್ಷಣ ನಮಗೆ ಬಹಳಷ್ಟು ಸಂತೋಷವಾಯಿತು. ಅವರ ಆ ಒಂದು ಅಭಿನಂದನದ ಕ್ಷಣವನ್ನ ನಮಗೆ ನೆಲದಲ್ಲಿ ಕುಳಿತುಕೊಂಡು ನೋಡುವ ಒಂದು ಅವಕಾಶ ಕೂಡ ಸಿಕ್ಕಿತು. ಬಹಳಷ್ಟು ಕಣ್ತುಂಬುವಂತ ಒಂದು ಕಾರ್ಯಕ್ರಮ ಅದಾಗಿತ್ತು. ಆ ನಂತರ ಅದೇ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ತನ್ನ ದಶಮ ಸಂಭ್ರಮ ಕಾರ್ಯಕ್ರಮದಲ್ಲಿ, ಇದೇ ತೊಗೊಂಡು ಅಂಬೇಡ್ಕರ್ ಮೈದಾನದಲ್ಲಿ ನಡೆದಂತ ದಶಮ ಸಂಭ್ರಮ ಕಾರ್ಯಕ್ರಮದಲ್ಲಿ, ಗೂಡುದೀಪ ಸಂಭ್ರಮ ಕಾರ್ಯಕ್ರಮದಲ್ಲಿ ಮಾನ್ಯ ಸಂಸದರ ಉಪಸ್ಥಿತಿಯಲ್ಲಿ ಕೇಟಿಸುವರು ಕೂಡ ವೇದಿಕೆಯಲ್ಲಿದ್ದರು. ಎಲ್ಲರ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಅವರಿಗೆ ಸಾಧನಶೀಲ ಪ್ರಶಸ್ತಿಯನ್ನು ಕೂಡ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನೀಡಿದೆ. ನಾನು ಇದನ್ನು ಯಾಕೆ ನೆನಪು ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಆ ಅಭಿನಂದನಾ ಕಾರ್ಯಕ್ರಮಕ್ಕೆ ಅವರ ಯೋಗ್ಯ ವ್ಯಕ್ತಿಯಾಗಿದ್ದರು. ಆ ನಂತರ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳು, ಸಮಾಜಮುಖಿ ಕೆಲಸ ಮಾಡತಕ್ಕಂಥ ಕ್ಷೇತ್ರಗಳವರ ಅಭಿನಂದಿಸಿದರು. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಾಜ ಜಪಿನ ಮಗನಾಗಿರ್ಬೋದು, ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಕೊಲ್ಲೆ ಆಗಿರ್ಬೋದು, ನಮ್ಮ ಬ್ರಹ್ಮಶ್ರೀ ಬಿಲ್ಲಾವ್ ವೇದಿಕೆ ಆಗಿರ್ಬೋದು, ಬಹಳಷ್ಟು ಸಂಘ ಸಂಸ್ಥೆಗಳವರನ್ನು ಅಭಿನಯಿಸಿದ್ದು. ಇನ್ನಷ್ಟು ಚಿಕ್ಕ ಸಂಘ ಸಂಸ್ಥೆಗಳು ಕೂಡ ಅವರನ್ನು ಅಭಿನಂದಿಸಿದ್ದು ನಮ್ಮ ಗಮನಕ್ಕೆ ಬಂದಿರುವಂಥದ್ದು. ಇದು ಅಲ್ಲದೆ ಸಮಾಜಮುಖಿಯಾಗಿ ಕೂಡ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈಗ ಅವರು ಹೇಳಿದ ಹಾಗೆ ನಮ್ಮ ದತ್ತು ಸ್ವೀಕಾರ ಸಮಾರಂಭದಲ್ಲಿ ನಮ್ಮ ಅಧ್ಯಕ್ಷರು ಕೆ.ಟಿ. ಸುವರ್ಣರು ಮತ್ತು ಕಾರ್ಯಾಧ್ಯಕ್ಷರಾದ ಸತೀಶ್ ಕರ್ಕೇರ್ ಅವರ ಸಮ್ಮುಖದಲ್ಲಿ ಇಡೀ ದತ್ತು ಸಮಾರಂಭ ಆ ಒಂದು ಕಾರ್ಯಕ್ರಮದ ಯಶಸ್ವಿ ಆಗುವಂಥದ್ದು ಅವರಿಬ್ಬರು ಮತ್ತೆ ನಾವೆಲ್ಲ ಅದರ ಪಾಲ್ಗೊಳ್ಳಿಕೆ ಮಾಡಿ ಇಡೀ ಖರ್ಚು ವೆಚ್ಚಗಳನ್ನು ನೋಡುವಂಥ ಒಂದು ಇದು. ಅದು ಅಲ್ಲದೆ ಬಡ ವರ್ಗದ
ಹೆಣ್ಣು ಮಗಳು ಇದ್ರೆ ಒಂದು ಮನೆಯಲ್ಲಿ ಆ ಮದುವೆ ಖರ್ಚಿನ ಒಂದಷ್ಟು ಸಂಭಾವನೆ ಬಾಪ್ತನ್ನು ನೀಡುವಂಥದ್ದು, ಮನೆಗಳಿಗೆ ಸಾಧ್ಯವಿಲ್ಲದ ಸಾಮಾನ್ಯ ಬಡವರಿಗೆ ಕೂಡ ಸಹಾಯ ಮಾಡುವಂಥದ್ದು, ಇನ್ನು ಮಕ್ಕಳ ಶಾಲಾ ಶುಲ್ಕ ಫೀಸು ಯೂನಿಫಾರ್ಮ್ ಅಂತ ಅದಕ್ಕೆ ಒಂದಷ್ಟು ಜನರಿಗೆ ಸಹಾಯ ಮಾಡುವಂಥದ್ದು. ಇಂಥ ಒಂದು ಹೃದಯವಂತ ಒಬ್ಬ ವ್ಯಕ್ತಿಯನ್ನು ನಾವು ಕಾಣುವುದಿಲ್ಲ, ಅದು ಬಹಳ ಅಪರೂಪ. ಅದು ಸತೀಶ್ ಕರ್ಕೇರವರಿಗೆ ಮಾತ್ರ ಅವರು. ಸ್ನೇಹಿತರೆ, ಇವರ ಈ ಎಲ್ಲ ಸಾಧನೆಯನ್ನ ಗಮನಿಸಿದಂತ ನಾವು ಮತ್ತು ನಮ್ಮ ಕರ್ನಾಟಕ ಸರ್ಕಾರ 2020ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ಥಾಪನೆ ಮಾಡಿದಂಥ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ಅಧ್ಯಯನ ಪೀಠಕ್ಕೆ ಒಬ್ಬ ಸದಸ್ಯನಾಗಿ ಕರ್ನಾಟಕ ಸರ್ಕಾರ ಆಯ್ಕೆ ಮಾಡಿದ ನಮಗೆ ಬಹಳಷ್ಟು ಹೇಳುತ್ತದೆ. ಬಹುಶಃ ಇವತ್ತು ಅವರ ವೇದಿಕೆಯಲ್ಲಿ ಸನ್ಮಾನದ ಆ ಒಂದು ಸೀಟಲ್ಲಿ ಕೂತುಕೊಂಡಿದ್ರೆ ಅದು ಅವರ ಸಮಾಜ ಸೇವೆ ಅಥವಾ ಇನ್ನಿತರ ಮಾಡಿದ್ದು. ಅದರ ಜೊತೆಗೆ ಅಧ್ಯಯನ ಪೀಠದ ಒಬ್ಬ ಸದಸ್ಯರನ್ನಾಗಿ ಸರ್ಕಾರ ನೇಮಕ ಮಾಡಿದ್ದು. ಆ ಒಂದು ಸಂತೋಷಕ್ಕೆ ಇವತ್ತು ನಮ್ಮ ಬ್ರಹ್ಮಶ್ರೀ ಜಿಲ್ಲಾ ವೇದಿಕೆ ಅವರಿಗೆ ಅಭಿನಂದನೆ ಮಾಡುವಂಥದ್ದು. ಸ್ನೇಹಿತರೆ, ಅವರ ಬಗ್ಗೆ ಹೇಳಿದ್ರೆ ತುಂಬ ಇದೆ, ಆದರೆ ಹೇಳುವಂಥ ಸಮಯ ಇದಲ್ಲ. ಇನ್ನೊಂದು ಮುಂದಿನ ಸಂದರ್ಭದ ಅವಕಾಶ ಸಿಕ್ಕಿದಾಗ ನಾವು ಮಾಡ್ತೇವೆ. ಇನ್ನು ಈ ವೇದಿಕೆ ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ನಮ್ಮ ಕೆ ಟಿ ಸುವರ್ಣರು ಅಥವಾ ಸತೀಶ್ ಕರ್ಕೇರು, ವೇದಿಕೆಯಲ್ಲಿ ಬಾಬು ಕೆ ಇರ್ಬೋದು, ಎ ಜಿ ಶೇಖರ್ ಆಗಿರ್ಬೋದು, ಚಂದ್ರಾಸ್ ಪಂಡಿತ್ ಹೌಸ್ ಆಗಿರ್ಬೋದು, ಅಥವಾ ನಮ್ಮ ಎಲ್ಲ ವೇದಿಕೆ ಸಕ್ರಿಯ ಕಾರ್ಯಕರ್ತರಾಗಿರ್ಬೋದು, ಜೀವನ್ ಕುಮಾರ್ ಆಗಿರ್ಬೋದು, ಎಲ್ಲರೂ ಕೂಡ ಸೇರಿಕೊಂಡು ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾ ಬಂದಿದ್ದೇವೆ. ಮುಂದೆಯೂ ಕೂಡ ಅವರ ಜೀವನಕ್ಕೆ ಒಂದು ಸುಂದರವಾದ ಅರ್ಥ ಬರಲಿ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಅವರ ಮೇಲೆ ಇರಲಿ. ನಮ್ಮ ಸಮಾಜವನ್ನು ಉನ್ನತ ಸ್ಥಾನಕ್ಕೆ ಎತ್ತಿಸುವ ಶಕ್ತಿ ನಮಗೆ ಬ್ರಹ್ಮಶ್ರೀ ನಾನು ಕೊಡ್ಲಿ ಅಂತ ಹೇಳ್ತಾ ಅವಕಾಶಕ್ಕೆ ಹೊಂದಿಸ್ತೇನೆ. ಜೈ ಹಿಂದ್. ಬ್ರಹ್ಮಶ್ರೀ ವೇದಿಕೆ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಗೌರವಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದೇವೆ. ಬೋಧರಾಜ್ ವಾಮಂಜೂರು, ಹಾಗೆ ವೇದಿಕೆಯಲ್ಲಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಟಿ ಸುವರ್ಣರವರು, ಎ ಜೆ ಶೇಖರ್, ಬಾಬು ಚಂದ್ರಶೇಖರ್ ಉಚ್ಚಿ, ಹಾಗೆ ಡಾಕ್ಟರ್ ದಿವ್ಯಾ ನವೀನ್, ಎಲ್ಲರ ಸಮ್ಮುಖದಲ್ಲಿ ನಮ್ಮ ವೇದಿಕೆಯ ಪದಾಧಿಕಾರಿಗಳು ಇದ್ದುಕೊಂಡು ಅವರಿಗೆ ಅಭಿನಂದನಾ ಪೂರ್ವಕವಾಗಿರ್ತಕ್ಕಂಥ ಒಂದು ಸನ್ಮಾನ ಸತೀಶ್ ಕರ್ಕೇರ ಅವರಿಗೆ. बघायकडे चहा करू ना चालेल. ಅಭಿಮಾನದ ಮಾನಾದಿಗೆಯನ್ನು ಪಡೆಯೊಂದು ಪಾತೆರ್ನ ಶ್ರೀ ಸತೀಶ್ ಕರ್ಕೇರ ತನ್ನ ಬುಲೆಚಿಲ್ದ ಬಗೆಟ್ ತೆರಿಪಾದು ಮಾನಾದಿಗೆ ಅಭಿಮಾನನು ತೋಜಾಯಿನ ವೇದಿಕೆಗೆ ಸೊಲ್ಮೆ ಸಂದಾಯರು. ಬ್ರಹ್ಮಶ್ರೀ ನಾರಾಯಣ ಅಧ್ಯಯನ ಪೀಠ ಮಂಗಳೂರು ಯೂನಿವರ್ಸಿಟಿ ನೆಟ್ ಒಂಜಿ ಸದಸ್ಯ ಸ್ಥಾನ ತಂಡ ಸಲಹಾ ಸಮಿತಿ ಸದಸ್ಯ ಅಡ್ವೈಸರ್ ಆದು ಏನನ್ನು ಒಂಜಿ 2 ತಿಂಗಳು ತುಂಬು ಕರ್ನಾಟಕ ಸರ್ಕಾರದ ಮುಖೇಂತರ ಏನನ್ನು ಆಯ್ಕೆ ಮಾಡ್ತೇನೆ. ಬಹುಶಃ ಈ ಆಯ್ಕೆಗೆ ಹೆಂಗೆ ಸಮರ್ಥ ಸಹಕಾರ ಕೊರನ ಏನನ್ನು ಆಯ್ಕೆ ಮಾಡ್ತೀನಿ ಅಂತ ಬರಲಿ. ಕರ್ನಾಟಕ ಸರ್ಕಾರದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂಚನೆ ರಾಜ್ಯ ಬಂದರು ಮೀನುಗಾರಿಕೆ ಸಚಿವರಾಗಿದ್ದ ಕೋಟ ಶ್ರೀನಿವಾಸ ಪೂಜಾರಿಗಿರ ಅಂಚನೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಅಂಚನೆ ಹಾಲಿ ಸಂಸದರಾಯನ ಶ್ರೀಮಾನ್ ನಲ್ಲಿಪುರ ಈ ಪಟ್ಟು ತರತಕ್ಕದು ವಂದಿಸುವರು. ಅಂಚನೆ ಎಂಕ್ ಈ
ಪದವಿ ಎನ್ನ ಪುದನ್ನು ಶಿಫಾರಸು ಬಂದಿನ ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಉಪಾಧ್ಯಕ್ಷರಾಯಿನ ಅಂಚನೆ ಬಾಲಕೃಷ್ಣ ಮಂದಿರದ ಟ್ರಸ್ಟಿರಾಯಿನ ಅಂಚನೆ ಬಿಜೆಪಿದ ಇತ್ತದ ಕಾರ್ಯದರ್ಶಿ ಆಯ್ನ ಶ್ರೀಮಾನ್ ಸತೀಶ್ ಕುಂಬಾಲ ಬೆಲ್ಲ ಈ ಕೊಡ್ತರು ಯಾರು ಕರೆದಗ್ಗದ ಸೋರ್ಲೆಕಂದು ಮರ್ಕಿಲ್ ಸಹಕಾರ ಮಂತ್ರಿಯಾರು ಎನ್ನ ಅಣ್ಣನೇ ಕೆಪಿ ಸುರೇಂದ್ರ ಬಿಜೆಪಿಯ ಮಾಜಿ ಅಧ್ಯಕ್ಷರಾಗಿನ ಚಂದ್ರರಾಜ್ ಸುಳ್ಳಾಲ್ ಮುಖೆಲ್ಲ ಈ ಕೊಡ್ತು ನೆನಪು ಮತ್ತೊಂದು ನಾರಾಯಣ ಅಧ್ಯಯನ ಪೀಠ ಕರಿನ 3 ವರ್ಷದ ತುಂಬು ಸ್ಥಾಪನೆ ಆದ ಈ ವರ್ಷ ನಮ್ಮ ಈಡಿಗ ಸಮಾಜ ಮುಂದುವರೆಯಲು ನಮ್ಮ ಕೊಂಜಿ ಮಲ್ಲ ಸಭಾಭವನ ಆವರಣ ಉದ್ದೇಶ ಕರ್ನಾಟಕ ಸರ್ಕಾರ ಮುಖಾಂತರ ಒಂಜಿ ಮಲ್ಲ ಸಭಾಭವನ ಅವು ಸಭಾಭವನ ಹೆಚ್ಚಿಕೊಂಡ ಭಾರತ ದೇಶದೇ ಒಂಜಿ ಪುಗಾರ್ತ ಸಭಾಭವನಗಳು ಈಡಿಗ ಸಮಾಜಕ್ಕೆ ಒಂಜಿ ತೋಜೋಡು ಪಣ್ಣ ಉದ್ದೇಶ ಸರ್ಕಾರ ಮುಖಾಂತರ 13 ಕೋಟಿ ಅನುದಾನ ನಮకు ಇತ್ಯಾದಿ ತೆಗೆದು ಈ 13 ಕೋಟಿ ನಮಗೆ ಯಾರಂದ್ರೆ ಸರಿ ಸುಮಾರು 25 ಕೋಟಿದ ಅಗತ್ಯ ಉಂಟು ನೆಕ್ 16 ಕೋಟಿ ನಲ್ಲ ಬೋರ್ಡ್ ಬಮ್ಮನ ಸಂಕಲ್ಪದಿ ಒಂದು ನಮ್ಮ ಸತೀಶ್ ಕುಂಬಾಲ ಅಂಚನೆ ನಮ್ಮ ನಾರಾಯಣ ಪೀಠ ಅಧ್ಯಯನ ಪೀಠದ ಅಧ್ಯಕ್ಷರಾದ ಮುದ್ದು ಮೂಡುಬಲೆ ಮುಗುಲ ನಿಯೋಗ ನಮ್ಮ ಉಸ್ತುವಾರಿ ಸಚಿವರನ್ನು ಪಕ್ಕ ಅಧ್ಯಕ್ಷ ನಮ್ಮ ರಾಜ್ಯಾಧ್ಯಕ್ಷರನ್ನು ಭೇಟಿಯಾದ ಮನವಿಲ್ಲ ಕೊಟ್ಟ ಇತ್ತೆ ಆಪುನ ಅಧಿವೇಶನ ಚಳಿಗಾಲದ ಅಧಿವೇಶನ ಅವು ಮಂಜೂರಾತಿ ಆವು ಬಂದುಲೆ 25 ಕೋಟಿ ನಮಗೊಂದು ಅನುದಾನ ತಿಕ್ಕಲಂದಾಂಡ ಈ ಭವ್ಯ ನಮ್ಮ ಸಭಾಭವನ ನಿರ್ಮಾಣ ನಿಖಲ್ ಮಾತಾ ಈ ಸಹಕಾರ ನಿಖಲ್ ಅಗತ್ಯ ನಿಖಲ್ ಮಾತಾ ನಿಖಲ್ ಸಹಕಾರ ಕೊಡೋರು ಬಣ್ಣ ನಂಬಿಕೆ ನಮಗೆ ಅಂಚಾದು ನೆತ್ತ ಸಂಸ್ಕೃತ ವರದಿ ನಮ್ಮ ಹರೀಶ್ ಕೊಡಜೇಂದ್ರ ಗೊತ್ತು ಅಂಚನೆ ಬ್ರಹ್ಮಶ್ರೀ ನಾರಾಯಣ ಅಧ್ಯಯನ ನಮ್ಮ ಬಿಲ್ಲಾ ವೇದಿಕೆದ ಈ 19ನೇ ಗುರು ಜಯಂತಿ ಬೊಕ್ಕ ಈ ಆಟಿದ ಮೂಜಿ ರಸಪ್ರಶ್ನೆ ಬಹುಶಃ ಬಾರಿ பொருளோடு நடத்துறாங்க ನಮ್ಮ ಸಮಾರಂಭದ ಕೊನೆ ಗರಿಗಡುಲ್ಲ ಪಾತ್ರರಲ್ಲ ಹೆಚ್ಚ ಸಮಯ ಹೆಚ್ಚಿ ಆಡಲ 2 ನಿಮಿಷಗಳನ್ನು ಎಂದು ಪಾತ್ರರುಂತವೆ ಬ್ರಹ್ಮಶ್ರೀ ನಾರಾಯಣ ಗುರು ಪಂಚನಂಚಿನ ಒಂದೇ ಜಾತಿ ಒಂದೇ ಕುಲ ಒಂದೇ ದೇವರು ಇಂದಿನ ನಮ್ಮ ಮಾತೆಲ್ಲ ಅನುಸರಿಸಲು ಬರಲು ಅಂಚನೆ 6 ಬಂದಿನ ಆ ಸಿದ್ಧಾಂತ ಸಂದೇಶ ಬಂಡ ಸಂಘಟನೆಯಿಂದ ಬಲಯುತರಾಗಲಿ ಹಾಗೆ ವಿದ್ಯೆಯಿಂದ ಸ್ವತಂತ್ರರಾಗಲಿ ಖಂಡಿತವಾಗಿ ಅನ್ಪನ್ಪೆ ವಿದ್ಯೆ ನಮకు ಅತ್ಯಗತ್ಯ ಓಲು ವಿದ್ಯೆ ಉಂಟು ಅವಳು ನಮ್ಮ ಸ್ವತಂತ್ರ ಖಂಡಿತವಾದ ಚಾನ್ಸ್ ಉಂಟು ದಯಪಂಡ ಮಾಸ್ಟರ್ ಬಂಡಗನೆ ಯಾನು 7ನೇ ಕ್ಲಾಸದೇ ಶಾಲೆ ಉಂಟವನ ಪರಿಸ್ಥಿತಿಯನ್ನು ಬಂದಿದ್ದು ಆ ಬರ್ತುಡು ಎಂಗ್ಲು ಆರ್ಥಿಕವಾದ ಮಸ್ತ್ ಬಿರೈತಿನ ಬರ್ತು ಆಂಡಲ ಹೋಲ್ ಇಂಜಲ್ ಶಾಲೆಗೆ ಹೋಗಿನ ಬರ್ತುಡು ಎಂಗ್ 8ನೇ ಕ್ಲಾಸ್ ಹೋಗ್ರೆ ಕಾಸದ ಒಂದೇ ಆರ್ಥಿಕ ಮುಗ್ಗಟ್ಟು ಯಾನು ಶಾಲೆ ಉಂಟೆ ಆ ಬರ್ತುಡು ಏನಪ್ಪತ್ತು ಬಂಡೇರು ಮದನಿ ಜೂನಿಯರ್ ಕಾಲೇಜ್ ಉಂಟು ಅವರು ಫೀಸ್ ಕಟ್ಟನ್ನ ನಿಕ್ಲಿನ ಶಾಲೆಗೆ ತಗೊಂಡು ಪಡೆದು 25 ರೂಪಾಯಿ ಸೈನ್ಸ್ ಸೆಮಿಸ್ಟರ್ ಕಟ್ಟುಣ ಆ ಅಸಮರ್ಥದ ಹೆಂಡತಿನರಾದ ಯಾನು ಮದನಿ ಜೂನಿಯರ್ ಕಾಲೇಜಿಗೆ ಸೇರ್ಪಡೆ ಕೇವಲ 50 ರೂಪಾಯಿ ಕೊಡದು ಜನರು ಸೇರ್ಪಡೆ ಬಂದರು ಆ ಬರ್ತುಡು ಅವರು ಕರ್ನಾಟಕದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಮಾಸ್ಟರ್ ಆನಂದ್ ಮಾಸ್ಟರ್ಗೆ ಎದುರಲ್ಲಿ 6 ಕ್ಲಾಸ್ ಅಧ್ಯಾಪಕರಾಗಿದ್ದರು 8, 9, 10 3 ವರ್ಷ ಸತ್ತ ಎನ್ನ ಬೆರಿಗೊಟ್ಟು ಸಹಾಯ ಮಾಡ್ತಾರೆ 6 ಒಂದು ಪಾತ್ರ ಬಂದರು SLC ಆನಾಗ ಸತೀಶ ಶಾಲೆಯನ್ನು ಬಿಡಬೇಡ ಆಂಡಲ ಆ ಪೊರ್ತು ಎಂಟು ಬಾರಿ ಬಂಗಾರ ಪೊರ್ತು ಯಾನು 10ನೇ ಕ್ಲಾಸ್ ಆಯಿ ಬರುವ ಫಸ್ಟ್ ಶ್ರೇಣಿಗೆ ಪಾಸ್ ಆಯ್ನ ಯಾನು ಆ ರಜಿತು ಆ ಮರತ ಬೇರೆಗೆ ಬೋಡಾದ ಆ ಮರತ ಬೇರೆಗೆ ಪೋಯವ ಎಂಗ್ರನ ಕಾಲೇಜ್ ಮಾಡ್ತಾರ ಆ ಒಂದು ನಮ್ಮ ಉದ್ದೇಶದಿಂದ ಯಾನು ಕಾಲೇಜ್ ಹೋಗ್ಬಿಡೇ ಆಸೆ ಬಿಟ್ಟಿರುತ್ತೆ ಆ ಬರ್ತುಡು ನಿಮಗೆ ಗೊತ್ತಿರ್ತಾರಲ್ಲ ಅವು ತಗೊಂಡು ಒಂದು ಕ್ಲಿನಿಕ್ ನಮ್ಮ ಮಕ್ಕಳ ತಜ್ಞರು ಡಾಕ್ಟರ್ ವೀರನ್ ಅವರು ಯಾನು ಕಂಪೌಂಡರ್ ಅದು ಬೇರೆಗೆ ಸೇರೋಣ
ಆ ಬೇರೆದ ಬೈಯದ ಹೊರತು ಕಂಪೌಂಡರ್ ಅದು ಬೇಲೆ ಸೇರಿದು ಯಾನು ಎನ್ನ ಕಾಲೇಜಿನ ಕೂಡ ಸೇರಿ ಫಸ್ಟ್ PUC ಸೆಕೆಂಡ್ PUC ಉನ್ನತ ಶ್ರೇಣಿ ಯಾನು ತೇರ್ಗಡೆ ಅದು ಎಂಗ್ ಕಲ್ಪನ ಆಸೆ ಕುಡಲ ಜಾಸ್ತಿ ಅದು ಯಾನು ಸೀರಾ ಮಂಗಳೂರು ವಿಶ್ವವಿದ್ಯಾಲಯ ನಮ್ಮ ಗೌರ್ಮೆಂಟ್ ಕಾಲೇಜಿಗೆ BA ಅರ್ಜಿ ಮಾಡಿ ಆ ಹೊರತು ಎಂಗ್ ಕಾಸ್ತ ಮಸ್ತ್ ತಾಪತ್ರ ಇಲ್ಲಲ್ಲ ಆರ್ಥಿಕ ಮುಗ್ಗಟ್ಟದಾದ್ರ ಹೆಂಗ್ ಡಿಗ್ರಿ ಮೆಂಬರ್ ಆಯ್ಜಿ ಯಾನು ಕೂಡ ಮರ್ತ ಬೇಲೆಗೆ ಬೋಡಾಂಡು ಐದೊಕ್ಕದ ನಿಂಗೆ ತೋಂದುಲ್ಲ ಇರುತ್ತೆ ಕಣ್ಣೆದುರಿ ಐಕಾದ್ರ ಬಂದಿಲ್ಲ ಮಾತ ಅಪ್ಪೆ ಮೇಲೆ ಒಂಜಿ ಪಾತ್ರ ಪಂಪೆ ಕನಿಷ್ಠ ನಮ್ಮ ಜೋಗಿಗೆ 15 ವರ್ಷ ಅಂಡ ಡಿಗ್ರಿ PUC ಆದ 3 ವರ್ಷ ಡಿಗ್ರಿ ಕಂಪಲ್ಸರಿ ಮಂತ್ಲೆ ಐಕ್ ಎಂಗ್ಲ ಬ್ರಹ್ಮಶ್ರೀ ಬಿಲ್ಲವರಿಗೆ ವ್ಯಾಪಾರಿಗೆ ಸಹಕಾರಿಯಾದರು ನಿಗಲು ಈ ಕೂಡ 17 ವರ್ಷದಿಂದ ಈ ದತ್ತು ಸ್ವೀಕಾರ ಮತ್ತೊಂದಿಲ್ಲ ಬಿಲ್ಲವೇ ಆಯ್ನಾತು ದುಂಬು ಬರೋದಿಲ್ಲ ಬ್ರಹ್ಮಣ ನಮకు ಈ ಮುಖಾಂತರ ತೋಜುದು ದಾದನ್ ಬಂಡ ಎಂಗ್ಲು 15 ವರ್ಷ ತುಂಬು ಕೇಟಿಸುವ ಕಟ್ಟಿನ ಈ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಕೇವಲ 20 ಜನದೊಟ್ಟಿಗೆ ಪುನಃ ಈ ವೇದಿಕೆ ಇನಿ ಇರುತ್ತೆ 300 ಜನದ ಬಿದ್ದು ನಮ್ಮ ಸದಸ್ಯರು ಐದೊಕ್ಕ ಎಂಗ್ಲು 78 ಜನದ ಆ ಪೊರ್ತುಲು ತತ್ವದಿಂದ ಇನಿ ಕಾಲಗ ಎಂಗ್ಲಿಗೆ 20 ಜೋಗುಲ್ಲ ತಿಕ್ಕೊಂದಿಜರ್ ಬಂಡ ನಮ್ಮ ಬಿಲ್ಲವೇರು ಮುಂದುವರಿದ ಪಂಡ್ರೆ ಹೆಚ್ಚಿಸುವೆ ಜಾಸ್ತಿ ಪಾತ್ರದ ಬೋಪುಜಿ ಈ ಪುರ್ತುಲತ್ತು ಗಂಟೆ ಒಂಜಿ ಕರೆಕ್ಟ್ ಎಂಗ್ ಪಾತ್ರ ಎಂಟು ವೇದಿಕೆ ಬರುವ ಒಂದು ಸನ್ಮಾನ ಬಂತದ್ದು ಈ ಸನ್ಮಾನ ಪೂರ್ವ ಸ್ವೀಕಾರ ಬಂತು ಎಂಗ್ ಈ ಪಾತ್ರ ಎರಡು ಅವಕಾಶ ಕೊಡಂಚಿನ ಬ್ರಹ್ಮಶ್ರೀ ಬಿಲ್ಲ ವೇದಿಕೆ ಪೂರ ಪದಾಧಿಕಾರಿಗಳು ಅಧ್ಯಕ್ಷರು ಮಾತಾಡಿಲ್ಲ ಉಡಲ್ದಿನ ಸನ್ಮಾನಗಳು ಎನ್ನ ಎರಡು ಪಾತ್ರರಿಗೆ ವಿರಾಮದ ಚುಕ್ಕಲಿ ಪುಗರ್ತದ ಚಲನಚಿತ್ರ ನಟರು ಭೋಜರಾಜ ವಾಮಂಜೂರು ಬೊಕ್ಕ ಪ್ರಕಾಶ್ ತೂಮಿನಾಡ್ ಕಾರ್ಯಕ್ರಮಡ್ ಪಾಲು ಪಡೆದು ಶುಭ ಹಾರೈಸಾದು ಪದ್ಯ ಪಂಡದ ರಂಜಿಸಾಯಿರು ಜೀವನ ಬಂದ್ರೆ ಕಾಸರಗೋಡು ಕೇರಳದ ತೂಮಿನಾಡು ಅಂದ್ರೆ ಎನ್ನ ಪುದರಡೆ ಉಂಟು ಪ್ರಕಾಶ್ ಕೆ ತೂಮಿನಾಡು ಬಂದು ಅಂಡ್ ಇತ್ತೆ ಮೂಲೆ ಕೈತಲಲ್ಲ ಈಗ ನಡಪನ ಸಾಧಿ ಅನ್ನ ಎಲ್ಲ ಮೂಲೆ ನಮ್ಮ ಗಟ್ಟಿ ಸಮಾಜದ ಎದುರುಡು ಕಾಪಿ ಕಾಡು ಮೇಲೆ ಅಂಬಿಕರಡು ಇಲ್ಲ ಬಹುಶಃ ವೇದಿಕೆ ಇತ್ತೊಂಜಿ ಬೇತದಲ್ಲ ಕಾಸ್ಟ್ಯೂಮ್ ಪಡೆದಲ್ಲ ಸ್ಕಿಟ್ ಮಲ್ಪೆರೆ ಬಣ್ಣ ಮಲ್ಪೆರೆ ಹಾಕೊಂಡು ಎರಡು ಜನ ದಿಕ್ಕಂಡು ವೇದಿಕೆ ಸ್ಪೀಚ್ ಮಲ್ಪೆರೆ ಗೊತ್ತಿಜ್ಜಿ ಪಾತ್ರ ಬಂದ ಮಸ್ತ್ ಸ್ಪೀಚ್ ಅಂಬನಾಥ್ ಆ ಮಟ್ಟದ ನಾವು ಗುಲೆತಿಲ್ಲ ನಿಜ ಆಂಡ್ಲ ಈ ಒಂಜಿ ಪೊರ್ಲ ಗಂಟದ ಲೇಸಿನಿ ಬ್ರಹ್ಮಶ್ರೀ ಬಿಲ್ಲೋ ವೇದಿಕೆ ತೊಕ್ಕೊಟ್ಟು ಘಟಕ ನೇತ ನಾರಾಯಣ ಗುರುಕುಲ್ನ ಈ ಜನ್ಮದಿನತೆ ಒಂಜಿ ಶುಭ ದಿನಟ್ಟು ಒಂಜಿ ಎಟ್ಟೆ ಕಾರ್ಯಕ್ರಮ ಆಯೋಜನೆ ಮಾಡಿದೆವು ಐಗೆ ಈ ಒಂಜಿ ಬಡ ಕಲಾವಿದೆಯನ್ನು ಗುರ್ತಮಂತಲ್ಲಿ ಎತ್ತನೆಗೆ ಸುರುಕಾದ ಈ ವೇದಿಕೆಗೆ ಸ್ವಲ್ಪ ಸಂದಾಯ ಮೊದಲು ಬಹುಶಃ ಒಂದು ಒಂಜಿ ವಿಷಯದ ಅರ್ಥ ಆಯ್ತು ಮುಲ್ಪ ನಮಗೆ ಕೊರೋನಾ ಬರ್ತದ ಮೋನೆಗೆ ಮಾತ್ರ ಮಾಸ್ಕ್ ಪಾಡ್ತೀನಿ ಬಹುಶಃ ಮಾತನ್ನ ಕೈಕ್ ಇದಲ್ಲ ರಬ್ಬರ್ ಬ್ಯಾಂಡ್ ಪಾಡ್ದಿದ್ದೀರಿ ಜೋರದ ಚಪ್ಪಾಳೆ ಬರೋದಿದ್ದನ್ನ ಖುಷಿ ಆಗ್ಬೋದು ಕಾರ್ಯಕ್ರಮ ನ್ಯಾಪಣ್ಣ ಮಸ್ತ್ ಜನ ಇಲ್ಲಿ ಒಂಜಿ ಆಟಿಡ್ 3 ದಿನ ಬಂದು ಒಂಜಿ ಬಾರಿ ಪೂರ್ವದ ಒಂಜಿ ಕಾರ್ಯಕ್ರಮನ ಒಂಜಿ ಲಾಕ್ಡೌನ್ ಟೈಮ್ ನಮ್ಮ ಜೀವನ ನೇತೃತ್ವ ಇಡೀ ವೇದಿಕೆ ಮಲ್ಪನಿಗೆ ಸೊ ಆ ಕಾರ್ಯಕ್ರಮ ಮಸ್ತ್ ಜನ ಮುಲ್ಪ ಇನಿ ಬಹುಮಾನ ಪಡೀತಾರೆ ಸೊ ಅಕ್ಕಲು ವೇದಿಕೆ ಬಂದ ಜೋರ ಚಪ್ಪಳೆ ಕೊರನು ಒಂಜಿ ಮಲ್ಲ ಪ್ರೋತ್ಸಾಹ ಆಗ್ಲಿ ಮೇ ಬಿ ಅವು ಆ ಕಾರ್ಯಕ್ರಮ ನನ್ನ ನೆಕ್ಸ್ಟ್ ಲಾಕ್ಡೌನ್ ಉಪ್ಪಂಗ ಅಲ್ಲ ಅಂಚಿನ ಕಾರ್ಯಕ್ರಮ ಬೇರೆ ರೀತಿ ಮಲ್ಲ ಮಟ್ಟ ನಡಪರ ಸಾಧ್ಯತೆ ಉಂಟು ರೈತ ನಿಖಲ ಬೆಂಬಲ ಕೊಡೋದು ಸೊ ಫಸ್ಟ್ ಆಫ್ ಆಲ್ ಆ ಬಹುಮಾನ ಪಡೆದ ಮಾತ್ರ ನನ್ನ ವೈಯಕ್ತಿಕ ಪರವಾದ ಅಭಿನಂದನೆ ಸಲ್ಲಿಸೋದಿಲ್ಲ ಸೊ ಏನು ಜಾಸ್ತಿ ಪಾತೆರಗೋಜಿ ಬಹುಶಃ ಇನಿ ಸಾಮಾಜಿಕ ರಂಗ ಆದಕ್ಕೂ ಸಾಂಸ್ಕೃತಿಕ ಆದಕ್ಕೂ ಶೈಕ್ಷಣಿಕ ಆದಕ್ಕೂ ಧಾರ್ಮಿಕ ಆದಕ್ಕೂ ಈ ಒಂಜಿ ಮಾತ ಕ್ಷೇತ್ರಗಳ ಮಲ್ಲ ಮಟ್ಟದ ಒಂಜಿ ಸಹಕಾರ ಕೊರ್ನಂಚಿನ ಒಂಜಿ ಉದರ್ ಪಂಡ ಬಿರುವೇರು ಮಲ್ಲ ಮಟ್ಟದ ಒಂಜಿ ಉದಾರ ಕೊಡುಗೆ ಉಂಟು ಸೊ ನನಾತ್ ನಮ್ಮ ಸಮಾಜವು ಎಡ್ಡೆಪ್ಪು ಕೊರ್ಪುನಂಚಿನ ಯೋಗ ಭಾಗ್ಯ ಈ ಒಂಜಿ ಬಿಲ್ಲ ವೇದಿಕೆ ಮುಕ್ಲಿಗೆ ದೇವರ ಕರ್ಣೀಸವಡು ಶ್ರೀ ಗುರುಕುಲ್ನ ಬ್ರಹ್ಮಶ್ರೀ ಗುರುಕುಲ್ನ ಆಶೀರ್ವಾದ ಅಂದಿಗಳ ಮಿತ್ತು ಮಾತಾಡ ಮಿತ್ತು ಉಪ್ಪಡಂದೆ ಅನಿ ಮೂಲಕ ಒಂದು ಈ ಒಂಜಿ ವೇದಿಕೆಯಲ್ಲಿ ಎತ್ತಿದ್ದು ಅವಕಾಶ ಕೊಡಲಿಕ್ಕೆ ವಂದನೆ ಸಲ್ಲಿಸುವ ನನ್ನ ಪಾತ್ರ ಮುಗಿದೊಂದಲ್ಲ. ಥ್ಯಾಂಕ್ ಯು ಸೊ ಮಚ್. ಸುರುಕಾಲೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಪಾದಕಟ್ಟ ಬರೋದು ನಮ್ಮ ದೇವರ ಕೋಟಿ ಚೆನ್ನೈಯರು ಪಾದಕಟ್ಟ ಬರೋದು ವೇದಿಕೆಗಳ ಗಣ್ಯರಿಗೆ ತಲೆತಗ್ಗಾದು ಬೆರಿಬಗ್ಗಾದು ಸೊನ್ನೆ ಸೊನ್ನವಾದು ಸರ್ವಧರ್ಮದ ಅಭಿಮಾನಿ ದೇವರ ಆಶೀರ್ವಾದ ತಂದು ನಮ್ಮ ಬಿಲ್ಲವ ಬಳಗದ ನನ್ನ ಬಂಧುಗಳಿಗೆ ತಲೆತಗ್ಗಾದು ಬೆರಿಬಗ್ಗಾದು
ಈದ್ ಕೊಲ್ಲದ ಕಾರ್ಯಕ್ರಮವು ಲೇದರು ಈ ಕಾರ್ಯಕ್ರಮ ತನಕ ಮಸ್ತ್ ಸಂತೋಷ ಅವನನ್ನು ಮಸ್ತ್ ಖುಷಿ ಅವನನ್ನು ಈದ್ ಕೊಲ್ಲದ ಕಾರ್ಯಕ್ರಮ ತಾಯಿ ಖುಷಿ ಅವನನ್ನು ಅಂದಾಗ ನಮ್ಮ ದೇವರಲ್ಲಿ ಪ್ರತ್ಯಕ್ಷ ತುಯ್ಯರ ಪೂಜೆನ ದೇವ್ರಿಗೆ ಹೇಳ್ತಿ ಪೂಜೆದು ಆನ ಮನುಷ್ಯನ ರೂಪಡು ದೇವರನ್ನ ತುಯ್ಯರ ಎಂಚ ತುಯ್ಯರ ಈ ವೇದಿಕೆ ತುಯ್ಯ ಅಲ್ಲೇ ಕೇಟಿಸುವರ್ಣ ನಮ್ಮ ಈ ವರ್ಷದ ಅವರ ಸಾಧನೆ ಅದರ ಒಟ್ಟಿಗೆ ಇತ್ತಿನಕ ಪುರ ಸಾಧನೆ ಇತ್ತನಾಗ ನಮ್ಮ ಮಸ್ತ್ ಸಂತೋಷವನ್ನು ಸತೀಶನ ಕುಲ್ಲಾದಲ್ಲಿ ಸನ್ಮಾನ ಮಾಡ್ತೇವೆ ಆ ರಿಲೇಟಿವ್ ಬೈಕಿನ ಕಷ್ಟ ಐದು ಪಕ್ಕ ಮಂತಿನ ಸಾಧನೆ ಆ ಸಾಧನೆ ದಿಕ್ಕಿನ ಪ್ರತಿಫಲ ಸತೀಶನ ಮಸ್ತ್ ಖುಷಿ ಅವನನ್ನು ಮನಾಥ ದೇವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕರಡಿ ಸಂತೋಷ ಅವನನ್ನು ಈ ಕಾರ್ಯಕ್ರಮವು ಬರ್ತಾರೆ ದೇವರು ಒಲ್ಪಲ್ಲಿ ಬಂದಾಗ ನಮ್ಮ ಊರು ಜೋರು ಬಡವಡಿತಿನಕ್ಕೆ ಇವರ ನೆನಪು ಮಾಡೋಣ ಕಷ್ಟ ಹೊಡಿತಿನಕ್ಕೆ ಕಣ್ಣೀರು ಒರೆಸುವ ಪುಣ್ಯದ ಕೆಲಸ ಮಲ್ಕೋಣ ಓಲು ವಿದ್ಯಾದಾನ ಮಲ್ಕೋಣ ಓಲು ಬಡಪತ್ತದ ಜೋಗ್ಲೇನು ದತ್ತು ಬಿಟ್ಟು ಸ್ವೀಕಾರ ಮಾಡ್ತದೆ ಅಗ್ಲೇನು ಸಾಂಕೊಂಡು ಬರ್ಪಾನ ಅಗ್ಲೇ ದೂವನ್ನು ಬರ್ಪಾನ ಅಲ್ಪ ನಂಗೆ ದೇವರು ಉಳ್ಳೇರುವಂತೇನು ಅಂಚಿನ ದೇವರೇ ಇನಿ ಈ ಸಂಸ್ಥೆಯ ಬ್ರಹ್ಮಶ್ರೀ ಬಿಲ್ಲಾ ವೇದಿಕೆ ದೇವರು ಉಳ್ಳೇರು ಮಂತ್ರಿಗೆ ಸಾಕ್ಷಿ ಭಯಂಕರ ಜಾತಿ ಮತ ಭೇದ ನಾಳೆ ಜನತೆ ಏನು ಕಷ್ಟಗಳೇ ರಕಲೆ ಕಣ್ಣೀರು ಉಡಿಸುವ ಪುಣ್ಯದ ಕೆಲಸ ಅಣ್ಣ ಕೇಟೇಶ್ವರನೇ ಗಣ್ಯರು ನೀವು ನಮ್ಮ ಈ ಟೀಮು ಮಂತೊಂದು ನೀವು ನಮ್ಮ ಮುಖಾಂತರ ಈಗ ಮುತ್ತೊಂದಿಡಿ ಈ ಕಾರ್ಯಕ್ರಮವನ್ನು ಮಂತೊಂದುಲ್ಲಾರು ಈ ಜನಸೇವೆ ಜನಾರ್ದನ ಸೇವೆ ಪಲ್ಲೆಕ್ಕ ಬ್ರಹ್ಮಶ್ರೀ ನಾರಾಯಣ ಗುರುಗಳು ದಾದ ಪಂತೇರ ಅವೇ ತತ್ವವನ್ನು ಪಾಲನೆ ಮಂತೊಂದಿನಿ ಅವೇ ಸಾಧಿ ನಡಪೋರು ನನಗ ಮಸ್ತ್ ಸಂತೋಷವನ್ನು ಮಸ್ತ್ ಖುಷಿಯನ್ನು ಯಾರು ಸತೀಶ್ವರನ ಪಾತ್ರ ಮಾಡ್ಕೊಂಡೆ ದಾದಿ ಕಾರ್ಯಕ್ರಮವನ್ನು ಇಂಚೀಚಿನ ಕಾರ್ಯಕ್ರಮ ತಂದು ಹೋಗಿ ಭೋಜನ ಬರೋಡಿ ಈ ಮಸ್ತ್ ಖುಷಿಯಾಗ ಅವರ ಈ ಟೈಮ್ ಮಾತಾ ಕೊರೋನಾ ಆದಿ ತಿಂಗಳು ಗೂಡು ಬಡ್ಲಿಕ್ಕಾದ ಕೋರಿ ಗೂಡು ಬಡ್ಲಿಕ್ಕಾದ ನಿಮಗೆ ಇಲ್ಲ ಹಿಡಿಯುತ್ತಾ ಮಾತಾ ಆದಿ ತಿಂಗಳು ಮಕ್ಕ ಎಲ್ಲ ಬಿದ್ದಾಡಿದೆ ಬಿದ್ದ ಫಸ್ಟ್ ಟೈಮ್ ಫಂಕ್ಷನ್ ಸ್ಟೇಜ್ ಫಂಕ್ಷನ್ ಬರ್ತೀನಿ ಫಸ್ಟ್ ಟೈಮ್ ಅಂಚಕ್ಕೆ ಏನ ಸಸ್ತ ಅಂತರ ಉಂಟು ಅದೇನು ಅಂತರ ಉಂಟು ಹೊಡಿ ಮೂಲ ಅಂತರ ಉಂಟು ಅಂಚೆ ಹೊರಡ ಹೋಗ್ತಾ ಇದ್ದಂತೆ ಒಂದು ಫಂಕ್ಷನ್ ಹೋಗಿ ಫಸ್ಟಿಗೆ ಅಂತರ ಉಂಟು ನಾನು ಅಂತರ ಒಬ್ಬ ಅಂತರ ಇಲ್ಲ ಅಂತರ ಉಂಟು ಹೊಡಿ ಅವ್ರು ಹೋದ ಅಂತರ ಬಿಡಲಿ ಮುಂತೆರೆ ಜಾತಿ ಜಾತಿ ಜನ ಅಂದು ಪಕ್ಕ ಪೋಯಿ ಹೋಗೋದಾದ ಮುಸ್ಕೊಂಡು ಒಂದು ಸೆಲ್ಫಿ ಎತ್ತಟ ಕೊಟ್ಟು ಅಪ್ಲೈ ಡೆಪ್ಪು ಡೆದ್ದು ಸರಿ ಮೋನೆ ತೋರಿಸಿಬಿಡು ಪುಗಿಯಲ್ಲ ನೇರ್ದು ಸೆಲ್ಫಿ ಯಾನ ಅಂತರಗಾಗ್ತದೆ ಅಂತರ ಸಂತಾನ ಮಾತ್ರ ಮೇಲೆ ನೋಡಿದ್ರೆ ಸೆಲ್ಫಿ ನನಗೆ ಅಭಿಮಾನ ಪ್ರೀತಿ ಅದೊಂದಲ್ಲ ಆ ಮೋಕೆ ಆ ಪ್ರೀತಿ ನನಗೆ ಅಂಚಿದ್ರದವರ ಈಗ ಮಾತಿರಲ್ಲ ಕಲಾವಿದರೇನು ಮೋಕೆ ಮಾಡ್ತೀವಿ ಸರ್ವಧರ್ಮದ ಅಭಿಮಾನಿ ದೇವರು ಬಂದು ನಿಂಚೇನೆ ಬಂದಾಗ ಮಾತೆಲ್ಲ ಮೋಕೆ ಮಾಡ್ತಾರೆ ನಮ್ಮ ತುಳು ಭಾಷೆಯಲ್ಲಿ ತುಳು ನಾಟಕ ನಾವು ಚಿತ್ರರಂಗ ನಾವು ತುಳು ಭಾಷೆನೇ ಮಸ್ತ್ ಮಾತೃಧರ್ಮದ ಮೋಕೆ ಮಾಡ್ತೀವಿ ಅವರು ನಮ್ಮ ಯೋಗ ನಮ್ಮ ಭಾಗ್ಯ ಮಸ್ತ್ ಖುಷಿ ಅವರು ಇದು ಬರುವ ಕಾರ್ಯಕ್ರಮಕ್ಕೂ ಲೇದಾರೆ ಇನ್ನು ಬೈದೆ ಇನ್ನು ಸಾಧಕರಿಗೆ ಸನ್ಮಾನ ಮಾಡ್ತಾರೆ ಇಲ್ಲಿಯ ಬಾಲೆ ಆ ಬಾಲೆ ಬಗ್ಗೆ ಬಂದಾರೆ ಇನ್ನು ಅಷ್ಟು ತುಂಬ ಬರ್ಬೇಕು ಪ್ರೇಯರ್ ಪ್ರಾರ್ಥನೆ ಇರ್ತರಿಗೆ ಬಂದೇರು ಪ್ರಕಾಶ ಬಂದೇರು ಆ ಪ್ರಾರ್ಥನೆ ಭಾರಿ ಕೊಡ್ಲಿಕ್ಕೆ ಭೋಜನ ಆ ಬಾಲಿಗೆ ಸಪೋರ್ಟ್ ಮಾಡ್ಕೊಳ್ಳಿ ನಲ್ಲಾರು ಸಹಕಾರ ಮಾಡ್ಕೊಳ್ಳಿ ಆ ಬಾಲೆ ನಮ್ಮ ದೇಶವೇ ಎಡ್ಡೆಯಲ್ಲಿ ಗಾಯಕಿಯಾದ ನಿಮ್ಮ ಬರಡು ಆ ದೇವರ ಆಶೀರ್ವಾದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಆ ಬಾಲಿಗೆ ಫಲಪಡೆ ಪದೇ ದೇವರ ನಡೋದು ಅಂಚ ಮಹತ ಸಾಧಕರಿಗೆ ಉಲ್ಲದ ಸನ್ಮಾನ ಮಾಡ್ತಾರೆ ಸನ್ಮಾನ ಮಲ್ಪನ ಬಂದಾಗ ನಂಗೆ ಬೇರೆ ಬಿಡುದು ಅಕ್ಲಿಗೆ ಸನ್ಮಾನ ಮಾಡ್ತಂದ ನಲ್ಲಾತ ಅಕ್ಲಿ ಉಮೇದು ಬರ್ಕೊಂಡು ನಲ್ಲಾತ ಖುಷಿ ಹಾಕೊಂಡು ಈ ವೇದಿಕೆ ನಲ್ಲಾತಿಗೆ ದುಂಬರು ನಪ್ಪಿನ ಆ ಒಂಜಿ ಅಕ್ಲಿಗೆ ಸಾಧನೆ ಬರ್ಬೋದು ಅಂಚ ಇಲ್ಲಿ ಪುನಗ ಎಂಕ್ಲ ಒಂದು ಸ್ಪೋರ್ಟ್ಸ್ ಮ್ಯಾನ್ ಅವ್ರಿಗೆ ಭಾರಿ ಆಸೆ ಇರ್ತದೆ ಸ್ಪೋರ್ಟ್ಸ್ ಮ್ಯಾನ್ ಅಂಚ ಶಾಲೆಯಲ್ಲಿ ಏಕೆ ಭಾರಿ ಆಸೆ ಒಂದು ಸ್ಪೋರ್ಟ್ಸ್ ಮ್ಯಾನ್ ಅಪಕ ಕಲಾವಿದರ ಮತ್ತು ಮಂದಿಡಿ ಸ್ಪೋರ್ಟ್ಸ್ ಮ್ಯಾನ್ ಅವರು ಅಂಚೆ ಭಾಷಣ ಬಂದ ಸರ್ ಈ ಸರಿ ಸ್ಪೋರ್ಟ್ಸಲ್ಲಿ ನನಗೆ ತುಂಬ ಆಸೆ ಇತ್ತು ಎಂತ ಏನಾದರೂ ಸ್ಪೋರ್ಟ್ಸ್ ಇದೆಯಾ ಎಂಥ ಸ್ಪೋರ್ಟ್ಸ್ ಮಾರ ಅಲ್ಲ ನಾನು ಯಾವುದೆಲ್ಲ ಉಂಟು ಇಲ್ಲಿ ಇದು ಗೋಳಿ ಬಡ್ಡಿ ಚಟ್ಟಂಬಡ್ಡಿ ಹಿಂಡು ಬಡ್ಡಿ ಅಂಬಡೆಲ್ಲ ಉಂಟು ಅವರು ಅಲ್ಲ ಸರ್ ಸ್ಪೋರ್ಟ್ಸಲ್ಲಿ ಯಾವುದೆಲ್ಲ ಉಂಟು ಸ್ಪೋರ್ಟ್ಸಲ್ಲಿ ಯಾವುದೆಲ್ಲ ಕಬಡ್ಡಿ ಉಂಟು ರನ್ನಿಂಗ್ ಸ್ಪೋರ್ಟ್ಸ್ ಉಂಟು ಫುಟ್ಬಾಲ್ ಉಂಟು ಮತ್ತು ಕ್ರಿಕೆಟ್ ಉಂಟು ಯಾವುದಾದ್ರು
ಸರ್ ನಾನು ಇದು ರನ್ನಿಂಗಲ್ಲಿ ಓಡುದ್ರಲ್ಲಿ ತೊಂದರೆ ಇಲ್ಲ, ನೀನು ಮತ್ತೆ ಶಾಲೆಗೆ ಬರದೆ ಓಡಿದ್ದೆ ಅಲ್ವಾ, ಅದನ್ನೇ ಮಾಡು, ತೊಂದರೆ ಇಲ್ಲ ಆಯ್ತು. ಅಂತ ಪದೀನಿ ಕೆಲಸರಿ ದಾನ ಕೊಟ್ಟಾಗ ಕೆಲಸರಿ నాకు ಕಾಂಪಿಟೇಷನ್ ಗೆದ್ದರೆ ಆಸೆ ಓವರ್ ಕಾನ್ಫಿಡೆನ್ಸ್ ఇప్పుడు ಓವರ್ ಕಾನ್ಫಿಡೆನ್ಸ್ ಸೆಟ್ ನಮಗೆ ಎಂದೋಡಿ ಸೆಟ್ ಪ್ರೈಸ್ ತಿಳ್ಕೊಂಡಿರೋದು ಅಂಚಿನ ಆಟ ಹೋಗ್ತಾರೆ ಬರಲಿ ಯಾಕಂದಾಗ ಸೋಲೆ ಗೆಲುವಿನ ಸೋಪಕನ ಬಂತೀರಿ ಸೋತುಂಡಲ್ಲಿ ಮಕ್ಕಳ ಗೆದ್ದು ಬಂದಿನ ಆ ಪ್ರಯತ್ನವನ್ನು ಬಿಟ್ಟರೆ ಬಲ್ಲಿರೋದು ಅಂಚೆ ಹೆಂಗೊಂದು ಆಸೆ ಆಗ್ತಾರೆ, ಹೆಂಗೊಂದು ಪ್ರೈಸ್ ತಿಳ್ಕೊಡಿಯೋದು ಅಂಚೆ ಲೈನ್ ಮಾತ ಲೈನ್ ಸ್ಪೋರ್ಟ್ಸ್ ಸ್ಟಾರ್ಟ್ ಆಗಿ ಲೈನ್ ಮಾತ ಉಂಟಾದು ಫಸ್ಟ್ ಬಂದಿರಿ. ನಾನು ಈ ಕಡೆಯಿಂದ ಬಿಗಿ ಹೊಡಿತೇನೆ, ಲೈನ್ ಉಂಟದ ಉಂಟದು ನಡುಟು ಯಾನೆ ಉದ್ದದೆ ಆಮೇಲೆ ಪೂರ ಇಲ್ಲಿಗೆ ಕುದಿ ಕುದ್ಯದ ಪೂರ ಡ್ಯಾನ್ ಬಂದಾಗ ಯಾರು ಫೈಲ್ ಆದ ತಿರುವಡಿದೆ ಎಂಥದ್ದು ಯಾನೆ ಬಂದು ನಿಂಗೆ ಧೈರ್ಯ ಆಗ್ತದೆ, ನನ್ನ ಕೈ ಕಡೆ ಉದ್ದಾಗ್ತದೆ, ಧೈರ್ಯ ಆಗ್ತದೆ. ಈ ಸತಿ ಫಸ್ಟ್ ಪ್ರೈಸ್ ನಿಂಗೆ ಬರೋದು ಡ್ಯಾನ್ ಉದ್ದಾಯ ಬಾಕಿ ಕೂಡ ಇಲ್ಲ ನೀರು ಬಿಟ್ಟು ಅಂಚ ಫಸ್ಟ್ ಬಿಡಿ 1 2 3 ಹೇಳ್ತೇನೆ. ನಾನು ಓಡಬೇಕು ನೋಡಿ ಸರ್, ನಾವು ರೆಡಿ ಇದ್ದೇವೆ, ನಾನು ರೆಡಿ ಹೇಳಿ ಆಮೇಲೆ ಫಸ್ಟ್ 1 2 3 ಹೇಳ್ತೇನೆ, ಅಷ್ಟೊತ್ತಿಗೆ ಓಡಬೇಕು ಅಂತೇಳಿ ಆಯ್ತು ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ 1 2 ಬರ್ತೀನಿ 3 ಬರ್ತೀನಿ ಬರ್ತದೆ ಬಲ್ತೊಂದು ಹೋದಾಗ ತರೇಕು ಬೈತಾಂತ ತರೇಕು ಮುಟ್ಟು ಹೊಡೆದಂತೆ ಅಂಚಿಂಚಿ ತೋಲಕ್ಕೆ ಭಾರಿ ಖುಷಿ ಆಗೋದು ಯಾರೇ ಫಸ್ಟ್ ಇಲ್ಲ ಹೋದು ಎಂಟು ಮುಟ್ಟದು ತಿರತದಾಗ ಎಲ್ಲ ಬಿಡೋಡಿ ಏನಾಗಿರ್ದೆ ಹೇಳ್ಬಿಟ್ಟು ಮಾಸ್ಟರ್ಗೆ ಅಂತೆ ಸರ್ ನನ್ನೊಟ್ಟಿಗೆ ಯಾರು ಬರಲಿಲ್ಲ, ಬರಲಿಕ್ಕೆ ನಾನು 3 ಹೇಳಲಿಲ್ಲ, ಅದು 6 ಪರದೇನೆ ಅಂತ ಬಂದ ನಮಸ್ಕಾರ ಆತಲ್ಲ ಸರ್ ಎಂತ ಮಾಡೋದು, ಏನು ಮಾಡಲಿಕ್ಕಿಲ್ಲ ಬಾ ಇಲ್ಲ ಹೇಳಿ ಸಾಧಾರಣ ಮುಟ್ಟದ ಮೈದಾನಕ್ಕೆ ಹೋಗಿ ಮುಟ್ಟೋಣ ಸಾಧಾರಣ ಮೈಲಿರ್ತದೆ, ಸಾಧಾರಣ ಬಚ್ಚಿದಲ್ಲಿ ಅರ್ಧ ಮತ್ತೆ ನಾನು ಸ್ಟಾರ್ಟ್ ಮಾಡ್ತೇನೆ ಕೂಡ 1 2 3 4 ಏನು 3 4 ನೆಟ್ಟಲ್ಲ ಹೋಗ್ತೀನಿ ನಾನು ಅವಳಿ ಹೋಗೋದು ಪಕ್ಕ ಬಲಿಪರಿಂದ ಬಚ್ಚಿದ್ರು ಓಡಿ ಬಲಿಪರು ಅದು ಹೋಗ್ಬಿಟ್ಟದ ನಾನು ಅರ್ಧ ಕೊಟ್ಟು ಹೋಗಿ ಹಿಂಗೆ ಟಾಟ ಹೋಗೋದು ಇಲ್ಲ ಬಾಗಿ ಜೋಗಿ ಅಂಚೆ ಕೆಲಸ ಬಂದಾಗ ಕಾನ್ಫಿಡೆನ್ಸ್ ಪೇರಲ್ಲಿ ಅದಕ್ಕೆ ಸಾಧನೆ ಮಲ್ಪುಗ ಈಗ ದೇವಿಯರನ್ನ ಆಶೀರ್ವಾದ ಪೂರ್ಣ ಈ ನೀತಿ ಕೊಟ್ಟ ಕಾರ್ಯಕ್ರಮಗಳು ಎತ್ತಾರೆ ಮುಲ್ಕುಲ್ಲಾಯಾರೆ ಪಾತಿರಪಾಯಾರೆ ಪೊರ್ಲಿದ ಕಾರ್ಯಕ್ರಮ ನಲ್ಲಾದ್ದು ನಿಖಲಿಗೆ ಆ ದೇವರಿಗೆ ಪಾಪದಕ್ಕೆಲ್ಲ ಕಣ್ಣೀರು ಒಡಿಸೋ ಮಂಚಿನ ಶಕ್ತಿನ ಭಕ್ತಿನ ಆ ದೇವಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಾತಾ ನಮ್ಮ ತುಳುನಾಡದ ದೇವದೇವಿಯರು ಪೂರ ಮಾತೆಲ್ಲ ಆಶೀರ್ವಾದ ಮಾಡ್ಪಡಿ ನಮ್ಮ ಸಂಸ್ಥೆ ನಲ್ಲಾತ್ ಬೆಳವಣಿಗೆ ನಲ್ಲಾತ್ ಅಭಿವೃದ್ಧಿ ಅವರು ನಲ್ಲಾತ್ ಕೀರ್ತನೆ ನಮ್ಮ ಮಾತೆಲ್ಲ ಸಾಧನೆ ಮಲ್ಪನ ಅವಕಾಶ ದೇವನ ಹೊರಡು ನಿಖಲ ಪ್ರೀತಿ ಆಶೀರ್ವಾದ ನಿಖಲ ಹಿರಿಯಕಲ ಕ್ರಿಯಕಲ ಆಶೀರ್ವಾದ ಪಡೆದು ಈ ಕಲಾವಿದನ ಕುಲ್ಲದ ಪಾತ್ರ ಪೈರಿಗೆ ಮಸ್ತ್ ಧನ್ಯವಾದಗಳು, ನಮಸ್ಕಾರ. ಸ್ವರವಿಡಿದು ನಡೆತರಲು ಸ್ವರವಿಡಿದು ನಡೆತರಲು ತನುವಿನ ಪರಿಮಳವು ಸ್ವರವಿಡಿದು ನಡೆದರಲು ತನುವಿನ ಪರಿಮಳವು ನಾಸಿಕೆಗೆ ಸೋಂಕಲು ನಾಸಿಕೆಗೆ ಸೋಂಕಲು ಅದರೇ ಕೌತುಕವೆಂದು ಸ್ವರ ಬಿಡಿದು ಮಂಬರಿಯೇ ಸ್ವರ ಬಿಡಿದು ಮಂಬರಿಯೇ ಧರಣಿ ಕೋಟಿ ಪ್ರಕಾಶವಿದು ಧರಣಿ ಕೋಟಿ ಪ್ರಕಾಶವಿದು ಗೋಚರಿಸಲು ಅಚ್ಚರಿಯಂದಾಗ ಧರಣಿ ಕೋಟಿ ಪ್ರಕಾಶವಿದು ಗೋಚರಿಸಲು ಅಚ್ಚರಿಯಂದಾಗ ಬರುತ್ತ ಕಂಡರು ಸ್ವರ್ಣ ಉಯ್ಯಾಲೆಯಲ್ಲಿ ಬರುತ್ತ ಕಂಡರು ಸ್ವರ್ಣ ಉಯ್ಯಾಲೆಯಲ್ಲಿ ದೇವಿಯನು ಬರುತ್ತ ಕಂಡರು ಸ್ವರ್ಣ ಉಯ್ಯಾಲೆಯಲ್ಲಿ
ದೇವಿ ಮಾತನಾಡು ಚಂಡಮುಂಡೇರಿ ದೇವಿ ದೂರಗ ಪಟ್ಟು వచ్చిన ಪದ್ಯ ನಿರ್ತಾಲ ಭಾಗತೆ ಹತ್ತಿ ಒಂದು ಇಲ್ಲಿ ಕಲಾವಿದೆ ನೆಟ್ಟು ತೆರೆಯಲು ತಪ್ಪಾತು ನನಗೆ ಮಾಪನ ಕೊರಲೆ ಯಾಂದಲ ತಾಳದ ಬಗ್ಗೆ ನೆತ್ತ ಬಗ್ಗೆ ಕಲ್ತುದಾರ ಅಂತಿನಂತೆ ದೇವರನ್ನ ನಾದನಕ್ಕೆ ಗಾಡಬಿಟ್ಟು ಮೊದಲನೇ ಪರದಲ್ಲೇ ಈಗಲ ಪ್ರೀತಿ ಆಶೀರ್ವಾದ ಏಪಲ ಪಡು ನಮ್ಮ ಮಾತೃಗಳ ಪದಾರ್ಥಗಳಿಗೆ ನಮ್ಮ ಬಂಧುಗಳಿಗೆ ಪಿರಪ್ಪ ಸಂಘ ನನ್ನ ಪಾತ್ರ ನಮಸ್ಕಾರ. ಕುಡ್ಲ ಬಿಜೆಪಿ ಕ್ಷೇತ್ರ ಸಮಿತಿ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್, ತೊಕ್ಕೋಟು ಜನೌಷಧಿ ಕೇಂದ್ರದ ಮಾಲಕಿ ಶ್ರೀಮತಿ ದಿವ್ಯಾ ನವೀನ್, ಚಂದ್ರಶೇಖರ್ ಉಚ್ಚಿಲ್ ಎಂಚಿತಿ ಪ್ರಮುಖರು ಮಲ್ಲ ಬಿನ್ನೆರಾದ ವೇದಿಕೆದ ಕಾರ್ಯಕ್ರಮಕ್ಕೆ ಮೆಚ್ಚುಗೆದ ಪಾತೆರ ಬಂಡೇರು. ಕೋಟಿ ಚೆನ್ನಯ್ಯರನ್ನು ಮನಸಾರ ಕಣಿತಂದು ಒಂದೇ ಜಾತಿ ಒಂದೇ ಧರ್ಮ ಒಂದೇ ಮತ ಪಂಪಿನ ಉದ್ದೇಶಗಳು ಇಡೀ ರಾಷ್ಟ್ರ ವ್ಯಾಪಿಡೆ ನಮಗೆ ಹೆಮ್ಮೆಡು ನಮ್ಮ ಒಂದು ಸಮುದಾಯಕ್ಕೆ ಗೌರವನ ಕಂದದ್ದು ಇಡೀ ರಾಷ್ಟ್ರನೇ ಮೆಚ್ಚುನಂಚಿನ ಒಂದು ಸಂತೆ ಶ್ರೀ ನಾರಾಯಣ ಗುರು ಸ್ವಾಮಿಗಳ ಪಾದಗೆ ತರತಕ್ಕ ಒಂದು ಬರೀ ಸಂತೋಷ. ಇಡೀ ಉಳ್ಳಾಲ ಬಾಗಡೆ ದತ್ತದ ಕಾರ್ಯಕ್ರಮ ದುಪ್ಪು ಆಟೋಟ ಸ್ಪರ್ಧೆ ದುಪ್ಪು ಅದರ ಮಾತಾರಿಗೆ ಇಡ್ಲ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಕೇಟಿಸುವವರ ನೇತೃತ್ವದಲ್ಲಿ ಬಿಲ್ಲಾ ವೇದಿಕೆ ಬಾರಿ ಪುರಕರ್ತನ ಪಡೆಯುವ ಈ ಸಂದರ್ಭದಲ್ಲಿ ಇಂಗ್ಲ ಈ ಇಲ್ಲಿ ವೇದಿಕೆ ಬಿನ್ಪುಡ ಅವಕಾಶ ಕೊಡ್ತೇವೆ ಎನ್ನ ಇನಿ ಬೇರೆ ಬೇರೆ ಕಡೆ ಗುಡ್ಡ ಮಂದಿದ್ರೆಲ್ಲ ಜಿಲ್ಲಾ ವೇದಿಕೆ ಮಸ್ತ್ ಗುಡ್ಡ ಮಂದಿದ ಈಗ ಅವಕಾಶ ಕೊರ್ರೆ ಆಯ್ತಾ ಪಿರವಳು ಮಸ್ತ್ ಕೆಲಸ ಮಾಡ್ತದೆ ನಿಕ್ಕೆ ಏನ್ಬಲ ಚುನಾವಣೆ ಆಗಿಲ್ಲ ಆಯ್ತಾ ಒಟ್ಟಿಗೆನೆ ಇನಿ ನಮ್ಮ ಜೋಗ್ಲಿಗೆ ವಿದ್ಯಾಭ್ಯಾಸ ಮಾಡ್ತಾರೆ ದತ್ತದತ್ತನ ಕಾರ್ಯಕ್ರಮ ಬಾರಿಮಲ್ಲ ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡಿ ಒಂಜಿ ಎಲ್ಲ ವಿನಂತಿದಾದ ಬಂಡ ಇನಿ 18 ವರ್ಷ ಮಟ್ಟ ಅವನು ಬರ್ತದೆ ನಮ್ಮ ಬಿಲ್ಲಾ ವೇದಿಕೆ ಶುರುವಾದ ಆಡ ಒಂದು ಇಲ್ಲೇ ಬೇಜಾರು ಸಂಗತಿ ಆದ ಬಂಡ 18 ವರ್ಷದ ತುಂಬು ದತ್ತೊಂದಂಚಿನ ಆ ದತ್ತೊಂದಂಚಿನ ಜೋಗುಲು ಇಲ್ಲಿಗೆ ಸಹಾಯ ಮಾಡ್ತಿದ್ರಲ್ಲ ಇನ್ನು ಬಿಲ್ಲಾ ವೇದಿಕೆ ಏತೋ ಮಲ್ಲ ಮಟ್ಟಿಗೆ ಬುಲ್ಲೆತ್ತು ಅನಾಥ ಸಾವಿರ ಗಟ್ಟಲೆ ಜೋಗಿಗೆ ವಿದ್ಯಾಭ್ಯಾಸ ಕೊರ್ಪುನಂಚಿನ ವ್ಯವಸ್ಥೆ ಬಂದು ಲಾಂಡ ಇನಿಗೆಲ್ಲ ಐದು ಬೆನ್ಪುನಂತಲೇ ಐದು ಕಾಸು ಮಾಡಿದ್ರೆ ಆಯ್ತಾ ಒಂಜಿ ತನ್ನ ಮನ ದನಟ ಕೊರ್ನೇಡ್ದಾದ್ರೆ ಇನಿಗೆಲ್ಲ ಜೋಗ್ಲಿ ವಿದ್ಯಾಭ್ಯಾಸ ಕೊಡ್ರೆ ಕಾರಣ ಅದನ್ನ ದಯಮಾಡಿದ ಈ ವೇದಿಕೆ ಮೂಲಕವಾದ ಈ ವೇದಿಕೆ ಹಿಡಿದು ಏರಿ ಅವಕಾಶ ತೆಗೆದುಕೊಂಡಾರ ಅಕ್ಕಲು ತನ್ನ ಸ್ವಾರ್ಥನ ಬಿಡುದು ಪರೋಪಕಾರ ಮಲ್ಪಡು ಎನ್ನ ಸಮಾಜಕ್ಕೆ ದಾದಲ್ಲ ಒಂದು ಕೊಡುಗೆ ಕೊರಡು ಬಂದ್ಬಿಡ ಒಂದು ಮಾನವೀಯತೆ ದೃಷ್ಟಿ ನನಾಡಲಯಾನಿ ಈ ವೇದಿಕೆಯ ಪ್ರಯೋಜನ ಪಡೆದ ಈ ವೇದಿಕೆಗೆ ಇನ್ನೊಂದು ಎಲ್ಲಿಯ ಸೇವೆ ಒಪ್ಪಡಿ ಪಡ್ಬಿಟ್ಟು ಮನಸ್ಸಿಗೆ ತೆಗೆದೊಂದು ನನಾಡಲ ಆ ವೇದಿಕೆ ಕೊರಪನ ಸಂಪೂರ್ಣ ಸಹಕಾರ ಕೊಡುದು ಆ ವೇದಿಕೆ ನನಾಥ ಮಲ್ಲ ಮಟ್ಟಿಗೆ ಬುಲೆಪುನಂಚಿದ ಒಂದು ನೆನಪು ನೀವೊಂದು ಈಗಿನ ಸಹಕಾರ ಕೋರೊಂದು ಇದೊಟ್ಟಿಗೆನೆ ಇಲ್ಲಿ ಹಿರಿಯ ನಿಗ್ಲಿಗೆ ಮಾತ ಒಂದನೇ ದಯಬಂಡ ಎಂದೂ ಪಾತ್ರದ ತಿಳಿಪೇರ ಬುಜಿ ಭೋಜನ ಪಾತ್ರದ ಮಾತ್ರ ತಿಳಿಪೇರ ನಾವು ಪಾತ್ರದ ಖಾಲಿ ಮೌನ ಬಾಪದ ಕೊಡೋಣ ಅದಕ್ಕೋಸ್ಕರ ನಾನು ಜಾಸ್ತಿ ಪಾತ್ರದಲ್ಲಿ ನಾನು ಒಂದು ಈ ವೇದಿಕೆ ಬಂದಿನ ಅವಕಾಶ ಒಂದು ಪಾತ್ರದ ಪಾತ್ರೆ ನಾನು ಪಾತ್ರೆ ದದಾಲ ತಪ್ಪು ಆಯ್ತು ನಾಳೆ ಮಾಪ್ ಮಲ್ಪೆ ಪಾತ್ರೆಗೆ ವಿರಾಮನ್ ಮಾಡುವ ಜೈ ಹಿಂದ್. ತೊಕ್ಕೊಟ್ಟು ಸೊ ತೊಕ್ಕೊಟ್ಟು ಸಾಧಾರಣ ಒಂಜಿ 3-4 ವರ್ಷ ಆಡದೆ ನಾನು ಎನ್ನವೇ ಒಂಜಿ ಮೆಡಿಕಲ್ ಫೀಲ್ಡ್ ವಾಕ್ ಮಾಡ್ತಂದಿಲ್ಲ ಆಂಡ ಕೇಂದ್ರ ಇನ್ನು ಪುರ ನಾನು ಟಿ ವಿಡ್ ತೊಗೊಂಡಿದ್ದೆ ಈ ಪ್ರೋಗ್ರಾಮನ್ನು ಆಂಡ ಈ ಪ್ರೋಗ್ರಾಮಿಗೆ ಇನಿ ಏನನ್ನು ಆದರಡು ಆಹ್ವಾನ ಮಲ್ತರೆಗೆ എനിക്ക് ಮಸ್ತ್ ಖುಷಿ ಆವೊಂದುಂಡು ದಾಯಕ ಪಂಡ ನಮ್ಮಕ್ಲು ಏಬಲ ಸಮಾಜ ದುಂಬು ಒಂಜಿ ಪುದಾರ್ ಕನಪುನಂಚಿನ ಅವಕಾಶ ಮಸ್ತ್ ಕಡಿಮೆ ಓಲ್ಲೆ ಪಾಡು ಸೊ ಬಿಲ್ಲವನಕ್ಲೆ ಪಂಡ ಒಂಜಿ ಚೂರು ಒಂಜಿ ಪಿರಾವ್ ದೀಪನಕ್ಲೆ ಹತ್ತ ಅಂದೆ ಅಕ್ಲೇನೊಂಜಿ ಅಕ್ಲನ ಸಾಮಾಜಿಕ ಒಂಜಿ ನೂಪಾಡು ಇತ್ತೆ ಸರ್ ಪಂಡೇರು 95% ಪೂರ SSLC ದೆತ್ತೊಂದೇರು ಸೊ ಜೋಕ್ಲೇನ ದತ್ತು ದೆತ್ತೊಂದು ಆರು ವಿದ್ಯಾಭ್ಯಾಸ ಕಲ್ಪವೇರು ಒಂದು ಪೂರ ನಂಗೆ ಒಂಜಿ ತೆರೆನಕ್ಲೆ ಕೊರ್ಪುನ ಒಂಜಿ ಮಾರ್ಗದರ್ಶನ ಏಬಲ ತೆರೆನಕ್ಲೆ ಪನ್ಪೇರು ದಾದ ಪಂಡ ಗುರಿ ನಮ್ಮವೇ ಆತುಕೊಡಿಗೆ ಒವ್ವೇ ಒಂಜಿ ಸಾಧನೆ ಮಲ್ಕೊಡು ಇತ್ತಿನಂಡ ಐತ ಗುರಿ ನಮ್ಮದಿ ಒಂದು ಕೊಡು ಐಕ್ ಬೋಡಾಯನಂಚಿನ ಸಾಧನೆ ನಮ್ಮ ಏರಡಲ ಕೇನದು ತೆರೆಯೋದು ಸೊ ಒಂಜೆ ನಮ್ಮದಾದ ಪಂಡ ನಮ್ಮ ಇಂಚಿನ ಜಾಗಕ್ಕೆ ಪೋಡೊಂದಿತ್ತಿನಂಡ ಆ ಜಾಗಕ್ಕೆ ಪೋಡು ಪನ್ಪುನ ಗುರಿ ಮಾತ್ರ ನಮ್ಮಡ ಒಪ್ಪೋಡು ಅಂಡ್ ಆ ಸಾದಿ ಎತ್ತಾರ ಏರಡಲ ನಮಕೇನೊಲಿ ಈ ಸಾದಿ ಓಡಿ ಪೋಪುಂಡು ಇಂಚಿನ ಪೋಪುಂಡು
ಅಂಚ ಸಮಾಜಡ್ ಮಸ್ತ್ ಮಲ್ಲ ಎಡ್ಡೆಡ್ಡೆ ವ್ಯಕ್ತಿನ ಕ್ಲುಪ್ಪೇರು ನಂಗೆ ಉಪಕಾರ ಮಲ್ಪನಂಚಿನ ಜನ ಕ್ಲುಪ್ಪೇರು ಅಕ್ಲ ಪೂರ ಸಹಾಯ ದೆತ್ತದ ನಮ್ಮ ಮಸ್ತ್ ದುಂಬು ಬರೋಡು 95% ಮಾರ್ಕ್ಸ್ ದೆತ್ತೊಂದು ನಂಗೆ ಕೆಲವು ನಮ್ಮ ಆರ್ಥಿಕ ಪರಿಸ್ಥಿತಿ ಸಾಧಾರಣ ಒಂಜಿ ಪಾಪದ ಇಲ್ಲದ ಜೋಕ್ಲು ಪಾಡು ಏಪಲ ಮಲ್ಲ ಇಲ್ಲದ ಜೋಕ್ಲು ಆವಡ್ ಆರ್ ಇದೇನು ಪನ್ಪುನಿ ಒಂಜಿ ಡಾಕ್ಟರ್ ಆವಡ್ ಆರ್ ಒಂಜಿ ಇಂಜಿನಿಯರ್ ಆವಡ್ ಒಂಜಿ IAS ಆವಡ್ ಏರ್ ಇತ್ತನಲ್ಲ ಅವು ಪೂರ ಕಾಸಿತ್ತಿನ ಜೋಕ್ಲಿಗೆ ಮಾತ್ರ ಮಲ್ಪೆರ ಹಾಕೊಂಡು ಪಾಪದ ಜೋಕ್ಲಿಗೆ ಮಲ್ಪೆರ ಆಪುಜಿ ನಮ್ಮ ಇತ್ತೆ ಡಾಕ್ಟರ್ ಕಲ್ಪೆರ ಆಪುಜಿ ಇಂದು ಪೂರ ಪಕ್ಕಡೆ ನಮ್ಮ ಈ ಒಂಜಿ ಯಶಸ್ಸಿನ ಪಿರಾವುಡು ನಮ್ಮ ಉಂತನಾಂಡ ನಮ್ಮ ವಾಸಾದನೆಲ್ಲ ಮಲ್ಪೊಲಿ ಇತ್ತೆ ಒಂಜಿ 95% ದೆತ್ತೊನ್ನ ಜೋಕ್ಲಿಗೆ ಈತೆ ಪನ್ಪೊಲಿ ನಿಕ್ಲು ಪೂರ ಸಮಾಜದ ದುಂಬು ಬರೋಡು ಬರಿಯರ ನಂಗೆ ಮಸ್ತ್ ಅವಕಾಶ ಉಂಡು ನಮ್ಮ ಇತ್ತೆ PUC ಪೋನಾಗ ಸೈನ್ಸ್ ದೆತ್ತೊನ್ನೆರದಾಲ ಮಲ್ಲ ತೆರಿನ ಕಾಲೇಜ್ ಆವಡು ಅಥವಾ ಕೆಲವು ಇತ್ತೆ ಕಾಂಪಿಟೇಟಿವ್ ಕಾಲೇಜಸ್ ಉಟ್ಕೊಂಡು ಅವಳು ಪೋತು ನಮ್ಮ ದಾಲ ಜಾಯ್ನ್ ಆವಡ ಅಂದಿಜ್ಜಿ ಒವ್ವೇ ಒಂಜಿ ಗೌರ್ಮೆಂಟ್ ಸ್ಕೂಲುಡು ನಮ್ಮ ಕಲ್ತನಲ್ಲ ನಂಗಿತ್ತೆ ಬೊಡನಾತ್ ಅವಕಾಶ ಉಂಡು ಇತ್ತೊಂದು ಕಾಂಪಿಟೇಟಿವ್ ಎಕ್ಸಾಮ್ ದೇತ ನೋಡು ಆ ಎಕ್ಸಾಮ್ ದೇತ ಅಂದಾಗ ಮಾತೆಲ್ಲ ಪನ್ಪೇರು ಶಯಾನಿತ ನೀಟ್ ಎಕ್ಸಾಮ್ ಬರೆಯೋಡು ಇಂಕ್ ಇಂಜಿನಿಯರ್ IITS ಬರೆಯೋಡು ಇಂಕ್ ಇಂಜಿನಿಯರ್ ಆವಡು ಇಂಕ್ ಡಾಕ್ಟರ್ ಆವಡು ಅಂತ ಆದ ಮಲ್ಪುನಿ ಇಂಕ್ ಆತ ಎನ್ನ ಇಲ್ಲದಕ್ಕೆ ಕಾಸು ಕೊಡ್ಪೇರ ಒಂದು ಪೂರ ಚಿಂತನೆ ಏತೋ ನಮ್ಮ ಜೋಕ್ಲಿಗೆ ಉಂಡು ಅವು ಇಂಕ ಗೊತ್ತು ಯಾನಿತ್ತೆ ಇರುವ ವರ್ಷ ಈ ವೈದ್ಯಕೀಯ ವೃತ್ತಿ ಸ್ಟಾರ್ಟ್ ಮಾಡ್ತದೆ ಆಂಡ ಮಸ್ತ್ ನಮ್ಮಕ್ಲಿ ಕಡಿಮೆ ಈ ಒಂಜಿ ನೇಟುಪ್ಪನಿ ಮಸ್ತ್ ಕಡಿಮೆ ಯಾನಿತ್ತೆ ಕುಡ್ಲಣ್ಣ ತೂತೆ ಒಂಜಿ ಕೆಲವು ಜನ ಮಾತ್ರ ಅಕ್ಲಿ ಡಾಕ್ಟ್ರಿಗೆ ಅಂತ ಮಾತಿರ್ಲ ಅವರಿ ಎನ್ನ ಉದ್ದೇಶ ಅಂತ ಮಾತಿರ್ಲ ಅವರು ನಿಕ್ಲು ಒವೇ ಒಂಜಿ ಗೌರ್ಮೆಂಟ್ ಕಾಲೇಜಿಗೆ ಜಾಯ್ನ್ ಆದ ಒಂಜಿ ಸೈನ್ಸ್ ದೆತ್ತೊಂದು ನಿಕ್ಲಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋಡು ನಿತ್ತಿನಾಡ ಓಲ್ಲ ಕಾಸು ಕೊಡ್ತು ನಿಕ್ಲು ಪೋತು ಅವಳು ಜಾಯ್ನ್ ಆವಡು ಇತ್ತೆ ಓ ಒಂಜಿ ಕಾಲೇಜಿಡು ಒಂಜಿ ಕೋಚಿಂಗ್ ದೆತ್ತೊನ್ನಾಗ 2 ಲಕ್ಷ ಕಟ್ಟೋಡು 1 ಲಕ್ಷ ಕಟ್ಟೋಡು ಒಂದು ಪುರ ದಾಲ ಇಜ್ಜಿ ಇತ್ತೆ ನಂಗೆ ಬೋಡತ್ ಪಾಪದ ಒಂಜಿ ಜೋಕ್ಲಿಗೆ ಬೋಡತ್ ಮಸ್ತ್ ಈ ಇಂಟರ್ನೆಟೆಡ್ ಕೋಚಿಂಗ್ ಸೆಂಟರ್ ಓಪನ್ ಆಗ್ತಾನೆ ಕೆಲವಿತ್ತೆ ನೀಟ್ ಎಕ್ಸಾಮ್ಗೂ ಕೆಲವೊಂದೊಂದು ಕಾಲೇಜಿಡು ಮೂಜಿ ತಿಂಗಳದ ಕೋಚಿಂಗಿಗೆ 1 ಲಕ್ಷ 2 ಲಕ್ಷ ಪೂರ ಅಪ್ಪನೊಂದು ಪೇರು ದಾಲ ಕೊಡ್ಚಿ 3 ತಿಂಗಳು 4 ತಿಂಗಳು ನಿಕ್ಲು ಫಸ್ಟ್ ಇಯರ್ PU ಸೈನ್ಸ್ ದೇತೊಂದು ಒಂಜಿ ಇಂಟರ್ನೆಟೆಡ್ ಸಾಧಾರಣ ವೇದಾಂತ್ ಕೋಚಿಂಗ್ ಅಂದ ಪರ ಉಂಡು ಆ ವೇದಾಂತ್ ಕೋಚಿಂಗ್ ನಿಕ್ಲೆಗೆ 3 ತಿಂಗಳಿಗೂ ಖಾಲಿ 3,000 ಕಟ್ಟ್ಯಾರ ಏತ್ 3,000 ನಿಕ್ಲೆ ಕಟ್ಟು ನಡ ನಿಕ್ಲೆಗೆ ಪ್ರತಿದಿನ ಇವನ್ ಫಸ್ಟ್ ಇಯರ್ PU ಪತ್ನಿ ಸೆಕೆಂಡ್ ಇಯರ್ PUC ಮುಟ್ಟ ನಿಕ್ಲೆಗೆ ಎವ್ರಿ ಡೇ ಆನ್ಲೈನ್ ಕ್ಲಾಸ್ ದೇತೊಂದಲ್ಲಿ ಅಕ್ಕಡ ನಿಕ್ಲಿ ಏಪ ಆನ್ಲೈನ್ ನಿಕ್ಲು ಉಪ್ಪರ್ ಆತ್ ಸಮಯದ ಎಡ್ಡೆ ಲೆಕ್ಚರ್ಸ್ ನಕ್ಲ ಟಾಕ್ ಉಪ್ಪು ನಿಕ್ಲೆಗೆ ಪ್ರತಿ ಒಂಜಿ ಎಕ್ಸಾಮ್ದ ಪ್ರತಿ ಒಂಜಿ ಟೆಸ್ಟ್ ಅವಡ್ ಒವ್ವೆ ಅವಡ್ ಖಾಲಿ ನಿಕ್ಲ 3,000 ರೂಪಾಯಿ ಮಾತ್ರ ಕಟ್ಟ್ಯಾರ ತಿಕ್ಕುನಿ 4 ತಿಂಗಳು ಸೊ ಅಂಚೆ ನಿಕ್ಲು ಒಂಜಿ ಫಸ್ಟ್ ಇಯರ್ PUC ನಿಕ್ಲು ಟ್ರೈ ಮಾಡ್ತೊಂದು ಬತ್ತನ ನಾಂಡ ಸೆಕೆಂಡ್ ಇಯರ್ PUC ಬನ್ನಗ ನಿಕ್ಲ ಇಟ್ಟು ಮಸ್ತ್ ಹುಷಾರಪ್ಪರ ನಿಕ್ಲು ಒವ್ವೇ ಎಡ್ಡೆ ಕಾಲೇಜಿಗೆ ಪೋಡಾನಿಜ್ಜಿ ಅಥವಾ ನಿಕ್ಲು ಮಸ್ತ್ ಕಾಸು ಕಟ್ಟೋಡಾನಿಜ್ಜಿ ದಾಲ ಇಜ್ಜಿ ನಿಕ್ಲ ಏನು ಆ ಒಂಜಿ ಕಾಂಪಿಟೇಟಿವ್ ಎಕ್ಸಾಮ್ ಬರೇಲೆ ಏರೇರೆ ನಿಕ್ಲು ಎಡ್ಡೆ 95% ಪೂರ ದೆತ್ತೊಂದಾರು ಖಾಲಿ ನಿಕ್ಲ ದಾದ ಒಂಜಿ ಈ ಪ್ರಗತಿನ ನಿಕ್ಲ ಒಂಜಿ ಯಶಸ್ಸಿನ ಖಂಡಿತವತ್ತೆ ನಿಕ್ಲು ಹಾಳು ಮಾಡ್ತಾ ನೋಡ್ಚಿ ನಂಗೆ ಮಸ್ತ್ ಸಾಧಿ ಉಂಡು ನಮ್ಮ ಸಮಾಜದ ದುಂಬು ಬರೆಯರ ನಂಗೆ ಮಸ್ತ್ ಸಾಧಿ ಉಂಡು ಏರೆಲ್ಲ ನಮ್ಮ ಒಂಜಿ ದಾದ ಪನ್ಪ ಅಕ್ಕಲ್ನ ಸೇವೆನ ಅಥವಾ ಇತ್ತೆ KT ಸುವರ್ಣ ಏರ್ಪಂಡೇರು ಮಸ್ತ್ ಜನನೇ ದತ್ತುದೆ ಅಕ್ಕಲ ಒಂಜಿ ಸಂಸ್ಥೆ ದತ್ತುದೆ ತೊಂದೆ ಜೋಕ್ಲಿಗೆ ಕಲ್ಪವೆ ಆ ಕಲ್ಪದಾರ SSLC PUC ಬುಂಡ ನಿಕ್ಲ ಅಡಿಗೆ ಸ್ಟಾಪ್ ಮಲ್ಪೊಡ್ಚಿ ಖಂಡಿತ ನಿಕ್ಲು ದುಂಬು ಬರೋಡು ಎಡ್ಡೆ ಪೋಸ್ಟ್ ಉಪ್ಪೋಡು ನಿಕ್ಲು ಎಡ್ಡೆ ಇಂಜಿನಿಯರ್ಸ್ ಆವಡು ಎಡ್ಡೆ ಡಾಕ್ಟರ್ಸ್ ಆವಡು ಎಡ್ಡೆ IAS ಅಧಿಕಾರಿ ನಕ್ಲ ಆವಡು ನಮ್ಮಕ್ಲು ಏಪಲ ದುಂಬು ಬರೋಡು ನಮ್ಮ ಏಪಲ ದುಂಬು ಉಪ್ಪೋಡು ಇತ್ತೆ ಶ್ರೀರಕ್ಷಾ ಪನ್ಲೇಕ ಅಂದ್ ಕೆಲವದಕ್ಲು ಯಾನತ್ತುದು ಹಿಂದಿ ಚಾನಲ್ಸ್ ಪೂರ ಒಂಜಿ ಅಕ್ಲು ಒವೇ ಒಂಜಿ ಡ್ಯಾನ್ಸ್ ಪ್ರೋಗ್ರಾಮ್ ಇಂಚಿನ ಉಪ್ಪಡು ಅಕ್ಲೆನ ಲೈಕಸ್ ಪೂರ ಮಸ್ತ್ ಉಪ್ಪೇರು ನಾಗ ಓಕೆ ನಮ್ಮ ಇಟ್ಲ ಒಳ್ಳೆರು ಜೋಕ್ಲು ಮಸ್ತ್ ಇಂಚಿನ ಪಂಡಿದ ಒಂಥರ ಖುಷಿ ಅಂಡ ಇನಿ ಅಕ್ಲ ಅಲ್ಲ ಪಪ್ಪ ಅಮ್ಮನೊಟ್ಟು ಪಾತ್ರನ ಭಾಗ್ಯಲ ತಿಕ್ಕಂಡ ಅಲೆನ ತುಪ್ಪುನ ಒಂಜಿ ಯೋಗಲ ತಿಕ್ಕಂಡು ಸೊ ಇಂಚಿನ ಪೂರ ಪ್ರತಿಭೆನ ನಮ್ಮ ಎದುರ್ಕನವಳು ನಮ್ಮ ಏಪಲ ಒಂಜಿ ಜಗತ್ತಿಗೆ ಒಂಜಿ ಮಾದರಿ ಆತ ನಮ್ಮ ಬದುಕೋಡು ನಮ್ಮ ಬಿಲ್ಲವನಕ್ಲಿ ಎಂಚ ಪಂಡದು ಸಮಾಜಗ್ ತೋಜಾವಡು ನಮ್ಮ ಆತ ಪೂರ ನಿಕ್ಲಿ ಮಲ್ಪರ ನನ್ನ ದುಂಬುಗು ಪಂಡದು ಓಬೆ ಪಡು ಒವುಲ ಬಂಗ ಇಜ್ಜಿ ಒಯ್ತಿಲ ಕಾಸು ಬೋಡಾಂದಿಜ್ಜಿ ನಮ್ಮ ಎದುರು ಬರೋಡು ನಿತ್ತಿನಂಡ ನಮ್ಮ ಶ್ರಮ ಯಾರು ನಮ್ಮ ಶ್ರಮ ಓಲುಪ್ಪುಡು ನಮ್ಮ ಖಂಡಿತವಾದ ಗುರಿನ ನಮ್ಮ ರೀಚ್ ಯಾರ ಸಾಧ್ಯನೇ ಉಂಡು ಖಂಡಿತ ನಿಕ್ಲಿ ಪೂರ ಅಂಚಿನ ಒಂಜಿ ಸಾಧನೆ ಮಲ್ಪೊಡು ಪಂಡದು ಈ ವೇದಿಕೆಗೆ ಎಂಕಿನಿ ಆಹ್ವಾನ ಮಲ್ತಿನಿ ಬಿಲ್ಲವ ಸಮಾಜದ ಗಣ್ಯ ವ್ಯಕ್ತಿ ನಕ್ಲೆಗೆ ಯಾನು ಆಧಾರವಾದ ಇನಿ ಕಕ್ಲೆಗೆ
ಪ್ರೀತಿದ ಸೋಲ್ಮಲೆ ಸಂದ ಒಂದೇನಾರ ಪಾತಿರ ಮುಗಿ ಸೇರಿದಿನ ಸಮಾಜದ ಮಾತ ಬಂಧುಲೆ ಇನಿ ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ಜನ್ಮ ಜಯಂತಿದ ಇನಿ ಕಾರ್ಯಕ್ರಮದ ಇನಿ ವಿಶೇಷವಾದ ಕಾರ್ಯಕ್ರಮ ಇನಿ ನಮ್ಮಲ್ದಿನ ಕೊರೋನಾದಂಚಿನ ಮಹಾಮಾರಿ ಆ ಒಂಜಿ ರೋಗದ ನಿಯುಕ್ತ ಇನಿ ಸಾಂಕೇತಿಕವಾದ ಕಾರ್ಯಕ್ರಮ ಏಪಲ ನಮ್ಮ ಈ ಕಾರ್ಯಕ್ರಮ ಮಲ್ಪನಗ ಒಂಜಾತ್ ಸಂಖ್ಯೆ ಸಮಾಜ ಬಾಂಧವರು ಐತೊಟ್ಟಿಗೆ ಮಾತ ಆತ್ಮೀಯರು ಬರ್ಪನಂಚಿನ ಆಂಜಿ ವ್ಯವಸ್ಥೆದ ಒಟ್ಟಿಗೆ ಇನ್ನು ಕೇಟಿ ಸುವರ್ಣರು ಒಂಜಿ ಇಲ್ಲಡ್ ಪದಾಧಿಕಾರಿಗಳು ಮಲ್ಪನಂಚಿನ ಕಾರ್ಯಕ್ರಮನ ಒಂಜಾತ್ ಜನ ಜಾಸ್ತಿ ಬರ್ತನ ತೊಂದರೆ ಬಂತನ ಲೆಕ್ಕಡು ಇನಿ ಈ ವೇದಿಕೆಡೆ ಬರ್ತದೆ ಈ ಕಾರ್ಯಕ್ರಮನ ಇನಿ ಅಳವಡಿಸಿದರು. ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಶಿಕ್ಷಣದಿಂದ ಜಾಗೃತರಾಗ್ರಿ ಸಂಘಟನೆಯಿಂದ ಫಲಯುತರಾಗ್ರಿ ಪಂಪನ ಆ ತತ್ವದ ಅಡಿಟ್ಟು ಕರಿನ 18 ವರ್ಷಡು ಈ ಒಂಜಿ ಸಂಸ್ಥೆನ ಪುಟ್ಟುಪಾಡಿನ ಮುಖಾಂತರ KT ಸುವರ್ಣರು ಇನಿ ಆನಂದ ಮಾಸ್ಟರ್ ಇನಿ ಸತೀಶ್ ರೂಪಡ್ ಯಜಶೇಖರ್ ರೂಪಡ್ ಒಂಜಾತ್ ಜನಕುಲ್ನ ಮುತ್ತಾಡಿಕೆಡು ಇನಿ ಈ ಒಂಜಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಈ ವ್ಯಾಪ್ತಿಡೆ ಇನ್ನು ಶಿಕ್ಷಣ ವಂಚಿತರಾಯನಂಚಿನ ಜನಕುಲಿಗೆ ಇನ್ನು ಶಿಕ್ಷಣ ಕೊರ್ಪನಂಚಿನ ಅರ್ಥಪೂರ್ಣ ಕಾರ್ಯಕ್ರಮ ಅಂದು ಇನಿ ಐನು ಯೋಜನೆ ಮಲ್ಪನ ಮುಖಾಂತರ ನಾರಾಯಣ ಗುರುಕುಲ್ನ ಸಂದೇಶ ದಾದೊಂಡ ಐನು ಅಕ್ಷರಸ ಅನುಷ್ಠಾನ ಮಲ್ಪನ ಕಾರ್ಯ ನಮ್ಮ ಈ ಸಮಾಜದ ಆವಡು ಒಂದು ಮಲ್ಪನ ಆ ಲೆಕ್ಕಾಚಾರಡ್ ಇನಿ ಈ ಒಂಜಿ ಸಂಸ್ಥೆ ಸ್ಥಾಪನಾದ ಬರೆಯರ ಇನಿ ಹೆಂಗೆ ಬಾರಿ ಹೆಮ್ಮೆ ಒಂದುಂಡು ಇನಿ ಒಂಜಾತ್ ಜನಕುಲಿಗೆ ಮಸ್ತ್ ತಿಕ್ಕಡ್ ಇನಿ ಉಳ್ಳಾಲದ 14 ಗ್ರಾಮ ಮಂಗಳೂರು ತಾಲೂಕದ ವ್ಯಾಪ್ತಿಡ್ ಇನ್ನು ಒಂಜಾತ್ ಜನಗಳಲ್ಲಿ ಸರ್ವೆ ಮಲ್ಪನ ಮುಖಾಂತರ ಏರು ಕಡಬುಡ ಬಡಬೆರಲಿರು ಶಿಕ್ಷಣ ಅಕಲಿಗೆ ಮಿತ್ತು ಪೋವರಿಗೆ ಸಾಧ್ಯ ಇಜಾಂಗನತ್ತ ಇಲ್ಲಡೆ ಮಾತಾ ಪದಾಧಿಕಾರಿಗಳು ಸರ್ವೆ ಮಲ್ಪನ ಮುಖಾಂತರ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಲ್ಪನಂಚಿನ ಕಾರ್ಯನು ಇನ್ನು KT ಸುವರ್ಣ ತಂಡ ಮಲ್ತದಿಂದ ಬರೆಯರಿ ಬಾರಿ ಸಂತೋಷ ಆ ಒಂದುಂಡು ಸರಿನಾ ಐತೊಟ್ಟಿಗೆ ಇನಿ ನಮ್ಮ ಇನಿ ಲಾಕ್ಡೌನ್ ಈ ಸಂದರ್ಭಗಳು ಇಲ್ಲಡೆ ಕುಳ್ಳುದು ಉಪುನಂಚಿನ ಸಂದರ್ಭಗಳು ಆಟಿದ ಆ ಒಂಜಿ ತಿಂಗಳದ ಮಹತ್ವವನ್ನು ತೆರಿಪೋಡು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರನ ತೆರಿಪೋನ ಮುಖಾಂತರ ಒಂಜಾತಿ ಪ್ರಶ್ನೆಗಳನ್ನು ಕೇಂದ್ರ ಮುಖಾಂತರ ಇನಿ ಜನಕುಲಡು ಉಪನಂಚಿನ ನಮ್ಮ ಜವನರಡು ಉಪನಂಚಿನ ಸಮಾಜದ ಉಪನಂಚಿನ ಆ ಪ್ರತಿಭೆಯನ್ನು ಗುರುತಿಸುವಂಚಿನ ಒಂಜಿ ಕಾರ್ಯಕ್ರಮ ಮಲ್ತದನಲ್ಲ ಬಾರಿ ಎಡ್ಡೆ ಅಂದು ಯಾನ್ ಎನ್ನುವೆ ಒಂಜಾತಿ ವರ್ಷಡು ಇನಿ ಕ್ರೀಡೆ ಪಡು ಇನಿ ಕ್ರೀಡಾ ಆಸಕ್ತಿ ಪುನಂಚಿನ ಮಸ್ತ್ ಯುವಕರನ್ನು ಒಟ್ಟು ಸೇರಿಸವನ ನಮ್ಮ ಎಕಡೆ ಪಲ್ಲೆ ಸಂಘಟನೆದಾರಾಗಿ ಸಂಘಟನೆ ಮಲ್ಪನ ಮುಖಾಂತರ ಇನಿ ಜನಕುಲನ್ನು ಒಟ್ಟು ಸೇರಿಸ ಒಂದು ಇನಿ ಸಂಘಟನಾತ್ಮಕವಾದ ಅಕಲ್ನ ಭಾವನೆಯನ್ನು ಪೂರ ಒಟ್ಟು ಮಲ್ಪನ ಭಾವನಾತ್ಮಕವಾದ ನಮ್ಮ ಮಾತ ಒಟ್ಟಾಪುನಂಚಿನ ಒಂಜಿ ಎಡ್ಡೆ ಸಂದೇಶನ ಕೊರಪುನಂಚಿನ ಕಾರ್ಯಕ್ರಮ ಇನಿ ಮಲ್ದಿರು ಇನಿ ನಮ್ಮ ಸಮಾಜಡ್ ಮಸ್ತ್ ಅನುಕೂಲಸ್ಥರು ಆರ್ಥಿಕ ಬಲಾಢ್ಯ ರೂಪುನಂಚಿನ ನಮ್ಮ ಸಮಾಜ ಅಂಡ ಈ ಸೀಮಿತವಾದ ಇನ್ನು ಜನಸಾಮಾನ್ಯರಿಗೆ ಸಾಮಾಜಿಕ ಕ್ಷೇತ್ರಗಳು ಜನಕುಲೆಯನ್ನು ಗುರುತಿಸದೆ ಆ ಪಾಪದಾಖಲೆಗೆ ದಾದ ಸವಲತ್ತು ಕೊರ್ಪನ ಆ ಪಾಪದಾಖಲೆಯನ್ನು ಮಿತ್ತುಕೊಂದರ್ಪನ ಹೆಂಚ ನಮ್ಮ ನಾರಾಯಣ ಗುರುಕುಲ ಪಂಪನ ಪಂಡಿನಂಚಿನ ಸಂದೇಶನ ಅನುಷ್ಠಾನ ಮಲ್ಪುನಿ ಹೆಂಚ ಅಂದ ಪಂಪನ ಲೆಕ್ಕಾಚಾರಡು ಇನ್ನು KT ಸುವರ್ಣರು ಅಕ್ಲಾರ್ನ ತಂಡ ಇನ್ನು ಮಹತ್ತವರಾಯನ ಹೆಜ್ಜೆನ ದೀಪನ ಮುಖಾಂತರ ಉಳ್ಳಾಲಡ್ಲ ಇನ್ನು ಶಿಕ್ಷಣ ವಂಚಿತರಾಯರ ಬಲ್ಲಿ ಪಂಪನ ಆ ಒಂದು ತೆಟ್ಟ ಹೆಜ್ಜೆನ ದೀಪನ ಮುಖಾಂತರ ಇನ್ನು ಶಿಕ್ಷಣ ಕಲ್ತನಂದ ಮಾತ್ರ ಇನ್ನು ಒಂಜಿ ವ್ಯಕ್ತಿ ಉನ್ನತ ಸ್ಥಾನಕ್ಕೂ ಉನ್ನತ ಮಟ್ಟಕ್ಕೆ ಇನ್ನು ಏರಲಿಕ್ಕೆ ಸಾಧ್ಯ ಉಂಟು ಪನ್ಪನದ ಲೆಕ್ಕಡು ಇನ್ನು ಆ ಒಂಜಿ ವಿಚಾರಡ್ ಇನ್ನು ಒತ್ತು ಕೊರಪನ ಮುಖಾಂತರ ಸಂಘಟನಾತ್ಮಕವಾದ ಇನ್ನು ಕೆಲಸ ಮಲ್ಪನಂಚಿನ ಮಹತ್ತರ ವಾಯಿನಂಚಿನ ಕಾರ್ಯಕ್ರಮ ಮಲ್ದೇರೆ ಇನ್ನು ಭೋಜರಾಜ್ ವಾಮಂಜಿಯವರು ಇನ್ನು ಬತ್ತನ ಮಾತುಗಳ ಕೋಶಿಯಾಗ ದಯಪಟ್ಟ ನಮ್ಮ ಸಮಾಜಡ್ ಒಂಜಿ ಚಿತ್ರರಂಗಡ್ ಕಲಾವಿದರಾದ ಜನಕುಲಲ್ಲಿ ತಿಳಿಪವನ ಒಂಜಿ ಕಾರ್ಯಕ್ರಮ ಮಲ್ಪನ ಜನಕುಲಿಗಳ ಇನ್ನು ಮಾತೊಟ್ಟಿಗೆ ಮನೋರಂಜನೆ ಕಾರ್ಯಕ್ರಮ ಬಾರಿ ಅರ್ಥಪೂರ್ಣವಾದ ಜನಕುಲು ಏತ ತಿಳಿಪುರ ಆತ ಒಂಜಿ ಆರೋಗ್ಯಪೂರ್ಣವಾದ ಆಗ್ಲಿ ಬಾಳದ ಬದುಕರಿಗೆ ಸಾಧ್ಯ ಆ ನಿಟ್ಟಿಡ ಎಡ್ಡೆ ಕಾರ್ಯಕ್ರಮ ಮಲ್ತಂದು ಐದೊಟ್ಟಿಗೆ ನಮ್ಮ ಗಡಿನಾಡು ಪ್ರದೇಶದ ಉಪನಂಚಿನ ಪ್ರಕಾಶರು
ಬಾರಿ ಇಲ್ಲಿ ಶಾಲೆದ ಒಂದು ಚಿತ್ರ ನನಗೆ ಪ್ರಚುರಪಡಿಸುವ ಮುಖಾಂತರ ಎಡ್ಡ ಸಂದೇಶ ಜೋಕುಲೆಗೆ ಕೊರಪನ ಮುಖಾಂತರ ಎಡ್ಡ ಕಲಾವಿದರಾದ ನಮ್ಮ ಸಮಾಜದ ಗುರುತಿಸದೆ ಜನಕುಲೆಗೆ ಒಂದು ಸಂದೇಶ ಎಡ್ಡೆ ಕೊರಪನಂಚಿನ ಕಾರ್ಯಕ್ರಮನ ರಡ್ಡು ತುಳುನಾಡದ ಬೊಳ್ಳಿಲು ನಮ್ಮ ವೇದಿಕೆಡೆ ಒಳ್ಳೆರು ನನಾತ್ ಅಕಲೆಗೆ ಆ ಭವಿಷ್ಯತ್ತೆಡೆ ಇನಿ ನನಾತ್ ಉತ್ತುಂಗದ ಏರ್ನಂಚಿನ ಆ ಒಂದು ಶಕ್ತಿನ ಆ ಕೋಟಿ ಚೆನ್ನೈರು ಆ ದೇವ್ರ ಬೈದೇವಿ ಆಕಲಿಗೆ ಪೂರ್ಣ ಪ್ರಮಾಣದ ಅನುಗ್ರಹ ಕೊರಡು ಈ ಸಂದರ್ಭದಲ್ಲಿ ಬಂದು ಇನಿ ಬತ್ತನಂಚಿನ ಮಾತೆಲ್ಲ ನನಾತ್ ಸಂಘಟನಾತ್ಮಕವಾದ ಭಾವನಾತ್ಮಕವಾದ ನಮ್ಮ ಮಾತ ಒಂಜೆ ಹಾಪೆ ಜೋಕುಲ್ನ ಆ ಒಂದು ನೆಟ್ಟಿನ ಕೆಲಸ ಕಾರ್ಯಗಳು ಮಲ್ತನಾಗ ಖಂಡಿತವಾದ ನಮ್ಮ ಸಂಘಟನೆ ಬಲಯುತವಾದ ಸಾಧ್ಯ ಉಂಟು ಮನಪನ ಆ ಒಂದು ಪಾತ್ರವನ್ನು ಪಡೆದು ಇನಿ ಈ ಒಂದು ಕಾರ್ಯಕ್ರಮಕ್ಕೆ ಲೆತ್ತದು ಎರಡು ಪಾತ್ರ ಅವಕಾಶ ಮಲ್ತನಂಚಿನ ನಮ್ಮ ಸಮಿತಿಯ ಮಾತ ಪದಾಧಿಕಾರಿಗಳಿಗೆ ಸೇರ್ತಿನ ಮಾತ ಎನ್ನ ಸಮಾಜದ ಆತ್ಮೀಯರಿಗೆ ವಂದನೆ ಸಲ್ಲಿಸದೆನ್ನ ಮಾತರಂತವೆ. ಜೈ ಹಿಂದ್ ಜೈ ಭಾರತ್. ವೇದಿಕೆದ ಪ್ರಮುಖರು ಪ್ರವೀಣೇಶ್ ಕುಂಪಾಲ ತಂಕ್ಲೆಗೆ ಮಲ್ತಿನ ಅಭಿನಂದನೆಗೆ ಸೊಲ್ಮೆ ಸಂದಾಯರು ಬಾಲಕೃಷ್ಣ ದೇವರನ್ನು ನೆನಪೊಂದು ವೇದಿಕೆದ ಸಂಚಾಲಕರು ಇಡೀ ಬ್ರಹ್ಮಶ್ರೀ ಬಿಲ್ಲ ವೇದಿಕೆಯನ್ನು ಕರೆನ ಎಲ್ಲಿ ಪ್ರಯತ್ನಿಂಚಲು ಬ್ರಹ್ಮಶ್ರೀ ಬಿಲ್ಲ ವೇದಿಕೆಗಳು ತೊಡಗಿ ಸೇರೆ ನಮ್ಮ ಹಿರಿಯಗಳು ನಮ್ಮ ಮಾತಿನೆಲ್ಲ ಒಂದು ಒಟ್ಟಾದ ನೆತನೊಂದು ನಮ್ಮ ಸಮಾಜಕ್ಕೆ ಆ ಮುಖೇನ ನದಲ್ಲ ಎಡ್ಡೆ ಪವರ್ ಮಂಡಳಿಗೆ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಮೂಲತಃ ಮಸ್ತ್ ಕಾರ್ಯಕ್ರಮನ ಆಯೋಜನೆ ಮಾಡ್ತ ಎಕ್ಲೆಲ್ಲ ಕಾರ್ಯಕ್ರಮದ ಆಯೋಜನೆ ಮಾಡ್ಕೊಂಡೊಟ್ಟಿಗೆ ಎಕ್ಲೆಡ್ ಕಾಸು ಕೊರ ತೀರ್ರ ಹೆಚ್ಚಿನ ಎಕ್ಲೆಡ್ ಹೆಚ್ಚಿನ ತನು ಮನ ಹೆಚ್ಚಿನ ಸಹಕಾರ ಉಂಟು ಐದು ಮಾತೆಲ್ಲ ನಮ್ಮ ಬಿಲ್ಲ ವೇದಿಕೆಗೆ ಕೊರ್ಪುನಂಚಿನ ಕೆಲಸ ಮಲ್ಪರೆ ಐದು ಕಾರಣೀಕರ್ತರ ಹೆಚ್ಚಿನ ಹಿರಿಯಗಳಿಗೆ ಒಂದೇ ಒಂದು ಇಲ್ಲಿ ಅಭಿನಂದನೆ ಅನಿರೀಕ್ಷಿತವಾದ ಅಭಿನಂದನೆ ಸ್ವೀಕಾರ ಮಾಡ್ಕೊಂಡಂಚಿನ ಯೋಗ ಭಾಗತಿಕ್ಕಳು ಇಲ್ಲಿ ಪ್ರಾರ್ಥಿಂಚಲ ಸಂಘಟನೆ ಧಾರ್ಮಿಕವಾದ ಪೆದ್ದ ರಂಗಡಿ ಕೆಲಸ ಮಾಡ್ಕೊಂಡ ಮೂಲಕ ಅಭಿನಂದನೆಗೆ ಏಪಲ ಆಸೆ ಪಡಂದೆ ಇನ್ನಿದನ್ನ ನಮ್ಮ ಇಂಕ್ಲೇಕೂರ್ನಂಚಿನ ಇನ್ನು ಅಭಿನಂದನೆ ಅಪ್ಪ ಇಲ್ಲದ ಅಭಿನಂದನೆ ಪಡೆದು ಭಾರಿ ಸಂತೋಷವಾದ ಸ್ವೀಕಾರ ಮಾಡ್ತಾರೆ ಇಂಗ್ಲಿಗೆ ಕರ್ಮೆ ದಯಪಟ್ಟ ಪೆದ್ದ ಕಡೆಗೆ ಹೆಚ್ಚಿನ ಗೌರವ ದಿಕ್ಕುಗ ಅಪ್ಪೆಲ್ಲದ ಗೌರವ ಬೇರೆ ನಮಗೆ ಈ ಬ್ರಹ್ಮಶ್ರೀ ಬಿಲ್ಲ ವೇದಿಕೆಲ್ಲ ಎನ್ನ ಅಪ್ಪೆ ಇಲ್ಲು ಪನ್ಪನ ನೆಲೆಟ್ಟು ಇಲ್ಲಿ ಗೌರವವನ್ನು ಸ್ವೀಕಾರ ಮಾಡಿದೆ ಸಮಾಜದ ಪೂಜಿ ವರ್ಗದ ಜನಕರಿಗೆ ಅದ ಬೇರು ಮಧ್ಯ ಬೇರು ಉತ್ತ ಬೇರು ಪತ್ತಿ ಕೆಲಸದ ಓವೇ ಕೆಲಸ ಮಲ್ಕೊಂಡಲ್ಲ ಈಗ ಟೀಕೆ ಟಿಪ್ಪಣಿ ಮಲ್ಕೊಂಡಾಗಲು ಇರೋರ್ಗಳು ಟೀಕೆ ಟಿಪ್ಪಣಿ ಮಲ್ತೊಂದು ನಮ್ಮ ಸಂಘಟನೆ ದಪ್ಪು ಮೇಲೆ ಸಮಾಜ ದಪ್ಪು ಐಕ್ ಅಕ್ಲೇನು ಅದ ಬೇರೆ ಬರ್ತಾಗೆ ಒಜಿ ಸಮಾಜದ ಕೆಲಸ ಮಲ್ತದು ನಮ್ಮ ಜೀವನ ಕೆಲಸ ಮಲ್ಕೊಂಡ ಪಡೆದು ಪೂರೈಲಿಲ್ಲದ ಐದು ಅರ್ಧ ಕೈ ಕೊಡ್ಕೊಂಡಾಗಲು ಮಧ್ಯ ಬೇರೆ ಒಳ್ಳೆ ಕೆಲಸ ಆರಂಭ ಮಾಡ್ಕೊಂಡಿ ಐನ ಅಂತ್ಯ ಮಾಡ್ಕೊಂಡ ಬಿಟ್ಟಲ್ಲ ಐನ ಯಶಸ್ವಿ ಅದು ಎತ್ತೋದು ಹೋಗ್ಕೊಂಡ ಬಿಟ್ಟಲ್ಲ ಐನ ಯಶಸ್ವಿ ಅದು ನಿರ್ವಹಣೆ ಮಾಡ್ಕೊಂಡಾಗಲೇ ಉತ್ತ ಬೇರೆ ಅಚ್ಚಿಟ್ಟಿ ಉತ್ತ ಬೇರು KTC ನಿರ್ಮುಖ ಸತೀಶ್ ಕರ್ಕೇರ್ ಮಾಮ ಯಜಶೇಖರ್ ಮಾತನೆಲ್ಲ ಸೇರಿಗೆ ನಿರಂತರವಾದ ವರ್ಷ ಪ್ರತಿಲ ಎತ್ತೋ ಜೋಕಲಿಗೆ ಅಭಿನಂದನೆ ಮಾಡ್ಕೊಂಡ ಜನ ಎತ್ತೋ ಪ್ರತಿಭೆಯಿಂದ ಬೆಳಕು ಮಾಡ್ಕೊಂಡ ಜನ ಕೆಲಸ ಮಾಡ್ಕೊಂಡ್ರಿ ಅಕಲು ಒವೇ ರೀತಿಯ ನಿರೀಕ್ಷೆ ಎಲ್ಲ ನೆದೊಂದಿದ್ದೇವೆ ಎಕ್ಲಿಗೆ ಸನ್ಮಾನ ಮಾಡ್ಕೊಂಡ ಸಮಾಜದ ಮಾತ ಕಿಲ್ಲಿ ಕಿಲ್ಲಿ ಪ್ರತಿಭೆ ಇಲ್ಲ ಮಲ್ಲ ಮಲ್ಲ ಪ್ರತಿಭೆ ಮಿಕ್ಕ ಈಗ ಬರುಡು ಬರ್ಕೊಂಡು ನೆಲೆಟ್ಟು ಆ ಥರ ಎಲ್ಲ ಒಂಜಿ ಎಡ್ಡೆ ಚಾವಡಿ ಇದೆ ಇನ್ನು ಎಂಕಲ ದೃಷ್ಟಿ ಒಂಜಿ ಅದು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ನೌಕರರ ಸಂಘದ ಮೊದಕೆದ ನೌಕರ ಸಂಘದ ಒಂಜಿ ದಕ್ಷಿಣ ಕನ್ನಡ ಜಿಲ್ಲೆದ ಒಂಜಿ ಸಂಘಟನಾ ಕಾರ್ಯದರ್ಶಿ ಒಂಜಿ ರಾಜ್ಯ ಮಟ್ಟದ ಕೊರಡು ನಾಡಲ್ಲ ಐಕಲ ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಒಂಜಿ ನಾಯಕತ್ವದ ಪ್ರೇರಣೆ ಎಂದು ಯಾನು ಪಟ್ರೆ ಬಾರಿ ಪೆರ್ಪೆ ಪಡೆದಲ್ಲ ಅಜಿನಂತರ ಈ ಒಂದು ಅಭಿನಂದನೆ ಕೊರ್ನ ಸ್ವೀಕಾರ ಈಗ ಕೊರ್ನಂಚಿನ ಮಾತಾ ನಮ್ಮ ಬ್ರಹ್ಮಶ್ರೀ ಬಿಲ್ಲ ವೇದಿಕೆದ ಮಾತಾ ಸದಸ್ಯರಿಗಳ ಪದಾಧಿಕಾರಿಗಳ ವಿಶೇಷವಾದ ಮಾತಾಡಿದ ಜೀವನಕ್ಕೂ ನಮ್ಮ ಹರೀಶ್ ಮುಂಡೋಲಿಪ್ಪು ಆನಂದ್ ಮಾಸ್ಟರ್ಕು ಒಕ್ಕ ಲುಕ್ಮ್ಯಾನುಕ್ಕು ಮಾತೆಲ್ಲ ನಮ್ಮ ಒಟ್ಟಿಗೆ ಒಡನಾಡಿಯಾದ ಇನ್ನು ಕೆಲಸ ಮತ್ತೊಂದು ಬರ್ತದೆ ನನ್ನ ವ್ಯಕ್ತಿಗಳ ಅಭಿನಂದನೆ ಪಡೆದವು ನಮ್ಮನ್ನು ಮಿತ್ತು ದೀಪುನತ್ತು ನಮ್ಮನ್ನು ನನ್ನ ಕೆಲಸ ಮಲ್ಪರೆ ಅವಜಿ ಸಾಧಿತೋಜ ಅವರು ಪಡ್ಕೊಂಡಂಜಿ ನೆಲೆಗೆ ಅಭಿನಂದನೆ ಸ್ವೀಕಾರ ಮಾಡಿದ ನಾನು ಬ್ರಹ್ಮಶ್ರೀ ಇಪ್ಪು ಹಿಂದೂ ಸಂಘಟನೆ ಮಾತಾಡಲ ಕೆಲಸ ಮಲ್ಕೊಂಡ ಶಕ್ತಿ ದೇವರು ಕೊರಡ ಪಡೆದ ಮಾತನಾಡು ಈ ಸಂದರ್ಭದಲ್ಲಿ ಕೊರಟುಗು ಶ್ರೀರಕ್ಷಾ HS ಪೂಜಾರಿ ಬೆಲೆಗಳ ಅಭಿನಂದನೆ ಸ್ವೀಕಾರ ಮಾಡ್ತೇನೆ ಇಕ್ಕಲು ಒಂಜಿ ಮರಟ್ಟು ಪರ್ದು ಇರಾಯಕ ಬರ್ದು ಇರ ತಾಲೂರಿಗೆ ಇಕ್ಕಲು ಜನ ತಾಲೂನ ಸ್ಥಿತಿ ಇಲ್ಲ ಪರ್ದದೆ ಇರ ಆದಿಲ್ಲ ಲತ್ತು ಇರಾದು ಕೊಟ್ಟೊಂದು ಪುನಃ ನನ್ನ ಸಮಾಜದ ಲತ್ತು ಇರಾದ ಉಲೆವು ಬರ್ಕೊಂಡ ಜನ ಒಂಜಿ ಪ್ರತಿಭೆ ಇದ್ದ ಅವು ಶ್ರೀರಕ್ಷಾ HS ಪೂಜಾರಿ ಪಡ್ರಿಗೆ ಬಾರಿ ಖುಷಿ ಆಗ್ತದೆ ಲೇಬಂಡ ಒಂಜಿ
ಹರೀಶ್ ಪೂಜಾರ ನಮ್ಮೆರಿಗೆ ಹರೀಶ್ ಪೂಜಾರಿಗೆ ತೊರ್ತುಂಡಲ ಸಂಗೀತ ಬರುತ್ತೆ, ಅಪ್ಪೆಗ್ಲ ತೊರ್ತುಂಡಲ ಸಂಗೀತ ಬರುತ್ತೆ. ಆಡ ಒಂದು ಜಿಲ್ಲೆದ ಉಮೇರಿದ ಸಂಗೀತಗಾರ ನಿಜಂದ್ರೆ ಒಂದು ಮೊದಲೇನು ಒಂದು ಮಲ್ಲ ಮಟ್ಟದ ಸಂಗೀತಗಾರ್ತಿ ಮಲ್ತಿರತ್ತ ಅವು ಸಾಧನೆ ಅಂತ ಬಂದ್ರೆ ಭಾರಿ ಖುಷಿಯಾಗೋದು ಆ ದಂಪತಿಗಳಿಗೆ. ನಮ್ಮ ಭಾಗ್ಯದ ಕಡೆ ಮಸ್ತ್ ಕಡೆ ನಮ್ಮ ಸನ್ಮಾನ ಸ್ವೀಕಾರ ಮಾಡ್ಬೋದು. ಸನ್ಮಾನಗಾರ ಮಾತ್ರ ಬರ್ಕೊಂಡು ಹೋಗ್ಬೇಕು. ಅಕ್ಕಲು ಕಣ್ಣಲ್ಲಿ ಹೊಡೆದಿ ಹಚ್ಚದು ಕುದ್ರೋಳಿ ಗೋಕರ್ನಾಥ ಕ್ಷೇತ್ರ ಎಲ್ಲ ಅಕ್ಕಲೋಜಿ ಕರ ಸೇವೆಕರಾದು, ಗೆಜ್ಜಿಗಿರಿ ನಂದನ ಬಿಟ್ಟಿರ್ಲ ಕರ ಸೇವೆಕರಾದು, ಬೊಕ್ಕ ಗ್ರಾಮಾಚರಣದ ಬಿಲ್ಲವ ಸಂಘಗಳ ಕರ ಸೇವೆಕರಾದು, ನಮ್ಮ ಬ್ರಹ್ಮಶ್ರೀ ಬಿಲ್ಲವೇದಿಕೆಲ್ಲ ಕರ ಸೇವೆಕರಾದು ಕೆಲಸ ಮಾಡುವ ಮೂಲಕ ಆ ಕೆಲಸ ಮಲ್ತದ ತೋಜೈನಕಲು ಅಚ್ಚಾದ ಆವಜಿ ಶ್ರೀರಕ್ಷಗಳ ಗೌರವ ಮಂತನ ಮಾರಿ ಎಡ್ಡೆಬದ ಕೆಲಸ ಅಂದ್ರೆ ಯಾರು ಬ್ರಹ್ಮಶ್ರೀ ಬಿಲ್ಲವೇದಿಕೆ ಈ ಸಂದರ್ಭ ಸೊಲ್ಮೇಲೆ ಸಂದರ್ಭ ಬಂದದ್ದು ಅಲ್ಲೊಂದು ಯೂಟ್ಯೂಬ್ ನಮಗೆ ಮಾಧ್ಯಮ ಅಂತರ್ಜಾಲ ತೋದುಪ್ಪ ಯೂಟ್ಯೂಬ್ ಚಾನಲ್ ಎನ್ನೊಂದು ಪದ್ಯ ಬಂಡ ಐಗೆ ಲೈಕ್ ಕೊರ್ಲೆ ಅದು ಪನದುಪ್ಪೇರು. ಆದ ಶ್ರೀರಕ್ಷಾ HS ಪೂಜಾರಿ ಮತ್ತು ನಂಚಿನ ನಾರಾಯಣ ಗುರುಕುಲ ಪದಕ್ಕೆ 2 ಲೈಕ್ ಕೇಂದಿಜೇರು, ಸಬ್ಸ್ಕ್ರೈಬ್ ಮನ್ಪುಲಿ ಬಂದಿಜೇರು. ಇತ್ತೆ ಖಾಲಿ ಪನ್ನನೆ ಒಂಜಿ ವಾರಡ್ 20,000 ಜನ ಐದ ವೀವರ್ಸ್ ಆಯ್ರ ಮತ್ತೆ ಪತ್ತೆರು ವೀವರ್ಸ್ ಆಯ್ರ 20,000 ಜನ. ಬಾಕಿದಾಗಲ ಲಕ್ಷ ಆದ್ರು ಭೋಜರಾಜ ಅಮ್ಮಂಜಿರ್ಲನ ಒಂಜಿ ಯೂಟ್ಯೂಬ್ ಪಾಂಡವು ಒಂಜಿ ವಾರಡ್ ಲಕ್ಷ ದಯಪಟ್ಟ ಆರು ಪೆರ್ಮೆದ ಒಂಜಿ ಕಲಾವಿದೆ ಶ್ರೀರಕ್ಷ ನನ್ನ ಬಿಲೋದು ನಚ್ಚಿನ ಒಂಜಿ ಕಲಾವಿದೆ ಅನಗೆ ಒಂಜಿ ವಾರಡ್ 20,000 ವಿಮರ್ಶ ಹೊಡೆದ ಎತ್ತು ಭವಿಷ್ಯಕ್ಕೂ ಮನ ತೂಲೆ ನನ್ನ ಮಿತ್ತುಗಳ ಒಂಜಿ ಬಿಲ್ಲವ ಮಲ್ಲ ಪ್ರತಿಭೆ ಆದ ಬುಲೆವಡ್ ನನ್ನ ಆಶಯ ವ್ಯಕ್ತಪಡಿಸೋದಿಲ್ಲ. ಅಂಚನೆ ರಾಜೇಶ್ ಪೂಜಾರಿಲ್ಲ ಈ ಸಂದರ್ಭ ರಾಜಕೀಯ ನಾಯಕರಾದ ಪ್ರಕಾಶ್ ನಗರ ರಾಜಕೀಯ ನಾಯಕರಾದ ಮಿತ್ತ ಮಟ್ಟಿಗೆ ಬರಡು ನನ್ನ ಆಶಯದೊಟ್ಟಿಗೂ ಈ ಒಂದು ಸಂದರ್ಭಗಳು ಅಭಿನಂದನೆ ಮಾಡ್ತಾನೆ ಮಾತರೆ ಜಾಸ್ತಿ ಪಾತ್ರ ಮಾತರೆಗಳ ಕುಡದ ಸೊಲ್ಮೆ ಸಂದ ಒಂದು ಬ್ರಹ್ಮಶ್ರೀ ಬಿಲ್ಲವೇದಿಕೆದ ಮಾತಾ ಟೀಮ್ಗುಲ ಎನ್ನ ಮನದಾನದ ವಂದನೆ ಸಲ್ಲಿಸ ಒಂದು ಶುಭ ಹಾರೈಕೆ ಬರ್ತದೆ. AJ ಶೇಖರ್, ಆನಂದ್ ಕೆ ಅಸೈಗೋಳಿ, ಭಗವಾನ್ ದಾಸ್ ತೊಕ್ಕೋಟು ಎಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು. ವೇದಿಕೆದ ಅಧ್ಯಕ್ಷರು ಉದ್ಯಮಿ ಶ್ರೀ KT ಸುವರ್ಣ ಲೇಸದ ಗುರ್ಕಾರ್ಮೆನ್ ವಹಿಸಿದು ಕರೆ 18 ವರ್ಷಡ್ ಆದಾಯದ 40% ಭಾಗನು ಬಿಲ್ಲವ ವೇದಿಕೆದ ಮೂಲಕ ಸಮಾಜದ ಅಭಿವೃದ್ಧಿ ಬೇಲೆಗೆ ಬಳಸೊಂದುಳ್ಳ. ಪ್ರತಿ ವರ್ಷ ಶೈಕ್ಷಣಿಕ ದತ್ತು ಸ್ವೀಕಾರ ನಡಪಾದು ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊರೊಂದುಳ್ಳ. ನಾರಾಯಣ ಗುರುಕುಲನ ತತ್ವ ಆದರ್ಶಡು ವೇದಿಕೆ ಬೇಲೆ ಮಲ್ತೊಂದುಂಡು ಪಂಡದು ತೆರಿಪಾಯಿರು. ಎಂಕಲು 18వ ವರ್ಷದ ಪ್ರಾರಂಭ ಮಾಡಿದ ಪ್ರತಿ ವರ್ಷಲ ಎಂಗ್ಲು ದತ್ತು ದತ್ತೊಂದು 47 ಅವು ಏನು ಎಂಗ್ಲಿಗೆ ಸಿಲೆಕ್ಟೆಡ್ ದಿಕ್ಕೋ 5 ದಿಕ್ಕೋ ಪ್ರತಿ ವರ್ಷ ದತ್ತು ಸ್ವೀಕಾರ ಮಾಡೋದು ಜೋಗ್ಲಿಗೆ ಕಲ್ಪೊಂದು ಅಂಜನೆ ಪ್ರತಿ ವರ್ಷಲ ಒಂದು ಕೋಟಿ ಚೆನ್ನೆ ಕ್ರೀಡಾಕೂಟಲ ಮಾಡ್ಕೊಂಡು ಬೈದ ಅಂಜನೆ ಆಟಿದ ಒಂದು ದಿನ ಈ ಮೂತಿ ಕಾರ್ಯಕ್ರಮವನ್ನು ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಎಂಗಲ ಪದಾಧಿಕಾರಿ ಇನಿ ಎಂಗಲೆ ಸತೀಶ್ ಕರ್ಕರೆ ಎಂಗ ಬೆನ್ನೆಲ್ಬು ಅಜಯ್ AJ ಶೇಖರ್ ಬಾಬಣ್ಣೆ ಉಚ್ಚಿಲ್ ಮುಕ್ಕಳು ಮಾತ ಎಂಗಲು ಏತು ಒಂಜಿ ಅಂಚನೆ ಎಂಗಲ ಬಾದ ಒಂಜಿ ತಂಡ ಎಂಗ್ಲು ಏತು ಖರ್ಚಾಪ ಎಂಗ್ಲು ಬಾಕಿದಾಗ ಒಂದಾತು ಎಂಗ್ಲು 10,000 25,000 5,000 2,000 ಕೊಟ್ಟು ಏಕಾಏಕಿ ಆ ಖರ್ಚಿನ ಭರಿಸೋ ಮುಂಚಿನ ಒಂಜಿ ಪದ್ಧತಿ ಅವಜಿ 3-4 ಲಕ್ಷ ಕೊರಿಸೋಡು ಎಂಗ್ಲು ಒಂಜಿ ಖರ್ಚು ಮಾಡೋದು ಐನಾತು ಕೆಲವೊಂದು ಫಂಡ್ ಮಲ್ತೊಂದು 2 ಲಕ್ಷ ಫಂಡ್ ಐಟು ಇದು ಒಲಿತದು ಪ್ರತಿ ವರ್ಷ ಎಂಗ್ಲ ಬ್ಯಾಂಕ್ ಅಂತ ಡಿಪಾಸಿಟ್ ಮಾಡೋದು ಬಾಕಿ ಪ್ರತಿ ವರ್ಷ ಈ ರೀತಿ ಮಾಡೋದು ಅವತ್ತಂದೆ ಪ್ರತಿ ವರ್ಷ ಎಂಗ್ಲ ತೆರೆ ಮೇರಡೆ ಮರಣಿ ಇಂಚು ಕರಿವರ್ ಒಂಜಿ ಇಲ್ಲು ಬೋದಿತ್ತಲು ಯಾನ್ನ ಕರ್ಕರೆ ಎಂಗ್ಲು ಮತ್ತೆ ಸೇರಿದ ಐನೊಂದು ಕಟ್ಟದ ಕೊರಿಯ ಅಂಜನೆ ಮದಿಮೇದೆಗ ಅವಡು ಅಂಜನೆ ಬೇರೆ 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 ವೈದ್ಯರು ನಮ್ಮ KP ಸುರೇಶರು ಅಂಜೆ ಕೆಲವು ಮದಿಮೇಲ ಮಾಡ್ತದೆ ಕೊಡ್ತಾ ಅಂಜನೆ ಎಂಕಲು ಗೊತ್ತಿತ್ತನಾತು ಎಂಗ್ಲಿಗೆ ಪ್ರಚಾರದ ಮಾಧ್ಯಮದಲ್ಲಿ ಗೊತ್ತಿದ್ದರೆ ಮಸ್ತ್ ಮಾಡ್ತೊಂದಿಲ್ಲ ಎಂಕಲ್ನ ಉತ್ಪತ್ತಿ ಜಾಸ್ತಿ ಉತ್ಪತ್ತಿ ಜಾಸ್ತಿ 20% ಕೊರೋದು ಅವು ಎಂಕ್ಲೆಗ್ ಇತ್ತೆ ಈ ಪಂಡ್ಯರು ಪಂಡಿತವು ಸರಿ ನಿಕ್ಲು ಮಲ್ತಿನ ಸಹಾಯ ಒಕ್ಕಯ್ಯರ ರಿಟರ್ನ್ ಬರ್ಪಣ ಹೆಚ್ಚು ನಮ್ಮ ಅಪೇಕ್ಷೆ ಮಾಡ್ತದೆ ಅಕ್ಕಲು ನಂಗೆ ಥ್ಯಾಂಕ್ಸ್ ಮಾಡ್ತಾರೆ ಎಂಗ್ಲು ನಿಗ್ಲು ಕಲ್ಪದಾರದ ಬಂಡ್ಪುಣ ಏರ್ಲ ಹೆಚ್ಚು ಆಂಡ ಕರಿ ವರ್ಷ ದನ್ನ ಒಂದು ಪೊಣ್ಣು 5,000 ಬರ್ತದೆ ಸರಿ ನಿಗ್ಲು ದತ್ತು ಜೊತೆ ಕಲ್ಪದಾಗ ನಿಕ್ಲಿಗೆ ಜಾಬ್ 5,000 ಕೊಡ್ತಾರೆ ಅವು ಭಾರಿ ಖುಷಿಯಾಗಿ ದಯಪಟ್ಟ ಅಲ್ನ ಕಾಸಿಗೆ ಎಂಗ್ಲು ಅಪೇಕ್ಷೆ ಮಾಡ್ತೀಜ ದಯಪಟ್ಟ ಅಲ್ನ ಗುರುತು ಹೇಳೋದು 5 ಪಕ್ಕ ನಮ್ಮ ಚಾನಲ್ದ ಬರತ್ತು ಮಾಡೋದು ಗೋಲ್ಕೊಂಡಲ್ಲ ಯಾನ್ ನಿಕ್ಲ ಬ್ರಹ್ಮಶ್ರೀ ದತ್ತು ಸ್ವೀಕಾರ ಮತ್ತು ಕಲ್ತದೆ ಇನಿ ವೈಟ ಸುವರ್ಣ ನಿಲ್ಸೋದು ಸುವರ್ಣ ನಿಲ್ಸೋದು ಇಂಚಿನ ಒಂಜಿ 2 ಮೂಜಿ ಸಂಗೀತ ನೆಟ್ಟು ಎಂಗ್ಲಿಗೆ ನೆಟ್ಟು ರಿಟರ್ನ್ ಬತ್ತ ಆಂಡ
ಅವನಿಗೆ ಗಾದೆ ಶ್ರೀಕೃಷ್ಣನ ಎಂಕುಲು ಅಪೇಕ್ಷೆ ಪಡೋಡು ಕೊಂಡು ಮಲ್ಪುಣ ಅಂತ ಎಂಕುಲು ಪ್ರಚಾರಕ ಮಲ್ಪುಣ ವಿಷಯದ ಎಂಕುಲ ಆತ್ಮಪೂರ್ವಕವಾದ ಒಂದು ಕಾರ್ಯಕ್ರಮ ಮಲ್ಕೊಂಡಿಲ್ಲ ಅವು ಐಕ್ಯ ಪಡೆದ ದೇವರಿಗೆ ಎಂಗಳಿಗೆ ಮೆಚ್ಚಿಗೆ ಆಟ ಯಾವ ಎಂಗಳಿಗೆ ಏರಳ ಗ್ರದ್ಧ ಮಲ್ಪೋಡು ಪಡ್ಕೊಂಡು ನಿಜ ಆಣ ಈ ವರ್ಷ ದತ್ತು ಸ್ವೀಕಾರಣ ಉಂಟಾದ SRC ಬೋಯಿನ ಚೌಕಲಿ ಮುಡ್ದು ಒರಿನ ಚೌಕಲಿ ಆಗಲಿ ಇಂಚಿನ ಸೌಕರ್ಯ ಆಗಲಿ ಇಲ್ಲಡೇನ ಇಂಚಿನ ಇಡೆಗೋಡೆಗ ಬರಿಯರ ಪಡ್ದು ಈ ಸರ್ತಿ ಸ್ಕೂಲ್ ಸರ್ನಾಗ ಆಕನ ಫೀಸ್ ಆಕನ ಎಂಚಿನ ಐನು ಕೊರಿಯರ್ ಎಂಗಳು ರೆಡಿ ಮಾಡ್ಕೊಂಡಲ್ಲ ಅಂಚನೆ ಪ್ರತಿ ವರ್ಷ ಎಂಗಳಿಗೆ ಬ್ರಹ್ಮಶ್ರೀ ಪ್ರಶಸ್ತಿಲ ಕೊರೊಂದು ಅಣ್ಣ ಈ ಸರ್ತಿ ಉಂಟದ ಐತ ನೆಟ್ ಎಂಗಿನ ಪದಾಧಿಕಾರಿನ ಸದಸ್ಯರಿಗೆ ಸನ್ಮಾನ ಇದಾಯಮಣ್ಣ ನಾರಾಯಣ ಗುರುನ ಅಧ್ಯಯನ ಪೀಠ ಇನಿ ನಂಗೆ ಇಡೀ ನೆಕ್ ದೇಶೋಡೆ ನಾರಾಯಣ ಗುರುಕುಲ ನೆಟ್ ಮಾತ್ಮೇಲೆ ಬಂತಿರ್ ದಯಮಂಡ ಒಂದೇ ಜಾತಿ ಒಂದೇ ಮತ ಒಂದೇ ದೇವರ ಪಣ್ಣ ನಾವು ಏರ್ಲೈತಿ ಅವು ನಾರಾಯಣ ಗುರುಗಳು ಮಾತ್ರ 6 ಜಾತಿ ಗೀತಿ ಉಳ್ಳತುದು ಆರು ಹಿಂದುಳಿದ ವರ್ಗವನ್ನು ಮುಂದಕ್ಕೊಂದು ದುಮ್ಕೊಂದು ಪಡ್ಕೊಂಡ ಉದ್ದೇಶಗಳು ಬಂತಿರತ್ತದೆ ಬೇಟೆ ಹೂವೇ ನೆಟ್ಟಾರು ಯಾಣ ದೇವರುಗಳು ಆಗ್ತದೆ ಬಂತೇನೆ ಯಾಣ ಈ ಗುರು ಎಂದು ಬಂತಿರತ್ತಂದ್ರೆ ಅಂದ ಆ ರೀತಿಯಲ್ಲಿ ನಿಮ್ಮೊಂದು ಬರ್ತನ ಮಹಾನ್ ನಾರಾಯಣ ಗುರುನ ಜಯಂತಿದ ಪರವಾದ ಇಡೀ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಅಂಜನೆ ಇಡೀ ನಂಗೆ ಓಮಂಜಿರು ಮಸ್ತ್ ಇನಿ ನಾಟಕಗಳು ಎಲ್ಲ ಕೇಳಿ ನಾಟಕಗಳು ಇನ್ನು ಪಿಕ್ಚರ್ ಬರ್ತಾರೆ ಓಮಂಜಿರುಳ್ಳೆ ರಾಮ ದಯಪಂಡ 5 ಮಕ್ಕಳು ನಾಟಕ ಕಲ್ಪದಲ್ಲ ಅಂಜಾದೆ ಆರನ ಸಾಧನೆ ಆರ ಅಂದು ಭಾರಿ ಉದ್ದವಳು ಅಂಚಾದೆ ಎಂಟು ಛತ್ತೀಸ್ಗಢ ಆನಂತ ಪಾತ್ರನ ನೆಕ್ಸ್ಟ್ ವರ್ಷಡು 19-20 ವರ್ಷಡು ಕಾರ್ಯಕ್ರಮಗಳು ಎಂಟು ಪ್ರಶಸ್ತಿನಿ ಆರಿಗೆ ಕೊಡ್ತಾಂದು ಇನ್ನೇ ಎಂಟು ಅನೌನ್ಸ್ಮೆಂಟ್ ಬಂದಿಲ್ಲ ನೆಕ್ಸ್ಟ್ ವರ್ಷಡು ಅಂಚಾದ ಆರಾಯ್ಕೆ ಯೋಗ್ಯತೆ ಅಂಚಿನ ನಿನ್ನೆ ಆರು ನೆಕ್ಸ್ಟ್ ವರ್ಷಡು ಎಂಟ್ಲೈಕೆ ತುಂಬ ಪಡ್ಪ ಸ್ವೀಕಾರ ಮಾಡಿದ ದೇವರದೇಟು 20 ವರ್ಷ ಆಕು 20 ವರ್ಷದಿಂದ ಪಾದಾರ ಪಡ ಅಂಚಿತ್ತಿನ ವ್ಯಕ್ತಿ ದೇವನ ಆರ ಸಾಧನೆ ನಿಮ್ಮಂತದೆ ಎಂಕ್ಲಿಗೆ 5 ಪ್ರಶಸ್ತಿ ಕೊಡ್ಕೊಂಡಾಗಲ ಅಂಚಿನ ನೆತ್ತಗ್ಲಿ ಮಾತ್ರ ಕೊಡ್ತಾ ದುಂಬೋರ ಯಕ್ಷಗಾನದ ನಮ್ಮ ಬೇರೆ ಹೆಚ್ಚಿನ ರಂಗದಲ್ಲಿ ಕನ್ನಡಿ ಗಟ್ಟೆ ಆರೇ ಮಾಡ್ತದ ಅಂಚನೆ ಐದು ದುಂಬೋರು ಬೆದೆ ಬೆದೆ ಅಂಚಿನ ಎಡ್ಡೆ ಸಾಧನೆ ಮಾಡ್ತಾನೆ ಐನ ಆ ಪ್ರಶಸ್ತಿ ಕೊಡ್ತಾರೆ ಅಂಚೆ ನವೀನ್ ಪಡಿ ಕೊಡ್ತಾ ಅಂಚನೆ ನೆಕ್ಸ್ಟ್ ನೆಟ್ ಐದು ಯೋಜನೆ ಮಾಡ್ತದೆ ನೆಕ್ಸ್ಟ್ ಇಯರ್ ಮಲ್ಪುಗ ಇಂಚಿನ ಕೊರೋನಾ ಬಾಧೆ ಇಪ್ಪಾಂದು ಬಾರಿ ಬೇಕು ಐನ ಮೇಲೆ ನೆಕ್ಕ ಮರೆತು ಬರ್ತದೆ ನಂಗೆ ನೆತ್ತ ಡಿಸೆಂಬರ್ ತೊಲೆ ಬರ್ಕೊಂಡು ಒಂದು ಆಲೋಚನೆ ಮಾಡ್ತದ ಅಂಚನೆ ಇನ್ನು ವೇದಿಕೆ ಇಡ್ತಿನ ಮಾತ ಗಣ್ಯರು ಈತ ಪೊರ್ತು ಉಂಟದು ಇನ್ನು ಜನಸಂಖ್ಯೆ ಐದು ಇಂಪಾರ್ಟೆಂಟ್ ಆಗ್ತದೆ ಕಾರ್ಯಕ್ರಮ ಅಚ್ಚುಕಟ್ಟಾದ ಅದನ್ನು ನಮ್ಮ ಜವಣ್ಯನ ಟೀಮ್ ಹಂಚವನು ಆ ಕಾರ್ಯಕ್ರಮ ಎಂಚ ಮಲ್ಪೋಡು ಐನು ಎಂಚ ವ್ಯವಸ್ಥಿತ ಮಲ್ಪೋಡು ಇನಿ ರ್ಯಾಂಕ್ ಇರ್ತಾನೆ ಜೋಗುಲಿಗೆ ಅಂಚನೆ ಪೊಣ್ಣ ಡ್ಯಾನ್ಸ್ದ ಆ ಒಂದು ಪ್ರಶಸ್ತಿ ಅಲ್ಲ ಪ್ರತಿಭೆ ನಾನಾತ್ ದೇಶ ಮಟ್ಟಕ್ಕೆ ಹೋವಾಡು ಅಂದು ದೇವರ ಪ್ರಾರ್ಥನೆ ಮುಂತೋದು ಅಂಚನೆ ನಮ್ಮ ರಾಜ್ಯಕ್ಕೆ ಅಂಚನೆ ಸಾಮಾಜಿಕ ನೆಟ್ ಮತ್ತೆ ಇನಿ ಪ್ರಶಸ್ತಿ ಮಂತ್ರಿ ಅಂಚನೆ ಅಂಜನೆ ಛತ್ತೀಸ್ಗಢ ನನ್ನ ಉದ್ಯಮಶೀಲರು ಮಿತ್ತು ಹೋವಾಡು ಅಂಜನೆ ನಮ್ಮ ಜೀವನ ಭಾರಿ ಸೋಕುಡೆ ಆ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡ್ತದೆ ಆಟಿನ ಒಂದು ದಿನದ ಕಾರ್ಯಕ್ರಮವನ್ನು ಈ ರೀತಿ ಮಾಡ್ತದೆ ಅಂಜನೆ ನಿಕ್ನ ಸಾಧನೆ ನಾನಾತ್ ಬೋಳೆವಾಡು ಎಂಗಳು ಖಾಲಿ ಅಧ್ಯಕ್ಷ ಉಳ್ಳತ್ತಂದ್ರೆ ನಿಕ್ಲ ಇನ್ನ ಕಾರ್ಯಕ್ರಮವನ್ನು ರೂಪುರೇಷ ಮಾಡ್ತಾ ಮಂತೊಂದು ನಿಕ್ಲ ಪಿರೋಡ್ ಇರಲಿಲ್ಲ ನಾನಾತ್ ನಾನು ಉನ್ನತ ಮಟ್ಟಕ್ಕೆ ನಮ್ಮ ಬ್ರಹ್ಮಶ್ರೀ ಬಿಲ್ಲವರಿಗೆ ಉನ್ನತ ಮಟ್ಟಕ್ಕೆ ಹೋಗಡಂದು ದೇವರ ಪ್ರಾರ್ಥನೆ ಮಂತಂದು ಎನ್ನೊಂದು ಅಂಚನೆ ನಮ್ಮ ರಾಜ್ಯಕ್ಕೆ ಈ ಭಾಗದ ಅಧ್ಯಕ್ಷರಾದ ಚಂದ್ರನಾಥ್ ಪಂಡಿತ್ ಅವಸಲ ಒಳ್ಳೆಯದು ಆರ ನಾನಾತ್ ಭವಿಷ್ಯತ್ತು ಉಂಟಾರಿಗೆ ಆರ್ಲ ನನ್ನ ಎಡ್ಡೆ ಬೇಲೆ ಮಾಡ್ತದೆ ಸಾರ್ವಜನಿಕ ಮಾತ್ರ ಸಮಾಜದಲ್ಲಿ ವಿಶ್ವಾಸದ ತಂದು ಎಡ್ಡೆ ರೀತಿಯಲ್ಲಿ ಬೇಲೆ ಮಂದದು ಎಡ್ಡೆ ಉನ್ನತ ಮಟ್ಟಕ್ಕೆ ಬೋಲೆ ಬಂದದು ಈರೆಗ್ಲ ಆ ದೇವರ ಪ್ರಾರ್ಥನೆ ಮಾಡ್ಕೊಂಡು ಮಾತ ನೆಟ್ಲ ನಿಗ್ಲ ಬತ್ತು ನೆಗ್ಲಿಗೆ ಮಾತ ಮಾಧ್ಯಮದಲ್ಲಿ ಮಾತಲ್ಲ ಯಾನು ಧನ್ಯವಾದ ಮತ್ತೊಂದು ಯಾನು ಎರಡು ಪಾತ್ರ ಜೈ ಕುಮಾರಿ ಶ್ರೀರಕ್ಷಾ ಪ್ರಾರ್ಥನೆ ಪಂಡೇರು ಹೃದಯದೇ ಗುಲದುಳಗೊಂದು ಕತೆರೆದು ಕಾದಿಹೇನು ಮುದದಿಂದ ನೀ ಬಂದು ಹರಸು ಗುರುವೇ ಹೃದಯದೇ ಗುಲದುಳಗೊಂದು ಕತೆರೆದು ಕಾದಿಹೇನು ಮುದದಿಂದ ನೀ ಬಂದು ಹರಸು ನಂಬಿದೆ ಗುರುವೆ ನಾನಿನ್ನ ನಂಬಿದೆ ಜಗತ್ತು ಧಾರಕನ ನಿನ್ನ ನಂಬಿದೆ
ಜಗದೋಧಾರಕನಾ ನಿನ್ನ ನಂಬಿದೆ ಗುರುವೆ ನಾನಿನ್ನ ಗುರುವೆ ನಾನಿನ್ನ ಗುರುವೆ ನಾನಿನ್ನ ಶಿವಗಿರಿಯ ಕೋಟಿ ಗುರುವೇ ಶಿವಗಿರಿಯ ಪುಣ್ಯ ಕೋಟಿ ಗುರುವೇ ಅಡಿಗಡಿಗೆ ನಿನ್ನ ನೆನೆದು ಭಜಿಸುವೆ ಅಡಿಗಡಿಗೆ ನಿನ್ನ ನೆನೆದು ಭಜಿಸುವೆ ದೀನರ ಪಾಲಿನ ಬಂಧುವೆ ನಿನ್ನ ಪಾದ ಕಮಲಕ್ಕೆ ಸದಾ ಎರಗುವೆ ದೀನರ ಪಾಲಿನ ಬಂಧುವೆ ನಿನ್ನ ಪಾದ ಕಮಲಕ್ಕೆ ಸದಾ ಎರಗುವೆ ಗುರುವೆ ನಾನಿನ್ನ ನಂಬಿದೆ ಜಗದೋಧಾರಕ ನಾನಿನ್ನ ನಂಬಿದೆ ಗುರುವೆ ನಾನಿನ್ನ ನಂಬಿದೆ ಶ್ರೀ ಹರೀಶ್ ಮುಂಡೋಳಿ ಸಭೆನ ಎದ್ಕೊಂಡಿರು ಶ್ರೀ ಜೀವಂತ ಕೋಟು ಸೊಲ್ಮೆ ಸಂದಾಯರು.